Not very now. ಇದ್ಯಾರು ಬಚ್ಚಲ್ ಮನೆ. ವಾಶ್ರೂಮ್ ಹೋಗಿ ಕನ್ನಡದಲ್ಲೇ ಆಯ್ತಾ? ಬಚ್ಚಲ್ ಮನೆ. ವಾಶ್ರೂಮ್ ಇಲ್ವಾ? ಟಾಯ್ಲೆಟ್ ಇಲ್ವಾ? ಬಚ್ಚಲ್ ಮನೆ. ಹೇಗಿದ್ದೀರಿ ಬಚ್ಚಲ್ ಮನೆ? ಆಯ್ತು ಬೈ ಕ್ವೀನ್. ಹೇಳ್ಬೇಕು. ದುಬೈ ಕ್ವೀನ್ ಸುಮಿ ಮ್ಯಾಮ್ ಓನ್ಲಿ. ಎಸ್ ಎಸ್, ನಾನೇ ದುಬೈ ರಾಣಿ. ಕನ್ನಡ ಗೊತ್ತುಂಟು ಹಾಗಾದ್ರೆ ಅಲ್ವಾ? ಲೈಕ್ 10 ನಾಟಕದಲ್ಲಿ ಇಂಗ್ಲಿಷ್ ಮಾತಾಡೋದು. ಥ್ಯಾಂಕ್ ಯು. ಊಟ ಆಯ್ತಾ ನಿಮ್ದು? ಮಿಸ್ ಕವಿತಾ ಮ್ಯಾಮ್ ಬೇರ್ ಶಿ ವಿಲ್ ಕಮ್. ಬರ್ತಾರೆ. ಮೂರು ವರ್ಷ ಬಂದ್ರು. ಹಾಯ್ ರೀ, ಹೇಗಿದ್ದೀರಿ? ಊಟ ಆಯ್ತಾ ನೂರ್ ಪಾಷ? ಮುಕ್ಕುತ್ತಿ ಬಂದ್ರು. ಹಾಯ್ ಮ್ಯಾಮ್ ನಮಸ್ಕಾರ. ಊಟ ಆಯ್ತಾ? ಹೌದು ಊಟ ಆಯ್ತು. ನಿಮ್ದಾಯ್ತಾ? ಹ್ಯಾಡ್ ಯುವರ್ ಡಿನ್ನರ್? ಎಸ್, ಹೀಗೆ ಮಾಡಿದೆ ಜಸ್ಟ್. ನಿಮ್ದೆಲ್ಲ ಆಯ್ತಾ ಊಟ? ಇವತ್ತು ಲೇಟ್ ಬಂದೆಲ್ಲ. ನಿಮ್ದಾಯ್ತಾ? ಬಚ್ಚಲ್ ಮನೆ ವಿಲೇಜ್ ಮಾಣಿ ಬಂದ್ರು. ಹಾಯ್. She told guest to come. Yes. Guest will come. Wait. ಊಟ ಆಯ್ತಾ? ವೇಟ್ ಮಾಡ್ಬೇಕು, ಗೆಸ್ಟ್ಗೆ ಬರ್ತಾರೆ. ನೋಡುವ ಯಾವಾಗ ಬರ್ತಾರೆ ಅಂತ. ಬಚ್ಚಲ್ ಮನೆ ಕನೆಕ್ಟ್ ಹೇಳ್ತಿದ್ದಾರೆ. ಟಾಯ್ಲೆಟ್ ಇದು ಬೇರೆನಾ? ಟಾಯ್ಲೆಟ್ ಲೈಕ್ ಡನ್. ಥ್ಯಾಂಕ್ ಯು. ಟಾಯ್ಲೆಟ್ ಬೇರೆ, ಬಚ್ಚಲ್ ಮನೆ ಬೇರೆನಾ? ಇಬ್ರು ಒಂದೇ ಅಂತ ಕಾಣ್ತದೆ ಅಲ್ವಾ? ಐ ಕ್ವೀನ್ ಅಂತ. ನೋ ಬ್ಲೂ ಆಫ್ಟರ್ ಐ ವಿಲ್ ಕನೆಕ್ಟ್ ಮೈ. ಬಚ್ಚಲ್ ಮನೆ ನೀವು ಯಾರು? ಬ್ಲೂ ಕೊಟ್ರೆ ನಂಗೆ ಇಲ್ಲಿ. ನಂಗೆ ಗೊತ್ತಿಲ್ವಾ ನಿಮ್ಗೆ ಯಾರಂತ? ಸುಮ್ನೆ ನಾಟಕ. ಟಾಯ್ಲೆಟ್ ಕನೆಕ್ಟ್ ಹೇಳ್ತಿದ್ದಾರೆ ನೋಡಿ. ಜಾಯ್ನ್ ಆಗಿ. ಊಟ ಇನ್ನೂ ಇಲ್ಲ. ಓಕೆ, ಯು ಆಲ್ಸೋ ಕಮಿಂಗ್. ಊಟ ಮಾಡಿದ್ರಾ? ಹೌದು ಊಟ ಮಾಡಿದ್ದೆ. ನಿಮ್ದಾಯ್ತಾ ಮಾಣಿಯವರೇ? ಯಾರ್ಯಾರು ಸುಮ್ಮನೆ ಮ್ಯಾಮ್ ಅಂತ ಇಲ್ಲೇ ಇದ್ದೇನೆ. ಮತ್ತೆ ಎಲ್ಲಿರುದು? ನೂರ್ಪಾಷ ಕನೆಕ್ಟ್ ಹೇಳ್ತಿದ್ದಾರೆ ಮಾಣಿಯವರು. ಯುವರ್ ಗೆಸ್ಟ್ ಕ್ವೀನ್. ಐ ಆಮ್ ಎಕ್ಸೈಟೆಡ್. ಬರ್ತಾರೆ. ವೇಟ್ ಮಾಡ್ಬೇಕು. ಸೀಟ್ ಎಲ್ಲ ಅರೇಂಜ್ ಆಗಿದೆ, ಹೂಗುಚ್ಚೆಲ್ಲ ರೆಡಿ ಮಾಡಿಟ್ಟಿದ್ದೇವೆ. ಬರ್ತಾರೆ. ಊಟ ಆಯ್ತು ಸಿಸ್. ಓಕೆ, ಏನ್ ಸ್ಪೆಷಲ್ ಇವತ್ತು? ಏನ್ ಮಾಡಿದ್ದೀರಿ?
Where are you, Queen? I'm here. You are not Sumi, Queen, I think. ನಾನೇ ಸುಮಿ ಕ್ವೀನ್, ದುಬೈ ಕ್ವೀನ್ ನಾನೇ. ಯಾರು ಸಿಸ್ ಟಾಯ್ಲೆಟ್ అంటే ಗೊತ್ತಿಲ್ಲ ಯಾರಂತ. ನಿನ್ನೆಯಿಂದ ಟಾಯ್ಲೆಟ್ ಟಾಯ್ಲೆಟ್ ಅಂತ ಬರ್ತಾ ಇದ್ದಾರೆ. ಯಾರಂತ ಗೊತ್ತಿಲ್ಲ. ಇವರಂತ ಎನ್ಸಿದ್ ನಾನು, ಬಟ್ ಚಲೋ ಮನೆನೇ ಟಾಯ್ಲೆಟ್ ಅಂತ ಎನ್ಸಿದ್ದು. ಬ್ಲೂ ಇಲ್ವಾ? ಬ್ಲೂ ಕೊಡುವ, ಬರ್ಬೇಕಲ್ಲ ನೀವು. ಫಸ್ಟ್ ಎಂಟ್ರಿ ಆದ್ಮೇಲೆ ಬ್ಲೂ. ಫಸ್ಟ್ ಡೋರ್ ಬೆಲ್ ಹಾಕಿ ಮತ್ತೆ ಸ್ವಾಗತ ಮಾಡೋದು. ನೋಡಿ, ಭುವಿಗೆ ಬ್ಲೂ ಇಟ್ಕೊಂಡೇ ಹೋಗಿದ್ದಾರೆ. ಭುವಿ ಯಪ್ಪ ಯಪ್ಪ ಎಂತ ಐಡಿಯಾ. ಹೌದು. ಸುಮಿ ಮ್ಯಾಮ್ ಇವತ್ತು ತಡೆಯಾಗಿ ಬಂದ್ರಿ. ಇವ್ರಿದ್ರಲ್ಲ, ಕವಿ ಇದ್ರಲ್ಲ, ಅದಕ್ಕೆ ನಾನು ಲೇಟ್ ಬಂದೆ. ಒಂದು ಊಟ ಆಯ್ತು. ಓಕೆ, ಟಾಯ್ಲೆಟ್ ವೇರ್ ಇಸ್ ಕವಿ ಮ್ಯಾಮ್. ಬರ್ತಾರೆ ಅವರು ಕೂಡ. ಸಹನ ಬಂದ್ರು. ಹಾಯ್ ಸಹನ, ಊಟ ಆಯ್ತಾ? ಪ್ರೆಸ್ ಕೂಡ ಆಗ್ತಿಲ್ಲ. ಅಯ್ಯೋ ಬೇಡಪ್ಪ, ಸಾಂಗ್ ಬೇಡ ನಂಗೆ. ಅದು ಗೊತ್ತೇ ಇಲ್ಲ ನಂಗೆ ಸಾಂಗ್. ಸಹನ ಕನೆಕ್ಟ್ ಹೇಳ್ತಿದ್ದಾರೆ ಮಾನಿ ಅವರು. ಆಮೇಲೆ ಬರ್ತೀನಿ, ಊಟ ಮಾಡಿ. ಆಯ್ತಾಯ್ತು. ಅದಕ್ಕೆ ಹೇಳಲಿಕ್ಕೆ ಬಂದದ ಭುವಿ? ಬಂದ ಮೇಲೆ ಕೊಡುವ ಬ್ಲೂ. ಇನ್ನು ಇಲ್ಲದ್ರೆ ತಗೊಂಡು ಹೋಗ್ತೀರಿ. ಬೇಗ ಬನ್ನಿ. ಯು ಆರ್ ಸುಮಿ ಮ್ಯಾಮ್ ಆರ್ ನಾಟ್? ನೋ ನೋ, ಐ ಆಮ್ ನಾಟ್ ಸುಮಿ. Hi Bhuvi says, how are you? Also Bangalore Queen. Please, anyone tell, is this Sumi ma'am or not? ಇರ್ತೀರಾದ್ರೆ ಕೊಡ್ತೀನಿ ಭುವಿ. ಮತ್ತೆ ಮೇಲೆ ಮೇಲೆ ಹೋಗ್ತದಲ್ಲ ಮೆಸೇಜ್, ಆಗಲ್ಲ ಅದು ತೆಗಿಲಿಕ್ಕೆ. ಅದಕ್ಕೆ ಇರ್ತೀರಾ? ನಿಮ್ಮ DP ಫೋಟೋ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಲಕ್ಷ್ಮಿ ಅಲ್ಲ, ಇವತ್ತು ಫ್ರೈಡೆ ಅಲ್ವಾ? ಹೋಗ್ತೀನಾ? ಮತ್ತೆ ಬನ್ನಿ. ಭಟ್ರು ಬಂದ್ರು. ಬ್ಲೂ ಇಟ್ಕೊಂಡು ಹೋಗಿದ್ದೀರಾ ಭಟ್ರೆ ನೀವು? Where is Sumi ma'am? She talks very nicely and you are not Sumi ma'am. No, no, I am not Sumi ma'am. ಓಕೆ ಹೇಳ್ತಿದ್ದಾರೆ. ಐ ವಿಲ್ ಕಮ್ ಲೇಟರ್. ಓಕೆ ಓಕೆ. ಭಟ್ರೆ ಅಂತ ನಗ್ತಿದ್ದಾರೆ. ಹೋಗ್ತೀನಿ ಅಂತ ಇಲ್ಲೇ ಇದ್ದೀರಿ ಭುವಿ, ಕೊಡ್ಲಾ? ಬಚ್ಚಲ್ ಮನೆ ಹೋದ್ರು. ಯಾರದು ಬಚ್ಚಲ್ ಮನೆ? ಭಟ್ರೆ ಬ್ಲೂ ಬೇಕಂತೆ, ಕೊಡ್ಲಾ? ಅಂತ ನೋಡಿ, ಎರಡು ಮೆಸೇಜ್ ಹಾಕಿದ್ರು ಬ್ಲೂ ಕೊಡ ಅಂತ ಮಾಯ ಆದ್ರು. ಡು ಯು ನೋ ಮೀ ಮ್ಯಾಮ್? ನೋ, ಐ ಡೋಂಟ್ ನೋ ಯು. ರಿಮೂವ್ ಮಾಡೋ ಹಾಗಿಲ್ಲ, ಸ್ಟಾರ್ ಅಲ್ವಾ? ಯಾರಿಗೆ? ನಿಮ್ಗೆ ಅಲ್ಲ, ಇವ್ರು ಬಚ್ಚಲ್ ಮನೆ ಅಂತ ಬಂದ್ರಲ್ಲ, ಅವರು ಬ್ಲೂ ಕೇಳಿದ್ರು, ಕೊಡ್ಬೇಕಾ ಕೇಳಿದೆ. ಯಾರಂತ ಗೊತ್ತಿಲ್ಲ ಅದು. ಬೇಡ, ಕೊಡ್ಬೇಡಿ. ಓಕೆ, ಆಯ್ತಾಯ್ತು. ಮತ್ತೆ ಬನ್ನಿ, ಮಲಗಿಸಿ ಬನ್ನಿ ಅವರನ್ನು, ಆಯ್ತಾ? ನಿದ್ದೆ ಬರ್ಲಿ. ಹೂಯಿಸ್ ಕ್ವೀನ್? ಅಯ್ಯೋ, ಕೇಳಿ ಕೇಳಿ ಸಾಕಾಯ್ತಪ್ಪ ನಿಮ್ದು ಹೂಯಿಸ್ ಕ್ವೀನ್ ಅಂತ. ಭಟ್ರೆ ಅಂತ ನಗ್ತಿದ್ದಾರೆ. ನಿನ್ನೆಯಿಂದ ಕೇಳಿ ಕೇಳಿ ಸಾಕು. ಸಪೋರ್ಟ್ ಮೆಸೇಜ್ ಹಾಕಿ ಅದನ್ನೇ. ಏನ್ ಅಡಿಗೆ ಭುವಿ? ಲೈಕ್ 10 ಮೆಸೇಜ್ 10 ಆಗಿದಾ? ನಂಗೆ 9 ಕಾಣ್ತಾ ಉಂಟು ಇಲ್ಲಿ. ಥ್ಯಾಂಕ್ ಯು ಪ್ರಕಾಶ್. ಊಟ ಮಾಡಿ ಬಂದ್ರ? ಹಾಗೆ ಸಪೋರ್ಟ್ ಮೆಸೇಜ್ ಹಾಕಿಬಿಡಿ, ಹೂ ಇಸ್ ಕ್ವೀನ್ ಅಂತ. ಸುಮಿ ಮ್ಯಾಮ್ ಇಸ್ ಕ್ವೀನ್. ಕ್ವೀನ್. ಮತ್ತೆ ಬೇಗ ಬೇಗ ಮೆಸೇಜ್ ಮಾಡಿ, ಸಪೋರ್ಟ್ ಕೊಡಿ. ಬೇಗ 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 ಬರಲಿ ಮೆಸೇಜ್. ಊಟ ಆಯ್ತು ಸೆಸ್. ಓಕೆ, ಏನ್ ಮಾಡಿದ್ದೀರಿ ಇವತ್ತು? ಮಾನಿ ಗಿಫ್ಟ್ ಡನ್ ಹೇಳ್ತಿದ್ದಾರೆ ಸಹನಾ ಅವರು. ಸೊ ಇಫ್ ಯು ಆರ್ ನಾಟ್ ಸುಮಿ ಮ್ಯಾಮ್, ದೆನ್ ಐ ಆಮ್ ಗೋಯಿಂಗ್. ಐ ಆಮ್ ಓನ್ಲಿ ಸುಮಿ. ವೇಟ್
You can't go. Don't go, don't go. Support. Thank you, Atre. ಬರ್ಲಿ ಬರ್ಲಿ ಹಾಗೆ. ಲೇಟ್ ಆಗಿದೆ ಇವತ್ತು. 2 hours ಲೇಟ್. ಮನಲ್ಲಿದ್ದಾರೆ ನೂರ್ ಪ್ರಶ್ ಅವರು. ಥ್ಯಾಂಕ್ ಯು. ಮನಲ್ಲಿದ್ದಾರೆ ಸಹನಾ. ಹೇಳುವಾಗ ಹೇಳಿ ಹೋಗಿ ಸಹನಾ, ಆಯ್ತಾ? ಬ್ಲೂ ರಿಮೂವ್ ಮಾಡ್ಬೇಕು. ಟುಗೆದರ್ ಆರ್ ಸಿಂಗಲ್? ಟುಗೆದರ್. ಬರ್ತೀರಾ? ಯಾರಂತ ಗೊತ್ತಾಗ್ಲಿಲ್ಲ. ಸಪೋರ್ಟ್ ಆನ್. ಐ ಆಮ್ ಗೋಯಿಂಗ್ ಇಫ್ ಯು ಆರ್ ನಾಟ್. ಮನೇಲಿದ್ದಾರೆ ಪ್ರಾಶ್ವ. ಓಕೆ ಬಾಯ್. ಊಟ ಮಾಡಿ ಬರ್ತೀನಿ. ಹೌದಾ, ಬರ್ತೀರಾ ಮತ್ತೆ? ಓಕೆ, ಬೇಗ ಬೇಗ ಬನ್ನಿ. ಊಟದ ಸಮಯ. ಸುಮ್ಮನೆ ಮ್ಯಾಮ್, ನಾನು ದೇವರ ಹೆಸರು ಐಟಿಗೆ ತಿರುಗಿ ಯಾರು ಕೆಟ್ಟದಾಗಿ ಕಮೆಂಟ್ ಕೆಟ್ಟದಾಗಿ ಕಮೆಂಟ್ ಮಾಡಬಾರ್ದಾ? ನೋ ಬ್ಲೂ ಕ್ವೀನ್. ಯಾರು ಅಂತ ಹೇಳಿ, ಗೊತ್ತಿಲ್ಲ ನಂಗೆ ಯಾರು ಅಂತ. ಕ್ವೀನ್ ಮನಲ್ಲಿದ್ದಾರೆ ಸಹನಾ. ಡೋಂಟ್ ಗಿವ್ ಬ್ಲೂ. ಬಟ್ರೆ ಕೊಡ್ಲಾ? ಯಾರಿದು ಹೇಳಿ ಬಟ್ರೆ. ಬ್ಲೂ ಕೊಡ್ಲಾ ಬೇಡ್ವಾ? ನಿಮ್ದು ಇದಿದ್ಯಾ? ಚಾನಲ್ ಇದೆಯಾ? ಇಲ್ಲ ಚಾನಲ್ ನಿಮ್ದು. ನಿಮ್ಮದು ಊರು ಯಾವ ಊರು ಹೇಳ್ತೀರಾ? ನಮ್ಮದು ಉಡುಪಿ. ಉಡುಪಿಯವರು ನಾವು. ಭಟ್ರನ್ನ ಕೇಳಿ ಕೊಡ್ತೀನಿ, ವೇಟ್. ಭಟ್ರು ಬರ್ಲಿ. ಬ್ಲೂ ಬೇಕಾ ಬೇಡ್ವಾ ಅಂತ. ಗೊತ್ತಿಲ್ವಾ? ಬ್ಲೂ ಕೇಳ್ತಿದ್ದಾರೆ. ಏನು ಮಾಡಲಿ? ಥ್ಯಾಂಕ್ ಯು ಸಹನಾ. ಎಂಟು ಜನ ನೋಡ್ತಾ ಇದ್ದಾರೆ, ಮೆಸೇಜ್ ಮಾಡ್ತಿಲ್ಲ. ಊಟದಲ್ಲಿ ಬ್ಯುಸಿ ಎಲ್ರು. ಬ್ಲೂ ಬೇಡ. ನಿಮ್ಗೆ ಬೇಡವಾ ಬ್ಲೂ? ತೆಗಿಲಾ? ಹೌದು, ಯಾರಂತ ಹೇಳಿ ಇದ್ರೆ ಕೊಡ್ತೇವೆ. ಯಾರ್ಯಾರು ಬಂದು ಬ್ಲೂ ಬ್ಲೂ ಅಂದ್ರೆ ಕೊಡ್ತೇವೆ ನಾವು. ಏನ್ ಸಹನಾ, ತೆಗಿಲ್ಲ? ನಿಮ್ದು ಬೇಡ್ವಾ? ರಾಕೇಶ್ ಕುಮಾರ್ ಬಂದ್ರು. ಎಂತ ಸ್ಪೆಲ್ಲಿಂಗ್ ರಾಂಗ್ ಆಗಿದೆ. ಓಕೆ, ಸ್ಪೆಲ್ಲಿಂಗ್ ರಾಂಗ್ ಇದೆ. ರಾಕೇಶ್ ಆಡುತ್ತೆ ನನ್ನದೇ. ರಾಕೇಶ್ ಆಡುತ್ತೆ ಸ್ಪೆಲ್ಲಿಂಗ್ ಮಿಸ್ಟೇಕ್. ಬೇಡ, ಯಾರಿಗೂ ಬೇಡ ಸುಮ್ಮನೆ. ಆಯ್ತಾಯ್ತು, ಕೊಡಲ್ಲ. ಹಾಯ್ ಸಹನ್ ಹೇಳ್ತಿದ್ದಾರೆ. ನಿಮ್ಮ ಹೆಸರು ಎಂತಾರ? ಉಳದಿಲ್ಲ ಬಕ್ಕದ ಬನ್ನುವಂತೇಳಿ. ದೀಪಿಕಾ ಬಂದ್ರು. ಹಾಯ್ ಸುಮಿ, ಊಟ ಆಯ್ತು, ನಿಮ್ದಾಯ್ತಾ? ದೀಪಾ, ಸುಮಿ ಮ್ಯಾಮ್ ನನಗೆ ಸ್ಪ್ಯಾನರ್ ಕೊಡ್ಬೇಡಿ. ಇದು ಯಾರು? ಸಪೋರ್ಟ್. ದೀಪು ಹೇಳಿ ಹೋಗಿ. ದೀಪು ಬ್ಲೂ ಆಗಿ ಉಳಿದಿದೆ ನೋಡಿ, ಹೋಗುವಾಗ ಬಾಯ್ ಹೇಳಿ ಆಯ್ತಾ? ರಿಮೂವ್ ಮಾಡ್ಬೇಕು. ಹಾಯ್ ಭಟ್ರೆ, ಊಟ ಆಯ್ತಾ ಕೇಳ್ತಿದ್ದಾರೆ ದೀಪು ಅವರು. ಆಯ್ತು ಸಿಸ್ ಅಂತಾರೆ. ಏನು ಊಟ ಮಾಡಿದ್ದೀರಿ? ಭಟ್ರು ಹೇಳ್ತಿದ್ದಾರೆ, ಒಕ್ಕ ಹೇಳ್ತಾರೆ ದೀಪು ಅವರು. ಸಹನಾ ಕೂಡ ಹೇಳಿ ಹೋಗಿ. ಚೂರು
ಸಪೋರ್ಟ್ ಥ್ಯಾಂಕ್ ಯು. ಒಂಚೂರು ವೆಟ್ ಟಿಶ್ಯೂ ಕೊಡ್ಲಿ, ವೆಟ್ ಟಿಶ್ಯೂ ಒಂಚೂರು ಕೊಡ್ಲಿ. ಅಯ್ಯೋ ಕರ್ಮ ಹೇಳ್ತಾರೆ. ಏನಾಯ್ತು? ಯಾಕೋ ಕರ್ಮ. ಅಯ್ಯೋ ಕರ್ಮ. ಚಪಾತಿ ಪಲ್ಯ. ಓಕೆ. ಟಿಶ್ಯೂ ಟಿಶ್ಯೂ ವೆಟ್ ಟಿಶ್ಯೂ ಅವತ್ತು ಸಪೋರ್ಟ್ ಥ್ಯಾಂಕ್ ಯು. ಮುಖಕ್ಕೆ ಬೆಂಕಿ ಅಕ್ಕ. ಯಾರ ಮುಖಕ್ಕೆ? ಹೇ ದೀಪಸಿ ಸೂಟ್ ಆಯ್ತಾ? ಆಯಿ ಗೆಸ್ಟ್ ಬರ್ತೀರಾ? ವೇಟ್ ಮಾಡ್ತಿದ್ದಾರೆ ಎಲ್ರು. ಯಾವಾಗ? ಸಲಾಂ ವಾಲಿಕುಂ. ವಾಲಿಕುಂ ಸಲಾಂ. ಯಾವಾಗ ಎಂಟ್ರಿ? ಕಾಯ್ತಾ ಇದ್ದಾರೆ ಎಲ್ರು ನಿಮ್ಮನ್ನು. ಸಾನಾ ಇವು ಊಟ ಹೇಳ್ತಿದ್ದಾರೆ. ಸಪೋರ್ಟ್ ಮೆಸೇಜ್ ಸುಮಿ ನೋಡ್ಬೇಡಿ. ಆಯ್ತಾಯ್ತಾಯ್ತು. ಮುಖಕ್ಕೆ ಬೆಂಕಿ ಅಂತನ? ಇನ್ನ ಮುಖಕ್ಕೆ ಬೆಂಕಿ ಅಕ್ಕ. ಹೌದು, ಇವತ್ತು ಮಾರ್ನಿಂಗ್ ಇಂದ ವೇಟ್ ಮಾಡ್ತಾ ಇದ್ದಾರೆ. ಯಾರು ದುಬೈ ಗೆಸ್ಟ್ ಅಂತ. ಊಟ ಮಾಡಿದ್ರಾ? ಊಟ ಮಾಡಿ ಬನ್ನಿ, ಮಧ್ಯದಲ್ಲಿ ಹೋಗ್ಬಾರ್ದು ಮತ್ತೆ. ನಾಳೆ ರಜೆ ಅಲ್ವಾ? ಎಲ್ಲಿ ಲಿಂಕ್ ಯಾರಿದ್ದೀರಿ ಇಲ್ಲಿ ಗ್ರೂಪ್ ಅಲ್ಲಿ? ಭಟ್ರ ತನ್ನಿ. ಭಟ್ರು ಇದ್ದಾರಲ್ಲ ಗ್ರೂಪ್ ಅಲ್ಲಿ. ನಮ್ ಗ್ರೂಪ್ ಅಲ್ಲಿ ಇದ್ದೀರಾ ಭಟ್ರೆ ನೀವು? ಲತೀಶ್ ಹೇಳ್ತಿದ್ದಾರೆ, ಅವನಲ್ಲಿದ್ದಾರೆ ಮಂಜು ಅವರು. ಹಾಯ್ ಮಂಜು ಹೇಳ್ತಿದ್ದಾರೆ. ದೀಪು ಅವರು ಹಾಯ್ ಲತೀಶ್ ಹೇಳ್ತಿದ್ದಾರೆ. ದೀಪು ಊಟ ಇನ್ನೂ ಇಲ್ಲ ರಾಕೇಶ್ ಅವರೇ. ಊಟ ಆಯ್ತಲ್ಲ ಅತ್ತಿ ನಿಮ್ದು? ಊಟ ಮಾಡಿ ಆರಾಮಾಗಿ ಬನ್ನಿ. ಫ್ಯೂ ಫ್ರೆಂಡ್ಸ್ ಕನೆಕ್ಟ್ ಆಗಿ ರಿಟರ್ನ್ ಗಿಫ್ಟ್ ಡನ್ ಮಾಡ್ತೀನಿ. ಡಿನ್ನರ್ ಸ್ಪೆಷಲ್ಸ್ ಯಾರ್ದು? ನಂದ? ಹಾಯ್ ದೀಪಿಕಾ ಸಿಸ್ಟರ್ ಹೇಳ್ತಿದ್ದಾರೆ ಮಂಜು ಅವರು. ಸಹನಾ ಅಂತ ಹೇಳ್ತಿದ್ದಾರೆ. ಅದೆಂತ ರಾಕೇಶ್ ಕುಮಾರ? ಏನದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ. ಕವಿ ಹತ್ರ ಕೇಳಿ ಲಿಂಕ್. ಊಟ ಮಾಡ್ಕೊಂಡು ಬನ್ನಿ ಲತಿ, ಫ್ರೀ ಆಗಿ ಬನ್ನಿ. ಮಂಜು ಊಟ ಟುಗೆದರ್ ಲಿಂಕ್. ಓಕೆ ಓಕೆ. ಮಂಜು ಶೆಟ್ರು ಬರ್ಲಿಲ್ಲ. ಊಟ ಆದ್ರೆ ಮಾತ್ರ ಬನ್ನಿ ಲತಿ. ಊಟ ಆಗಿದೆ ಅಲ್ವಾ? ಮಧ್ಯದಲ್ಲಿ ಓಡ್ತಿರಿಲ್ಲದ್ರೆ ನೀವು. ಎಷ್ಟು ಬರ್ತಾರೆ ನಾನು. ಪ್ರವೀಣ್ ಬಂದ್ರು. ಉಣಸಾಂಡೆ ಊಟ ಆಯ್ತಾ? ಊಟ ಆಯ್ತು ಸುಮಿ ಅವರೇ, ನಿಮ್ದಾಯ್ತಾ? ಹಾ ನಂದಾಯ್ತು. ಏನ್ ಸ್ಪೆಷಲ್ ಇವತ್ತು? ಸ್ಪೆಷಲ್ ನೆನ್ನೆ ಇದ್ದೆ. ಮಾಚ ಮಟನ್. ಮಟನ್? ಹೌದು, ಮಟನ್ ನೆನ್ನೆ ಮಾಡಿದ್ದೆ. ಮಟನ್ ಎಂತ? ಮಟನ್ ಕರಿಯ? ಸುಕ್ಕ. ಮಟನ್ ಸುಕ್ಕ. ಹಾ, ನಿಮ್ಗೆ ಎಂತ? ನಾನು ಇವತ್ತು ಮಾಡ್ಲಿಲ್ಲ ಕುಕಿಂಗ್, ಹಾ ಹೊರಗಡೆ ಹೋಗಿ. ಹೌದಾ? ನಿಮ್ಗೆಲ್ಲ ರೆಸ್ಟೋರೆಂಟ್ ಎಷ್ಟು ಬೇಕು? ಹೊರಗೆ ಹೋದ್ರೆ ತುಂಬಾ ರೆಸ್ಟೋರೆಂಟ್ ಉಂಟಲ್ಲ ಬರ್ದುಬಾಯಲ್ಲಿ. ಸುಮಾರು ಉಂಟು. ಹೌದು, ಎಲ್ಲಿಗಾದ್ರೂ ಹೋಗ್ಬೋದು. ದಿನಕ್ಕೆ ಒಂದೊಂದು ರೆಸ್ಟೋರೆಂಟ್ಗೆ ಹೋಗ್ಬೋದು. ಹೌದು, ಟೇಸ್ಟ್ ಮಾಡ್ಬೋದು ಒಂದೊಂದು ರೆಸ್ಟೋರೆಂಟ್. ಹೌದು ಹೌದು. ನೀವಿರುವ ಕಡೆ ಹೇಗುಂಟು ರೆಸ್ಟೋರೆಂಟ್ಸ್ ಎಲ್ಲ? ಒಳ್ಳೆ ಇಲ್ಲಿ ಕೂಡ ತುಂಬಾ ಉಂಟು. ತುಂಬಾ ಉಂಟಾ? ತುಂಬಾ ಅಂತೆ, ಹೌದು. ಅದು ಯಾರಂತ? ಅದು ಲತೀಶ್ ಅಂತ, ದುಬೈಲಿ ಇರೋದು. ಲತೀಶ್ ನಾಯಕ್. ಮತ್ತೆ ಈಗ ಹೊಸತ್ತು ಇಲ್ಲಿ ಒಂದು ಹೋಟೆಲ್ ನೋಡಿದೆ, ನಾಳೆ ಹೋಗ್ಬೇಕು. ಇವತ್ತಾದ್ರೂ ಯಾವ್ದು? ಹೋಗ್ಬೇಕು. ಏನ್ ಹೆಸರು ಗೊತ್ತಿಲ್ಲ. ಬೆಂಗರೆ ಕಾಮತ್. ಹಾ, ಬೆಂಗ್ರೆ ಕಾಮತ್. ಬೆಂಗ್ರೆ ಕಾಮತ್ ರೆಸ್ಟೋರೆಂಟ್. ಬೋರ್ಡ್ ಅಲ್ಲ, ನೋಡಿದೆ ಬರುವಾಗ. ಊರ್ನವರ್ದೇ ಆಗಿರ್ಬೋದಲ್ಲ? ಬರ್ದುಬಾಯಲ್ಲಿ ಅದು. ಹಾ, ಬರ್ದುಬಾಯಲ್ಲಿ. ಹ್ಮ್. ಬರ್ದುಬಾಯಿ ಆಸ್ಟರ್ ಕ್ಲಿನಿಕ್ ಹತ್ತಿರ.
ಹೌದಾ ಆನ್ ಹ ದ ವೇ ಆಫೀಸಿಂದ ಬರುವಾಗ ನೋಡಿದ್ವಿ. ಹ ಅಲ್ಲಿಗೆ ಹೋಗ್ಬೇಕು, ಇಲ್ಲಿ ಹತ್ರ ಆಗ್ತದೆ, ಒಂದು 5 minutes ಅಷ್ಟೇ ವಾಕಿಂಗ್. ಡ್ರೈವ್ ಮಾಡ್ತೀರಾ ನೀವು? ಹಾ. ಓಕೆ. ನಾವೀಗ ಬರುದು ಕಮ್ಮಿ, ಸೆಕೆ ಅಲ್ವಾ ಆಗುದಿಲ್ಲ ನಡಿಲಿಕ್ಕೆ ಅಲ್ಲಿ. ಈಗ ಹೌದು, ಈಗ ಮಧ್ಯಾಹ್ನ ಹೌದು ನಂತರ ಜನ ಕೂಡ ಕಮ್ಮಿ, ಎಲ್ಲ ಈವ್ನಿಂಗ್ ಫುಲ್ ಹೌದೌದು, ಜನ ಈಗ ಬರೋದು ಬರ್ತದೆ. ಕಮ್ಮಿ. ರಮ್ಯಾ ಬಂದ್ರು ಹಾಯ್ ಅಂತ. ಹೌದಾ, ಥ್ಯಾಂಕ್ ಯು ರಾಕೇಶ್ ಬ್ರದರ್ ಹೇಳ್ತಿದ್ದಾರೆ. ಊಟ ಸುಮಾರು ಆಯ್ತಾ? ಮೆಸೇಜ್ ಕೂಡ ಮಿಸ್ ಆಯ್ತು ಸುಮಾರು. ಹೌದೌದು. ಲತೀಶ್ ಬ್ರೋ ಊಟ ಆಯ್ತಾ ಕೇಳ್ತಿದ್ದಾರೆ ಸಹನಾ ಮೇಡಮ್. ಇಲ್ಲ ಮೇಡಮ್, ಇನ್ನ ಆಗ್ಬೇಕಷ್ಟೆ. ಆಗ್ಲಿಲ್ವಾ? ಇಲ್ಲ ಇಲ್ಲ, ಅದೇ ಹೊರಗೆ ಹೋಗ್ಬೇಕು ಹೇಳಿದಲ್ಲ. ಹಾ ಹಾ, ಊಟ ಮಾಡಿ ಬರ್ಬೇಕಿತ್ತು. ಇನ್ನೂ ಊಟ ಮಾಡಿ ಸ್ವಲ್ಪ ಅಲ್ಸೀಪ್ ಕಡೆ ಹೋಗ್ಬೇಕಂತಿದ್ದೆ. ಹ್ಮ್. ನೈಟ್ ರಾತ್ರಿಗೆ ಓಕೆ. ವಾಕಿಂಗ್ ಮಾಡಿಕೊಂಡು ಈಗ ಕೂಡ. ವಾಕಿಂಗ್ ಹೇಗೆ ಏನ್ ಏನ್ ಹೇಳಿದ್ರಿ? ವಾಕಿಂಗ್ ಹೇಗೆ ಮಾಡ್ತೀರಾ ಸೆಕೆಗೆ? ಎಲ್ಲಿ ಈಗ ಅದಕ್ಕೆ ನೈಟ್ ಹೋಗುದು, ಮಿಡ್ ನೈಟ್ ಎಲ್ಲ ಅಷ್ಟು ಹ್ಮ್ ಇರುದಿಲ್ಲ, ಒಂದು 11, 11:30. ಹಾ. ಮಂಜಣ್ಣ ಬ್ರೋ ಹೇಳ್ತಿದ್ದಾರೆ. ರಮ್ಯಾ ಮೇಡಮ್ ಹೇಗಿದ್ದೀರಿ, ಆಯ್ತಾ ಊಟ? ಭಟ್ರು ಹಾಯ್ ಲತೇಶ್ ಬ್ರೋ ಹೇಗಿದ್ದೀರಾ? ಸೂಪರ್ ಭಟ್ರೆ, ನೀವ್ ಹೇಗಿದ್ದೀರಾ? ದಿಪ್ಕಸಿಸ್ ಊಟ ಆಯ್ತಾ ಕೇಳ್ತಿದ್ದಾರೆ ರಮ್ಯಾ ಅವರು. ಭಟ್ರು ಊಟ ಆಯ್ತ ಕೇಳ್ತಿದ್ದಾರೆ ರಮ್ಯಾ. ನನ್ನ ನೇಮ್ ಪ್ರಮೀಳಾ ಲತೀಶ್ ಬ್ರದರ್ ಹೇಳ್ತಿದ್ದಾರೆ ಸಹನಾ. ಹಾಯ್ ರಮ್ಯಾ ಸಿಸ್ ಹೇಳ್ತಿದ್ದಾರೆ. ಊಟ ರಮ್ಯಾ ಸಿಸ್ ಹೇಳ್ತಿದ್ದಾರೆ. ದೀಪಿಕಾ ಅವರು ಊಟ ಆಯ್ತಾ ಹೇಳ್ತಿದ್ದಾರೆ. ಅಶ್ವತ್ಥಾಮ ಭಟ್ರು ಸಪೋರ್ಟ್ ಅಲ್ಲಿದ್ದಾರೆ. ದಿಪ್ಪು ಊಟ ಆಯ್ತು ಲತೀಶ್ ನಮ್ದು ಹೇಳ್ತಿದ್ದಾರೆ ರಮ್ಯಾ. ಮತ್ತೆ ಎಲ್ಲಿ ಕವಿ? ಕವಿ ಇಲ್ಲ. ಕವಿ ಮೇಡಮ್ ನಿನ್ನೆ ಮೆಸೇಜ್ ಮಾಡಿದ್ರು, ಇವತ್ತು ಲೈವಿಗೆ ಬರುದೇ ಇಲ್ಲ ಅಂತೆ. ನಾನ್ ಹಾ ಬಂದೆ. ಹೌದೌದು, ಹೇಳಿದ್ರು ಗೊತ್ತಿಲ್ಲ ನೋಡುವ. ಅವ್ರು ಲೈವ್ ಮಾಡಿದ್ರಲ್ವ ಇವತ್ತು? ಹೌದಾ? ಮಿಸ್ ಹೌದೌದು, ಆಯ್ತು. ಅದಕ್ಕೆ ನಾನು ಲೇಟ್ ಬಂದೆ. 8 to 10, 9:30 ವರೆಗೆ ಇದ್ರು. ವೀಕೆಂಡ್ ಏನ್ ಸ್ಪೆಷಲ್? ಇವತ್ತಾ? ನಾಳೆಗೆ ನಾಳೆ. ನಾಳೆ ಸಾಟರ್ಡೆ ಅಲ್ವಾ, ನಾಳೆ ವೆಜ್. ಹಾ, ನೀವು ಸ್ಯಾಟರ್ಡೆ ವೆಜ್? ಸಾಟರ್ಡೆ ವೆಜ್. ಅದೇನು ಉಲ್ಟಾ, ಯೂಶಲಿ ಫ್ರೈಡೆ ಟ್ಯೂಸ್ಡೇ ಎಲ್ಲ ವೆಜ್ ಇಲ್ಲ, ಮಾಡ್ತಾರೆ. ಫ್ರೈಡೆ ಅಲ್ಲಿ ಇಲ್ಲಿ ರಜೆ ಇತ್ತಲ್ಲ ಮುಂಚೆಲ್ಲ. ಹಾ, ಫ್ರೈಡೆ ಇಟ್ರೆ ಆಗಲ್ಲ, ಹೊರಗೆಲ್ಲ ಹೋಗ್ತೇವಲ್ಲ. ಹೌದು ಹೌದು. ಎಷ್ಟು ವರ್ಷ ಆಯ್ತು ಮೇಡಮ್ ನೀವು ದುಬೈಗೆ? ತುಂಬಾ ವರ್ಷ ಆಯ್ತು. ತುಂಬಾ ಹೇಳಿದ್ರು, 2, 3, 4? ಒಂದು 10, ಲೆಕ್ಕ 15 ವರ್ಷ ಇಲ್ವಾ? ಆಯ್ತು. ಲೆಕ್ಕ ಲೆಕ್ಕ ಇಡ್ಲಿಲ್ವಾ ಇಲ್ಲ ಹಾಗಾದ್ರೆ? ಅದಕ್ಕೆ, ಬಂದದ್ ಲೆಕ್ಕವೇ ಇಲ್ಲ. ಹುಚ್ಚ ನಾಯಿ ಕಚ್ಚ ಹೇಳ್ತಿದೆ, ಯಾರಿಗೆ? ಹುಚ್ಚು ನಾಯಿ. ನನ್ಗೇನಾದ್ರು ಬೈತಿದ್ದಾರ ಸಹನಾ ಮೇಡಮ್? ಹಾಯ್ ಸುಮಿ ಅಂತ ಯಾರು ಬಂದ್ರು. ಹಾಯ್, ಯಾರು? ಊಟ ಆಯ್ತಾ? ಯಾರು ಇದು ಗೊತ್ತಿಲ್ವಾ? ನೋಡ್ಲಿಲ್ಲ ಅಂತ ಕಾಣ್ತದೆ. ಇವರು ದುಬೈ ಅವರೇ, ಲತೀಶ್ ಅಂತ. ನಮಸ್ತೆ ಹೇಳ್ತಿದ್ದಾರೆ. ನನ್ನ ಲೋಕ ಹೊಸಬ್ರು ಇವರು, ನನ್ನ ಲೋಕದವರು. ಯಾವ ಐಡಿಯಲ್ಲಿ ಬರ್ತಾರೆ ಗೊತ್ತುಂಟ. ಸೋ ಸ್ಮಾರ್ಟ್, ನೈಸ್ ಟು ಮೀಟ್ ಯು ಸರ್ ಹೇಳ್ತಾರೆ. ಬಚ್ಚಲ್ ಮನಿ. ಬಚ್ಚಲು ಮನೆ ಯಾವ ತರದ್ದು? ಅದೆಂತ ಚಾನಲ್ ಅವರದ್ದು, ಫೇಕ್ ಐಡಿ? ಏನ್ ಫೇಕ್ ಅಂದ್ರೆ ಚಾನಲ್ ಇಲ್ಲ, ಖಾಲಿ ಐಡಿ ಉಂಟು, ಗೊತ್ತಿಲ್ಲ. ವಿಡಿಯೋಸ್ ಇಲ್ಲ. ಹೇಳಿದಲ್ವಾ ಡಿಫ್ರೆಂಟ್ ಅವರು, ಡಿಫ್ರೆಂಟ್ ಲತೀಶ್ ಆಗಿದೆ ಅಂತ. ಹೆಸರು. ಹೌದು, ಲತೀಶ್ ಅಂತ. ಯಾವ ಹೆಸರಲ್ಲಿ ಬರ್ತಾರೆ ನಿನ್ನೆಯಿಂದ. ಟಾಯ್ಲೆಟ್ ಅಂತೆ, ಮತ್ತೆ ಎಂತ ಕೆಲವೆಲ್ಲ ಇತ್ತು. ಮತ್ತೊಂದಿತ್ತು, ಡೆತ್ ಅಂತೆ ನಿನ್ನೆ ಒಬ್ಬ. ಮತ್ತೊಬ್ಬ ವಾಶ್ರೂಮ್ ಅಂತೆ, ಬಚ್ಚಲ ಮನೆ, ಕೆಲವೆಲ್ಲ ಇತ್ತು. ಹೇಗಾದ್ರೂ ಬಂದ್ರೆಸ ಟೈಮ್ ಪಾಸ್ ಆಗ್ತದೆ. ಮತ್ತೆ ಸ್ಟೀಲ್ ಬಕೆಟ್, ಪ್ಲಾಸ್ಟಿಕ್ ಬಕೆಟ್, ಅಯ್ಯೋ, ಸಾರ್ವಜನಿಕರ ಶೌಚಾಲಯ, ಕೆಲವೆಲ್ಲ ಇತ್ತು.
ಮಂಜಣ್ಣ ಇವತ್ತು ಕಮ್ಮಿ. ಬಂದಿದ್ದಾರೆ. ಹಾಯ್ ಮಂಜಣ್ಣ, ಹೇಗಿದ್ದೀರಾ? ಲುಕಿಂಗ್ ಕ್ಯೂಟ್ ಸತೀಶ್, ಲತೀಶ್ ಹೇಳ್ತಿದ್ದಾರೆ ಬಚ್ಚಲ್ ಮನೆ. ಆಹಾ, ಸ್ಟಾರ್ ಕಡೆಯಿಂದ ನನ್ನ ಲೋಕ ಅವರಿಗೆ 137 ಗಿಫ್ಟ್ ಅನ್ನು ತಮ್ಮದಾಗಿಸಿಕೊಂಡಿದ್ದೀರಿ. ನಂಗೆ ಏನಾಯ್ತು, ಬಚ್ಚಲ್ ಮನೆ ನಮ್ಮ ಟೀಚರ್ ಅಂತ ಅನಿಸ್ತಿದೆ. ಟೀಚರ್ ಹೌದಾ? ಬರುದಿಲ್ಲ ಅಂತ ಹೇಳಿದ್ದಲ್ಲ, ಅದಕ್ಕೆ ಹೆಸರು ಚೇಂಜ್ ಮಾಡಿ ಹೌದಾ? ಬಂದಿದ್ದಾರೆ. ಅದಕ್ಕೆ ಅವ್ರು ಲುಕಿಂಗ್ ಕ್ಯೂಟ್ ಅಂತ ಹೇಳುದಂತ. ಹಾ, ಇಲ್ಲಾಂದ್ರೆ ಹೊಸಬ್ರಿಗೆ ಹ್ಮ್. ಅಷ್ಟು ಧೈರ್ಯ ಹೇಗಿರ್ತದೆ ಕ್ಯೂಟ್ ಅಂತೆಲ್ಲ ಹೇಳಿ ಹೊಸ ಜನಕ್ಕೆ. ಇವ್ರು ಬಂದ್ರು, ಧನುಷ್ ಅಲ್ವಾ, ಸಪೋರ್ಟ್ ಮಾಡ್ತಿದ್ದಾರೆ. ಎಂತ ಬಂದ್ರು ಧನುಷ್, ಇವರು ನಮ್ಮ ಕುಡ್ಲದವರು, ವರ್ಲ್ಡ್ ಮ್ಯಾಂಗ್ಳೂರ್ ಯಾರು? ಡಿಜೆ. ಮ್ಯಾಂಗ್ಳೂರ್ ಡಿಜೆ ಇರ್ತಾರಲ್ಲ ಮೇಲೆ ನೋಡಿ ಅವರು. ಹಾ, ವರ್ಲ್ಡ್ ಎಸ್ ಮ್ಯಾಂಗ್ಳೂರ್ DJs. ಪ್ರಮೋದ್ ಬಂದ್ರು. ಹಾಯ್ ಲತೀಫ್ ಹಾ, ಬ್ರೋ. ಪ್ರಮೋದ್ ಬ್ರದರ್ ಹಾಯ್. ಹ್ಮ್, ಥ್ಯಾಂಕ್ ಯು ಭಟ್ರೆ. ಸುಮಾ ಸುಮಾ ಭಟ್ರೆ ಐಡಿ ಕನೆಕ್ಟ್ ಆಗಿದ್ದಾರೆ. ಸುಮಾ ಭಟ್ರೆ ಐಡಿಯಿಂದ ಕನೆಕ್ಟ್ ಆಗಿದ್ದಾರೆ ಹೇಳ್ತಾರೆ. ಪಮ್ಮು ಬಾ ಊಟ ಆಯ್ತಾ ಕೇಳ್ತಿದ್ದಾರೆ ಸಹನಾ ಅವರು. ಸಪೋರ್ಟ್ ಮಾಡ್ತಿದ್ದಾರೆ. ದೀಪು ಇಲ್ಲ ನೀವು ಕ್ಯೂಟ್ ಇದ್ದೀರಿ ಬಿಡಿ ಹೇಳ್ತಿದ್ದಾರೆ ಯಾರು. ಕ್ಯೂಟ್ ಇದ್ದೀರಂತೆ ಯಾರು ಹೇಳ್ತಿದ್ದಾರೆ. ಸುಮಿ ಹೀಸ್ ವಾಟ್ ಟೆಲ್. ಬಚ್ಚಲ್ ಮನೆ ಅಂತ ಬರೀಲಿಕ್ಕೆ ಗೊತ್ತು, ಕನ್ನಡ ಬರಲ್ವಾ ನಿಮ್ಗೆ? ಲಿಂಕ್ ಹಾಕಿ ಸಿಸ್ಟರ್ ಹೇಳ್ತಿದ್ದಾರೆ ಸುಮಿ ಮ್ಯಾಮ್. ದುಬೈ ದುಬೈ ಕ್ವೀನ್. ಎಸ್ ಎಸ್. ಇದೇನೋ ಪಕ್ಕ ಟೀಚರ್ ತರ ಇದೆ. ಇಲ್ಲ ಅದು ಇವತ್ತಿಂದ ಇತ್ತು, ಬೆಳಿಗ್ಗೆಯಿಂದ. ಟೀಚರ್ ಅಲ್ಲ ಅದು, ಬೇರೆ ಅಡಿಯಲ್ಲಿತ್ತು. ಹೌದಾ? ಬೇರೆ ಅಡಿಯಲ್ಲಿತ್ತು. ಅಲ್ಲ, ಟೀಚರ್ ಹೇಳ್ತಿದ್ರು ಇವತ್ತು ಫುಲ್ ಡೇ ಫ್ರೀ ಇರ್ತಾರಂತೆ. ಸೊ ಬೆಳಿಗ್ಗೆಯಿಂದ ಹ್ಮ್ ಐಡಿ ಚೇಂಜ್ ಮಾಡ್ತಿದ್ದಾರೆ, ಯಾರಿಗ್ ಗೊತ್ತು. ಅದಕ್ಕೆ ನಾನ್ ಬರುದಿಲ್ಲ. ನಂಬಲ್ಲ ಟೀಚರ್. ನೆನ್ನೆ ಹೇಳಿದ್ರಲ್ಲ ಬರುದಿಲ್ಲ ಅಂತ, ಅವ್ರು ಮನೇಲಿ ಇದ್ದಾರೆ, ಎಲ್ಲೂ ಹೋಗ್ಲಿಲ್ಲ. ಅದೇ ಹೇಳಿದ್ರು, ಬೆಳಿಗ್ಗೆ ಮೆಸೇಜ್ ಮಾಡಿದ್ರು, ಇವತ್ತು ಫುಲ್ ಡೇ ಫ್ರೀ ಇದ್ದೀನಿ ಹಾಗೆ ಹೀಗೆ. ಹ್ಮ್. ಅದೇ ಫ್ರೀ ಇದ್ದಾರೆ ಅಂತ ಹೆಸರು ಚೇಂಜ್ ಮಾಡಿ ಹೌದು. ಏನೋ ಆಯ್ತು. ಅನಿಸ್ತಿದೆ. ಆಯ್ತು ಪರಿಕಾ, ನಿಮ್ದು ಊಟ ಹೇಳ್ತಿದ್ದಾರೆ ಪ್ರಮೋದ್ ಅವರು. ಓಕೆ ಮೆಸೇಜ್ ಹೇಳ್ತಿದ್ದಾರೆ ಸಹನಾ. ಇವ್ರು ಬಂದ್ರು ನೋಡಿ, ಜಿ ಅಂತ, ಅವ್ರು ಕೂಡ ತುಳು ಅವರು. ತುಳು ಚಾನಲ್, ಟಾಕ್ಸ್ ಚಾನಲ್ ಇದೆಯಾ ಅಂತ ಕಾಣ್ತಿತ್ತಲ್ಲ ಅವರು. ಅಶ್ವಿನಿ ಹೌದು, ಚಾನಲ್ ಇದೆ ಅವರದ್ದು. ಎಸ್ ಈಸ್ ಕ್ಯೂಟ್, ಜಸ್ಟ್ ಐ ಆಮ್ ಟೆಲ್ಲಿಂಗ್ ಕ್ಯೂಟ್, ಸೋ ಸಾರಿ ಫಾರ್ ದಟ್. 100% ಟೀಚರ್. ಓಕೆ ಸುಮಿಸ್ ಇಸ್ ಬಾಯ್. ಬಾಯ್ ಲತೀಶ್ ಗುಡ್ ಅಂತ ನೈಟ್ ಹೇಳ್ತೀನಿ. ಓಕೆ ಸ್ವೀಟ್ ಬಾಯ್ ನೇಮ್ ಬಾಯ್ ಲತೀಶ್. ದೀಪು. ಬಾಯ್ ದೀಪಿಕಾ. ತೆಗ್ದು ಬಿಡು ಬಾಯ್ ಇಲ್ಲ, ಹೇಳ್ತಾರೆ. ಇನ್ನೂ ಇಲ್ಲ ಕಮ್ಮು ಒಬ್ಬನೇ ಬಂದ ಮೇಲೆ ಮಾತಾಡ್ಸಿ ಊಟ ಮಾಡ್ತೀನಿ ಹೇಳ್ತಾರೆ. ಓಕೆ ಸಹನಾ, ಎಕ್ಸ್ಟ್ರಾ ಇದ್ರೆ ಕೊಡಿ, ಅವರು ಕೊಡ್ತಾರೆ. ಅವರಿನ್ನೂ ಹೊಸಬ್ರು ಹೇಳ್ತಿದ್ದಾರೆ ರಮ್ಯಾ ಅವರು. ಪ್ರಮೋದ್ ಬ್ರೋ ಇತ್ತೀಚೆಗೆ ತುಂಬಾ ಸೈಲೆಂಟ್ ಆಗಿದ್ದಾರೆ. ಹೌದೌದು. ಜಾಸ್ತಿ ಸೌಂಡ್ ಇಲ್ಲ ಏನ್ ಪ್ರಮೋದ್. ಒಣ ಸಾಂಡ ಕೇಳ್ತಿದ್ದಾರೆ ನೋಡಿ ಅಶ್ವಿನಿ ಅವರು. ನಂದಾಯ್ತು, ನಿಮ್ದು? ಇವರಿಗೆ ತುಳು ಬರ್ತದೆ, ನಮಗೆ ಎಷ್ಟಿಗೆ ಮಾತಾಡಿ ಅಶ್ವಿನಿ. ತುಳು ಸಹನಾ ಬರ್ಪುಂಡು ಸಿಸ್ಟರ್, ಮಾತಾಡಿ. ಹೌದು. ಅಶ್ವಿನಿ ಸಿಸ್ಟರ್ ಹಾಯ್ ಹೇಳ್ತಿದ್ದಾರೆ. ಧನುಷ್ ಅವರು ಹೆಲೋ ವರ್ಲ್ಡ್ ಅವರೇ ಹೇಳ್ತಿದ್ದಾರೆ. ಸಹನಾ ಹಾಯ್. ರಾಕೇಶ್ ಬ್ರದರ್. ಮತ್ತೆ ಬರ್ಲಿ ಮೆಸೇಜ್ ನೋಡಿ, 13 ಜನ ಬಂದ್ರು ನಿಮ್ಮನ್ನು ನೋಡ್ಲಿಕ್ಕೆ. ದುಬೈಗೆ ಎಷ್ಟು ಮಾತಾಡಿ, ಈಗ ಎಷ್ಟು ಬಂದಿದ್ದಾರೆ? ಟೀಚರ್ ಎಲ್ಲಿ ಹೋಗಿದ್ದಾರೆ ಮಾರೆ? ಕಮ್ಮು ಬರಲ್ಲ ಇವತ್ತು. ಯಾರು ಇವತ್ತು ಕಮ್ಮು ಅಂತ ಹೇಳಿದ್ರೆ? ಟೀಚರ್ ಕಮಲ್ ಕಮಲ್ ಕಮಲ್. ಕಮಲ್. ಓಕೆ. ಅದ್ ಬೇರೆ ಐಡಿಯಲ್ಲಿ ಇರ್ಬೋದು, ಅವರೇನಾ ಅಂತ ಕಾಣ್ತದೆ ಬಚ್ಚಲ ಮನೆ. ಆಂಟಿ ಬ್ರೋ ಇದ್ನಾ ಇರ್ನ ಊರು ಅಲ್ಪ ಕಂಕಣ. ಇತ್ತೆ ದುಬೈ
ಸೂಪರ್. ಊರುದು ಕಂಕನಾಡಿ. ಕಂಕನಾಡಿಯ? ಹಾ, ಹ್ಮ್. ಕಂಕನಾಡಿ ಗೊತ್ತುಂಟ ಎಲ್ಲಿಂತ ಹೌದು ಟೀಚರ್? ಕೇಳಿದ್ದೆ. ಮಂಗಳ ದೇವಿಗೆ ಹೋಗಿದ್ದೀರಾ ಟೆಂಪಲ್ಗೆ? ಎಲ್ಲಿ? ಮಂಗಳಾದೇವಿ ಟೆಂಪಲ್. ಮಂಗಳ ದೇವಿಯ? ಮಂಗಳಾದೇವಿ ಟೆಂಪಲ್ ಗೊತ್ತಿಲ್ವಾ? ಮಂಗಳೂರಿನ ಹೆಸರು ಬಂದದ್ದೇ ಮಂಗಳಾದೇವಿ ಟೆಂಪಲ್ ಇಂದ. ಹ್ಮ್. ಆ ಟೆಂಪಲ್ಗೆ ಹೋಗುವ ದಾರಿಯಲ್ಲಿ ಆಗ್ತದೆ. ಹೌದಾ? ಮಂಗಳೂರಿಗೆ ಮುಂಚಿನ ಹೆಸರು ಏನಿತ್ತಂತ ಗೊತ್ತುಂಟಾ? ಮಂಗಳದೇವಿ ಅಂತಲ್ಲ, ನಮ್ ಅಲ್ಲಲ್ಲ, ಕೇಳದವರು ಕರೆಯುವುದೇ ಹಾಗೆ ಮಂಗಳ. ಇಲ್ಲ, ಮುಂಚೆ ಮಂಗಳಾಪುರ ಅಂತ ಹೆಸರಿತ್ತು. ಮಂಗಳಪುರ ಇರೋದು ಅದು ಕೇಳದವರು. ಮಂಗಳಾದೇವಿ ಟೆಂಪಲ್ ನಿಂದ ಹೆಸರು ಬಂದದ್ದು. ಸೊ ಹ್ಮ್. ಅಲ್ಲ ಕಂಕನಾಡಿ ಇಲ್ಲಿ. ಹುಚ್ಚಾಸ್ಪತ್ರೆ ಕೇಳಿದ್ದೀರಾ? ಕಂಕನಾಡಿ ಮೆಂಟಲ್ ಹಾಸ್ಪಿಟಲ್. ಹೌದೌದೌದೌದು. ಯಾರಿಗಾದ್ರೂ ಏನಾದ್ರು ಬೈಯುವುದಾದ್ರೆ ಹಾಗೆ ಬೈತಾರೆ. ಹಾ, ಹೌದೌದು. ಕಂಕನಾಡಿಗೆ ಸೇರಿಸುವ ನಿನ್ನನ್ನು ಅಂತ. ಆ ಹಾಸ್ಪಿಟಲ್ ಹತ್ತಿರವೇ ಆಗುತ್ತೆ. ಆ ಹ್ಮ್. ಹಾಸ್ಪಿಟಲ್ ಇಂದ ಜಸ್ಟ್ 5 minutes ಅಷ್ಟೇ. ನಿಕ್ ಮರ್ಲಾಂಡಾಡೆ ಕಂಕನಾಡಿ ಪಾಡಡು ಅಂತ ಕಂಕನಾಡಿ ಹೇಳ್ತಾರೆ. ಮೆಂಟಲ್ ಹಾಸ್ಪಿಟಲ್ ಅದು. ಅಂತ ಹೌದೌದು. ಹೇಳಿದ್ರೆ ಎಲ್ಲ ಹಾಸ್ಪಿಟಲ್, ಅದರಲ್ಲಿ ಮೆಂಟಲ್ ಹಾಸ್ಪಿಟಲ್ ಕೂಡ ಉಂಟು. ಹೌದೌದು. ಅಲ್ಲಿ ಇಲ್ಲಿ ಕೇರಳದವ್ರು ಹಾಗೆ ಹೇಳುದು, ಮಂಗಳಪುರ ಅಲ್ವಾ ನಿಮ್ದ ಅಂತ ಹೇಳುದು. ಹಾ, ಹೌದು. ಎನ್ನ ಅಮ್ಮನ ಊರು ಮೂಡುಬಿದ್ರಿ, ಅವ್ರು ಇರೋದು ಬೊಂಬೆಯಲ್ಲಿ, ಅಶ್ವಿನಿ ಅವರು. ನಮ್ದು ಕೊಪ್ಪಲ, ರಾಕೇಶ್ ಬ್ರದರ್ ಹೇಳ್ತಿದ್ದಾರೆ ಸಹನ. ಸೌಂಡ್ ಮಾಡಿದ್ರೆ ಎಲ್ಲರೂ ಅಳ್ತಾರೆ ಬ್ರೋ, ಅದಕ್ಕೆ ಸೈಲೆಂಟ್. ಯಾಕೆ ಅಳ್ತಾರೆ? ನೀವು ಸೌಂಡ್ ಮಾಡಿದ್ರೆ ಎಲ್ಲರೂ ಖುಷಿಯಲ್ಲಿ ನಗ್ತಾರಷ್ಟೇ. ಓಕೆ ಓಕೆ. ಏರಿಯ ಪೊಣ್ಣಾಣ ಗರ್ಲ್ ಕಾಣ್ಸ್ತಾರ. ಅವು ಎಂಕಲ್ನ ನೇಬರ್. ಹಾ, ಸುಮಿ ಸಿಸ್ಟರ್ ಅಂತ ಇದ್ ಮಾಡ್ತಿದ್ದಾರೆ, ದೊಡ್ಡ ಮನೆದವ್ರಿ. ಇದ್ಯಾರು ಯಾರು ಹೊಸ ಐಡಿದೊಂದು ಸೌಂಡ್ ಮಾಡ್ತಾರೆ, ಅದಾಯ್ತಲ್ಲ. ಮತ್ತೆ ಯಾವುದು? ನನ್ನ ಲೋಕ ಸಿಸ್ಟರ್ಗೆ ಬ್ಲೂ ಕೊಡಿ. ಯಾರಂತ ಹೇಳಿ ಮತ್ತೆ ಬ್ಲೂ ಕೊಡುವ. ಬೇರೆ ಐಡಿಯಿಂದ ಬರ್ತೀನಿ ವೇಟ್ ಹೇಳ್ತಿದ್ದಾರೆ ಸಹನ. ಓಕೆ, ನಾನು ವೆಲ್ಕಮ್ ಇಂದ. ಪ್ರಮೋದ್ ನನ್ನ ಹೊಸ ಚಾನಲ್ ಇದೆಯಾ ರಮ್ಯಾ ಮೇಡಮ್ ನಿಮ್ಮದು? ಹೊಸ ಚಾನಲ್ ಅವ್ರ ಹಸ್ಬೆಂಡ್ ಇದ್ದು, ಇವರದ್ದಲ್ಲ, ಮಂಜು ಅವರದ್ದು. ನೋಡ್ಲಿಲ್ವಾ ಅದು? ಹಾ, ನೋಡಿದ್ದೇನೆ, ಅದು ಗೊತ್ತು. ಅದಕ್ಕೆ ಹೇಳ್ತಿದ್ದಾರಾ? ಪಾರ್ಶ್ವನಾಥ್ ಬ್ರದರ್ ಬಂದಿದ್ದಾರೆ. ನಮಸ್ತೆ ಬ್ರದರ್, ಆಯ್ತಾ ಊಟ? ನಂಗೆ ಮಾಮ ಬೇಕು ಅತ್ತೆ ಅಂತ. ಯಾರು ಮಾಮ? ನಾನು ಅಲ್ಲಿ ಹೋಗಿ ಕೂತಿದ್ದಾರೆ ಇವತ್ತು. ಇವ್ರಿಗೆ ಹೇಳುದು ಹಸ್ಬೆಂಡ್ಗೆ, ದಿನ ನಮ್ಮ ತೋರ್ಸ್ಬೇಕಾ? ಹಸ್ಬೆಂಡಿಗೆ. ಮತ್ತೆ ತೋರ್ಸುವ, ವೇಟ್ ಮಾಡ್ಬೇಕು ಸ್ವಲ್ಪ. ಮಾಮ ಹಸ್ಬೆಂಡಿಗೆ ಬಿಸಿ. ವೀಕೆಂಡ್ ರಜೆ ಇರ್ತದ ಮೇಡಮ್? ಹೌದೌದು, ಇರ್ತದೆ 2 ದಿನ. 2 ದಿನ. ನಿಮ್ಗೆ ಎಷ್ಟು ದಿನ? ಸ್ಯಾಟರ್ಡೆ ಉಂಟಾ? ಹಾ, ಹೌದು, ಸ್ಯಾಟರ್ಡೆ ಸಂಡೇ. ಸಕ್ಕರೆ ಹುಡುಗಿ ರಮ್ಯಗೆ ಹಾಯ್. ಎಂಕಲ್ನ ಚಾನಲ್ಗೆಲ್ಲ ಸಪೋರ್ಟ್ ಮಲ್ಪಲೆ ಹೇಳ್ತಿದ್ದಾರೆ ಅಶ್ವಿನಿ ಅವರು. ಮಾಡ್ತಾರೆ ಓಕೆ ಮತ್ತೆ. ಅಶ್ವಿನಿ, ಸಬ್ಸ್ಕ್ರೈಬ್ ಮನ್ಪೆ ಪಕ್ಕ. ಇದು ನನ್ನ ಲೈವ್ ಲೋಕ ಎಂಡ್ ಚಾನಲ್ ಆಯ್ಬಕ್ಕ ಲಿಂಕ್. ಮನ್ಪೆ. ಇದು ಯಾವುದು ರಮ್ಯಾ ಹೊಸ್ತಾ? ನನ್ನ ಲೋಕ ಚಾನಲ್ ಲಿಂಕ್ ಸಪೋರ್ಟ್ ಮಾಡಿ. ಯಾವ್ದು ನೋಡ್ತೇನೆ. ಓ, ಇದು ನಿಮ್ದೇನಾ? ವಾಶ್ರೂಮ್, ನನ್ನ ಲೋಕ ನಿಮ್ದಾ? ಟಾಯ್ಲೆಟ್ ಇದ್ದದ್ದು ವಾಶ್ರೂಮ್ ಆಯ್ತು ಟೀಚರ್. ಇನ್ನು ವಾಶ್ರೂಮ್ ಇದ್ದದ್ದು ಬೆಡ್ರೂಮ್ ಆಗ್ತದೆ, ಬೆಡ್ರೂಮ್ ಇದ್ದದ್ದು ಹಾಲ್ ಆಗ್ತದೆ, ಹಾಲ್ ಹೌದೌದು. ಇದ್ದದ್ದು ಕಿಚನ್ ಆಗಿ ಒಂದು ಫುಲ್ ಹ್ಮ್ ಮನೆ ಆಗ್ತದೆ. ನೋಡಿ ಬ್ಲಾಗ್ ಎಂತ ಹೌದೌದು, ಉಂಟು. ಒಂದೇ ರೂಮ್ ಆಗಿ ಬರ್ತದೆ. ಏನು ಕೊಡಿಸಿ. ವರ್ಕ್ ಮಾಡುದಿಲ್ಲ ಸಿಸ್ಟರ್. ನಾನು ಯಾವ್ದು ನಿಮ್ದು ಅಕೌಂಟೆಂಟ್. ಸಾನ? ಯಾವ್ದಕ್ಕೆ ಕೊಡ್ಬೇಕು? ನನ್ನ ಲೋಕ ಚಾನಲ್ ನಿಮ್ದೇನಾ? ಲಿಂಕ್ 1375 ಹಾಕಿದ್ದಾರೆ, ಆಗಿದೆ. ಹೊಸ ಚಾನಲ್ ಲಿಂಕ್ ಹಾಕಿದ್ದಾರೆ. ಹೌದು, ನಾನು ನೋಡ್ತಾ ಇದ್ದೆ ಸಬ್ಸ್ಕ್ರೈಬ್ ನಿಮ್ದು. ಆಗಿ. ಆಗಿಬಿಟ್ಟೆ ನೋಡಿ, 8 ಆಯ್ತು ಈಗ. 138. ಅದು ಕೇಕ್ ಹೇಳಲಿಲ್ಲ ಅಂಡ್ ಇದುವರೆಗೆ. ಬ್ಲಾಗ್ಸ್. ನಮ್ದು ಸಪೋರ್ಟ್ ಮಾಡಿ. ಖಂಡಿತ ಖಂಡಿತ. ಬ್ಲಾಗ್ ಎಂಡ್ ಆದ್ಮೇಲೆ ಸಬ್ಸ್ಕ್ರೈಬ್ ಮಾಡಿ ಅನ್ನ ಚಾನಲ್. ಅನ್ನ ಇರ್ನ ಚಾನಲ್ ಕುದರ್ದ ಅರೆ ಚಾನಲ್ ಇಜ್ಜಿ ಸಪೋರ್ಟ್ ಯೂಟ್ಯೂಬ್ ಮಾಡ್ಪುನ. ಯೂಟ್ಯೂಬರ್ ಯಾನ್ ಜಸ್ಟ್ ಸಪೋರ್ಟ್ ಮಾಡಿ.
ಓಕೆ, ಸುಮಿಸಿಸ್ ಇಲ್ಲಿ ನನ್ನ ಲೋಕ ಅಂತ ಚಾನೆಲ್ ಇದೆಯಲ್ಲ, ಅದು ನನ್ನ ಫ್ರೆಂಡ್ ಸಪೋರ್ಟ್ ಮಾಡೋಕೆ ಹೇಳಿ ಹಾ, ಎಲ್ಲರಿಗೂ. ಮಾಡಿದೆ, ಇದ್ರಲ್ಲಿ ಮಾಡಿದೆ, ಒಂದು ಕೊಟ್ಟೆ ನೋಡಿ ಅದಕ್ಕೆ. ಹಾ, ಎಲ್ಲರೂ ಕೂಡ ಅದು ನನ್ನ ಲೋಕ ಅಂತ ಚಾನೆಲ್ ಸಬ್ಸ್ಕ್ರೈಬ್. ಖಂಡಿತ. ಓಕೆ ಓಕೆ, ನಿಮ್ದಂತ ಎನ್ಸಿದೆ ನಾನು. ಎರಡೆರಡು ಮತ್ತೆ ಯಾರು ಮೇಂಟೈನ್ ಮಾಡುದು, ಒಂದೇ ಕಷ್ಟ ಆಗ್ತದೆ. ಸ್ವಲ್ಪ ಮೇಲೆ ಲಿಂಕ್ ಹಾಕಿದ್ದಾರೆ, ಆ, ರಮ್ಯಾ ಅವರು. ಎಲ್ಲರೂ ಸಬ್ಸ್ಕ್ರೈಬ್. ನಾನು ಕೊಟ್ಟೆ ರಮ್ಯಾ ಒಂದು. ನಾನ್ ಕೂಡ ಮಾಡ್ತೀನಿ ಬ್ಲಾಗ್ ಎಂಡ್ ಆದ್ಮೇಲೆ. ಸಾರಿ, ಬ್ಲಾಗ್ ಅಲ್ಲ, ನಾನ್ ಯೂಟ್ಯೂಬರ್ ಬ್ಲಾಗ್ ಮಾಡಿ ಲೈವ್ ಎಂಡ್ ಆದ್ಮೇಲೆ ನಾನ್ ಕೂಡ ಮಾಡ್ತೀನಿ subscribe. ಹೊಸ ಹೊಸ ಚಾನಲ್ ಮೇಡಮ್. ಓಕೆ, ಥ್ಯಾಂಕ್ ಯು. ಶ್ವೇತಾ ಹೇಳ್ತಿದ್ದಾರೆ. Who is ನಿಮಗೆ teacher ಊಟ ಆಯ್ತು? Sumi Queen? ಊಟ ಹಾ, ಆಯ್ತು ಅದು. who is teacher? ಟೀಚರ್ಸ್ ಸುಮಿಕ್ಲೀನ್. ಟೀಚರ್ ಟೀಚರ್ಸ್ ಅವ್ರೆಂತ ಕಾಣ್ತದೆ ಟೀಚರ್ ಇದು. ಬನ್ನಿ ಬನ್ನಿ ಟೀಚರ್ ಟೀಚರ್, ಬನ್ನಿ ಸುಮ್ಮನೆ ಬನ್ನಿ, ಸಾಕು ಟೀಚರ್. ನಾಟಕ. ಜೋಶ್ ಬರಲ್ಲ ನೀವು ಇರಲ್ಲ ಅಂದ್ರೆ. ಬನ್ನಿ. ನಾವೀಗ ಒಂದು ಟೀಚರ್ ಬಗ್ಗೆ ಮಾತಾಡಿದ ಒಂದು 5-10 minutes ಆಯ್ತು, ಈಗ ಸಡನ್ ಟೀಚರ್ ನೆನಪು ಹೇಗೆ ಬಂತು? Sana one week. ಕೊಪ್ಪಳ ಕೊಪ್ಪಳ ಇನ್ಕಮಿಂಗ್. ಇನ್ಕಮಿಂಗ್ 1 week. ಬೇಗ ಬೇಗ ಮೆಸೇಜ್ ರೀಡ್ ಮಾಡಿ, ಸ್ಕಿಪ್ ಆಗ್ತಾ ಇದ್ದಾವೆ. ಹೌದಾ? ಓಕೆ, ಥ್ಯಾಂಕ್ ಯು. ಲತೀಶ್ ಹೇಳ್ತಿದ್ದಾರೆ, ಸಪೋರ್ಟ್ ಮಾಡ್ತಿದ್ದಾರೆ. ಎಲ್ಲಿದೆ, ಮಿಸ್ ಆಗಿದೆ. ಈ ವೈಟ್ ಸ್ಟಾರ್ ಕಡೆಯಿಂದ ಮಂಗಳೂರು ಡಿಜೆ ಅವರು 49 ಗಿಫ್ಟ್ ಅನ್ನು ತಮ್ಮದಾಗಿಸ್ಕೊಂಡಿದ್ದಾರೆ. ನಾನು ಸಪೋರ್ಟ್ ಮಾಡಿ ಬ್ರೋ, ನನ್ಗೂ ಸಪೋರ್ಟ್ ಮಾಡಿ. ಅದೆಲ್ಲ ಆಯ್ತಲ್ಲ, ಮತ್ತೆ ಎಲ್ಲಿ ಸ್ಕಿಪ್ ಆಗಿದೆ? ಸ್ಕಿಪ್ ಎಲ್ಲ ಆಗ್ಲಿಲ್ಲ, ಬಂದದೆಷ್ಟು ಮೆಸೇಜ್. ಲಿಂಕ್ ಹಾಕಿದ್ದಾರೆ. ಧನುಷ್ ಅವರು ಲಿಂಕ್ ಹಾಕಿದ್ದಾರೆ, ಕನೆಕ್ಟ್ ಆಗಿ. ಪ್ರಾಶ್ ಅವರು ಗುಬ್ಬಿ ಹಾಕೋ. ಹೌದು, ಗುಬ್ಬಿ ಹಾಕೋ, ಬನ್ನಿ ಬೇಗ. ಮಜಾ ಬರ್ತಿಲ್ಲ, ಬೇಗ ಬನ್ನಿ. ಸಪೋರ್ಟ್ ಮಾಡ್ತಿದ್ದಾರೆ. ಭಟ್ರದ್ದು ಕೂಡ ಚಾನೆಲ್ ಇದೆಯಲ್ಲ. ಭಟ್ರು ಚಾನಲ್ ಇಲ್ಲ, ಭಟ್ರು ಫುಲ್ ಮತ್ತೆ ಸಪೋರ್ಟ್. ಸಪೋರ್ಟ್ ಸಪೋರ್ಟ್ ಫುಲ್ ಸಪೋರ್ಟ್. ಫುಲ್ ಸಪೋರ್ಟ್ ಅವರದ್ದು. ಎಲ್ಲಿ ಹೋದ್ರು ಅಲ್ಲಿದ್ದಾರೆ ಭಟ್ರು. ನಿಮ್ದು ಮಾನಿಟೈಸೇಷನ್ ಇನ್ನು ಎಷ್ಟು ಇದೆ ಮೇಡಮ್? ಹ, ಎರಡು ಬೇಕು, ಎರಡು. ಮಾನಿಟೈಸೇಷನ್ ಇನ್ನು ಅರ್ಧಕ್ಕಿಂತ ಜಾಸ್ತಿ ಬೇಕು. ಓ, ಹಾಗಾದ್ರೆ ಡೈಲಿ ಲೈವ್ ಬನ್ನಿ. ಹೌದು, ಭಟ್ರು ಗ್ಯಾರಂಟಿ ಕೊಟ್ಟಿದ್ದಾರೆ 1 ತಿಂಗಳಲ್ಲಿ ಮಾಡಿ ಕೊಡುವ ಅಂತ. ನೋಡ್ಬೇಕು. ತನುಜ ತನುಜ ಬಂದ್ರು, ಅವರು ಬಂದ್ರು. ಹಾಯ್ ಗಾನಕ್ಕೆ ಹೋಗ್ಲಿ ತನುಜ. ನಮ್ಮದು ವೈಟ್ ಇದ್ದು. ರಾಕೇಶ್ ಕುಮಾರ್ ಊರಿನವರ ಟೀಚರ್, ಹೊಸ ಹೊಸ ಜನ. ಯಾರು? ರಾಕೇಶ್ ಕುಮಾರ್. ಅದು ಸ್ಪೆಲ್ಲಿಂಗ್ ಎಸ್ ಬರ್ಬೇಕಿತ್ತಲ್ಲ, ಎ ಬಂದಿದೆ. ಹೌದು, ಕುಮಾರ್ ಕೂಡ ಆ ಕಡೆ ಈ ಕಡೆ ಆಗಿದೆ. ಹೌದು, ಅರ್ಜೆಂಟಿಗೆ ಹೆಸರು ಚೇಂಜ್ ಇಲ್ಲ, ಮಾಡಿದಾಗ. ಅರ್ಜೆಂಟಿಗೆ ಬಂದದ್ದು ಐಡಿ ಚೇಂಜ್ ಮಾಡ್ಕೊಂಡು. ಅಷ್ಟು ಅವಸರ. ತನುಜ ಸಹ ಹೇಳ್ತಿದ್ದಾರೆ. ನೂರ್ ಪಾಷಾ ಬ್ರದರ್ ಬಂದ್ರ. ಹಾಯ್ ನೂರ್ ಪಾಷಾ ಬ್ರದರ್. ಹಾಯ್ ಸುಮಕ್ ಹೇಳ್ತಿದ್ದಾರೆ. ಪ್ರಮೋದ್ ಹಾಯ್ ರಮ್ ಹೇಳ್ತಿದ್ದಾರೆ. ತನುಜ ನೂರ್ಪ್ರಶ್ ಆನಲ್ ಇದ್ದಾರೆ. ಹಾಯ್ ಲತೀಶ್ ಹೇಳ್ತಿದ್ದಾರೆ. ತನುಜ ರಮ್ಯಕ್ಕ ಊಟ ಆಯ್ತಾ, ಹೇಗಿದ್ದೀರಿ ಹೇಳ್ತಿದ್ದಾರೆ ನೂರ್ ಪಾಷಾ. ತನುಜ ಸಿಸ್ಟರ್ ಹಾಯ್. ನೂರ್ಪ್ರಶ್ ಬ್ರದರ್ ನಂದು ಊಟ ಆಯ್ತು, ನಿಮ್ದು ಹೇಳ್ತಿದ್ದಾರೆ ರಮ್ಯ ಅವರು. ಮಮ್ಮಿ ಕೊನೆಗೂ ನನ್ನ ಕಂಡು ಹಿಡ್ದಿದ್ದೇನೆ. ಬನ್ನಿ ಮತ್ತೆ ಹಾದಿಗೆ. ಏನ್ ಯಾರು? ಮತ್ತೆ ಚೇಂಜ್ ಮಾಡ್ಕೊಂಡ್ ಬರುದು. ಕಮಲ್ ವಾಶ್ರೂಮ್ ಅಂತೆ, ಕೆಲವೆಲ್ಲ ಆಯ್ತು. ಅವಾಗ ಎಂತದ ಇತ್ತು ಬೇರೊಂದು ಐಡಿ. ಟಾಯ್ಲೆಟ್ ಅಂತ ಇತ್ತು. ಟಾಯ್ಲೆಟ್ ಇತ್ತು, ಈಗ ವಾಶ್ರೂಮ್ ಆಗಿದೆ ಅದು. ಏನೋ ಐಡಿಗೆ ಆಗ್ತದೆ ಗೊತ್ತಿಲ್ಲ. ತನುಜ ಸಿಸ್ಟರ್ ಯುವರ್ ಜಾನ್ಕಿರನ್ ಅಂತಂದ್ರೆ ವರ್ಲ್ಡ್ ಮ್ಯಾಂಗ್ಳೂರ್ ಡಿಜೆ ಗಿಫ್ಟ್ ಡನ್. ಇದು ನನ್ನ ಸಪೋರ್ಟ್ ಆಯ್ತು ಹೇಳ್ತಿದ್ದಾರೆ ಸಾನಾ ಅವರು. ಸಪೋರ್ಟ್ 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 ಸಪೋರ್ಟ್. ಲತಿ ಬ್ರೋ ಹೇಗಿದ್ದೀರಾ? ಸೂಪರ್ ನಮ್ಮ ಪ್ರಮೋದ್ ಬ್ರೋ, ನೀವೇ ತುಂಬಾ ಅಪರೂಪ ಆದ್ರಿ, ಈಗ ಕಮ್ಮಿ. ಬರ್ತಾರೆ, ನಿನ್ನೆ ಕೂಡ ಇದ್ರು, ಗಂಟೆ ತನಕ ಇದ್ರು. ಬರ್ತಾರೆ, ಬಟ್ ಹೌದು, ಮುಂಚೆ ತುಂಬಾ ಆಕ್ಟಿವ್ ಆಗಿದ್ರು, ಈಗ ಕಮ್ಮಿ ಆಗಿದೆ. ಅದು ಕವಿ ಬೈತಾರಂತ ಹೋಗುದಿಲ್ಲ, ಸೈಲೆಂಟ್.
ಕವಿದು ಸಿಕ್ಸ್ ಜಾಸ್ತಿ ಇಯರ್ ಮಾತಿಲ್ಲ. ಸ್ಟೂಡೆಂಟ್ ಪ್ರಮೋದ್. ಜಾಸ್ತಿ ಮಾತಿಲ್ಲ. ಊಟ ಆಯ್ತಾ? ಆರು ಇಲ್ಲ ಕೇಕ್ಸ್ ಇಲ್ಲ, ಅಂಡ್ ಬ್ಲಾಗ್ಸ್ ಮೆಸೇಜ್ ಸಪೋರ್ಟ್ ಸಪೋರ್ಟ್. ಮಾಡ್ತಿದ್ರು ನೆನ್ನೆ ಎಲ್ಲ. ಎಲ್ಲೋ ಯಶ್ ಹೇಳ್ತಿದ್ದಾರೆ ಸಹನ ಅವರು. ತನುಜ ಲತಿ ಊಟ ಆಯ್ತಾ ಕೇಳ್ತಿದ್ದಾರೆ. ಇಲ್ಲ ಇನ್ನೂ ಆಗ್ಬೇಕು ತನುಜ ಅವರು. ಎಲ್ಲಿ ಹೊರಗೆ ಬಾಲ್ಕನಿಯಲ್ಲಿ ಕೂತಿದ್ದೀರೇನು? ಹೌದೌದು ಬಾಲ್ಕನಿ. ಸೆಕೆ ಆಗಲ್ವಾ? ಇಲ್ಲ ಅಷ್ಟೇನಿಲ್ಲ, ಈಗ ಹೊರಗಡೆ ಸ್ವಲ್ಪ ಕಮ್ಮಿ ಗಾಳಿ ಬರ್ತಾ ಉಂಟು ರಾತ್ರಿ ಈಗ ರಾತ್ರಿ ಸ್ವಲ್ಪ ಕಮ್ಮಿ ಅಂತ ಕಾಣ್ತದೆ. ಹೌದು. ನಾನು 2 ವಾರ ಆಯ್ತು ಹೊರಗೆ ಹೋಗ್ಲಿಲ್ಲ. ಸತೀಶ್ ಬ್ರದರ್ ಹೌದು. ಒಂದು ಸಾಂಗ್ ಪ್ಲೀಸ್ ನನ್ಗೋಸ್ಕರ ಹೇಳ್ತಿದ್ದಾರೆ ಸಹನ. ಹಾಕಿ ಹಾಕಿ. ಟಾಯ್ಲೆಟ್. ಐ ಆಮ್ ನಾಟ್ ದ್ಯಾಟ್. ನೋಡಿ ಹೋಗಿ ಪುನಃ ಚೇಂಜ್ ಆಯ್ತು ನೋಡಿ, ಅವರೇ ಆವತ್ತು ಮ್ಯಾಮ್ ಬಚ್ಚಲ್ ಮನೆ. ಸಮನ್ ಅದರ್ ಕೇಮ್ ವಿತ್ ವಾಶ್ರೂಮ್ ನೀ. ಬೇರೆಯವರು ಬರುವಾಗ ವಾಶ್ರೂಮ್ ಮತ್ತೆ ಟಾಯ್ಲೆಟ್ ಯಾಕೆ ಒಟ್ಟಿಗೆ ಬರ್ಲಿಕ್ಕೆ ಆಗಲ್ಲ? ಅದು ಒಟ್ಟಿಗೆ ಬನ್ನಿ ವಾಶ್ರೂಮ್ ಒಟ್ಟಿಗೆ ಹೋದ್ ಬನ್ನಿ. ವಾಶ್ರೂಮ್ ಹೋದ್ಮೇಲೆ ಟಾಯ್ಲೆಟ್ ಬರ್ತದೆ, ಟಾಯ್ಲೆಟ್ ವಾಶ್ರೂಮ್ ಅಲ್ಲ, ಹೋದ್ಮೇಲೆ ವಾಶ್ರೂಮ್ ಬರ್ತದೆ. ವಾಶ್ರೂಮ್ ಅಲ್ಲ, ಬಚ್ಚಲ್ ಮನೆ ಇತ್ತು. ವಾಶ್ರೂಮ್ ಹಾಗೆ ಬೇಗದಲ್ಲಿ ವಾಶ್ರೂಮ್ ಇತ್ತು ಕವಿ ಲೈವ್ ಅಲ್ಲಿ. ಆಮೇಲೆ ಬಚ್ಚಲ್ ಮನೆ ಆಗಿ ಬಂತು. ಬಚ್ಚಲ್ ಮನೆ ಕಾಣ್ತಾ ಇಲ್ಲ ನೋಡಿ. ಒಟ್ಟಿಗೆ ಬನ್ನಿ ನೋಡುವ. ನಿಮ್ಮನ್ನು ನೋಡ್ಲಿಕ್ಕೆ ಎಷ್ಟು ಸತೀಶ್ ಜನ ಬ್ರದರ್ ಬಂದಿದ್ದಾರೆ ಒಂದು ನೋಡಿ. ಸಾಂಗ್ ಪ್ಲೀಸ್ ಕೇಳ್ತಿದ್ದಾರೆ ಸಹನ. ಸಾಂಗ್ ಸಾಂಗ್ ಹಾಕಿ. ಗೊತ್ತಿಲ್ಲ ಮೇಡಮ್. ಪಾಪ ಅವ್ರಿಗೆ ಸಾಂಗ್ ಗೊತ್ತಿಲ್ಲ. ಗೊತ್ತಿಲ್ಲಪ್ಪ. ನಮ್ಗೆ ಇಬ್ರಿಗೆ ಹೇಳ್ಬೇಡಿ ಸಾಂಗ್ ಅಂತ. ಕವಿಗೆ ಫಿಟ್ ಅದು. ಹಾಯ್ ಕಮಲ್, ಊಟ ಆಯ್ತಾ ಹೇಳ್ತಿದ್ದಾರೆ ರಮ್ಯಾ ಅವರು. ಊಟ ಸಿಸ್ಟರ್, ಅವರು ಸಿಸ್ಟರ್ ಊಟ ಆಯ್ತಾ ಹೇಳ್ತಿದ್ದಾರೆ. ಧನುಷ್ ಬ್ರೋ ಹಾಯ್, ಊಟ ಆಯ್ತಾ ನಿಮ್ದು ಹೇಳ್ತಿದ್ದಾರೆ. ವಾಶ್ರೂಮ್ ಏನೋ ಡಿಲೀಟ್ ಮಾಡಿದ್ರು. ಎಲ್ಲ ಡಿಲೀಟ್ ಮೆಸೇಜ್ ಮಾಡಿದ್ದು ವಾಶ್ರೂಮ್. ಡಿಲೀಟ್ ಆಯ್ತು, ಹೌದು. ಮತ್ತೆ ಲತಿ ಅಂತ ಹೇಳ್ತಿದ್ದಾರೆ ತನುಜ ಅವರು. ಮಾತಾಡ್ರೆ ಜಗಳ ಮಾಡ್ತಾರೆ ಪ್ರಮೋದ್ ಅಂತ ಹೇಳ್ತಾರೆ. ಲಿಟಲ್ ಸೈನ್ಸ್ ಬ್ರೋ, ಸೈಲೆಂಟ್ ಬ್ರೋ ಹೇಳ್ತಿದ್ದಾರೆ ಪ್ರಮೋದ್ ಅವರು. ಮಾತಾಡಿದ್ರೆ ಜಗಳ ಮಾಡ್ತಾರೆ. ಇಲ್ಲಪ್ಪ ಹಾಗೇನಿಲ್ಲ. ಮಮ್ಮಿ ಡ್ಯಾಡಿ ಎಲ್ಲಿ? ಅಯ್ಯೋ ಮಾರಾಯ, ಎಷ್ಟು ವೇಷ ನಿಮ್ದು. ವಾಶ್ರೂಮ್ ಕಮಲ್ ಅಂತ ನಗ್ತಿದ್ದಾರೆ. ವಾಶ್ರೂಮ್ ಅದು ಡಿಲೆಕ್ಟ್ ಆಗ್ತಾ ಉಂಟು ಮೆಸೇಜ್. ಡಿಜೆಸ್ ಬ್ರೋ ಮೈನ್ ಚಾನಲ್ ಬೇರೆ ಐಡಿ ನೇಮ್ ಇದೆ. ಮೆಸೇಜ್ ಡಿಲೀಟ್. ಹೆಲೋ ನೋಡಿ ಲತೀಶ್ ಹೇಳ್ತಿದ್ದಾರೆ. ಶಕುಂತಳ ಈಗ, ಬಂದ್ರು ನೋಡಿ. ಅಲ್ಲ ಈಗ ನೋಡಿ ಸುಮಿ ಅವರು ವಾಶ್ರೂಮ್ ಪ್ರೊಫೈಲ್ ಫೋಟೋ ಚೇಂಜ್ ಆಯ್ತು. ಹೌದೌದು. ಅದಕ್ಕಿಂತ ಸ್ವಲ್ಪ ಮುಂಚೆ ಚೇಂಜ್ ಇತ್ತು. ಅವ್ರಿಗೆ ಅದ್ರಲ್ಲೇ ಟಾಯ್ಲೆಟ್ ಖುಷಿ ಆಗ್ತದೆ ಅವರಿಗೆ. ಟಾಯ್ಲೆಟ್ ಇದ್ದದ್ದು ವಾಶ್ರೂಮ್ ಮಾಡಿದ್ರು, ವಾಶ್ರೂಮ್ ಹೌದೌದು. ಇದ್ದದ್ದು ಟಾಯ್ಲೆಟ್ ಆಯ್ತು. ಬಚ್ಚಲ್ ಮನೆ ಕಾಣ್ತಾ ಇಲ್ಲ ಈಗ. ಮಜಾ ಆಗ್ತದೆ, ಇರ್ಲಿ ಬಿಡಿ, ಖುಷಿ ಆದ್ರೆ ಸಾಕು ಅವರಿಗೆ. ಹೌದು. ವಾಶ್ರೂಮ್ ಬಂದದ್ದು ಬಂದಿದ್ದೀರಾ, ಟಾಯ್ಲೆಟ್, ಬೆಡ್ರೂಮ್, ಹಲೋ ಕಿಚನ್ ಎಲ್ಲ ಲತೀಶ್ ಅಂತ ಇಟ್ಕೊಂಡು ನೋಡಿ. ಬನ್ನಿ. ಶಕುಂತಳ ಬಂದ್ರು ನೋಡಿ. ಯಾರು ಶಕುಂತಲ? ಗೊತ್ತಿಲ್ಲ. ನೋ, ಯೂಟ್ಯೂಬರ್. ಇಲ್ಲ ಇಲ್ಲ, ಅವರೆಲ್ಲ ಜಸ್ಟ್ ಇದು ಸಪೋರ್ಟ್ ಐಡಿ. ನೋ ಇಲ್ಲ ಆರು ಅಕ್ಕ. ನಾಮ ಬೇಕು ಅತ್ತೆ ಅಂತ. ಅತ್ತೆ ಯಾರು, ನೀವಾ? ಹೌದು, ಅತ್ತೆ ಅಂತೆ, ಮಮ್ಮಿ ಅಂತೆ, ಮತ್ತೆ ಕ್ವೀನ್ ಅಂತೆ, ಕೆಲವೆಲ್ಲ ಕರೀತಾರೆ. ಸಾರಿ ಫ್ರೆಂಡ್ ಬೈ ಮಿಸ್ ಜಸ್ಟ್ ಹೈಡ್ ಅಂತ ಹೇಳ್ತಿದ್ದಾರೆ. ಬೈ ಮಿಸ್ಟೇಕ್ ಹೈಡ್ ಅಂತೆ. ಓ, ಓಕೆ ಧನುಷ್ ಬ್ರೋ ಹೇಳ್ತಿದ್ದಾರೆ ಯಾರು ಅವರು. ಮಾಮ ಬೇಕು, ವೆಯ್ಟ್ ಮಾಡ್ಬೇಕು, ಸ್ವಲ್ಪ ವೆಯ್ಟ್ ಮಾಡಿ. ಇದ್ದೀನಪ್ಪಿ, ಊಟ ಮಾಡು ಪರಿ ಕೇಳ್ತಿದ್ದಾರೆ. ಊಟ ಮಾಡಿ ಬನ್ನಿ ಕಮಲ್ ಬೇಗ. ಮಾತಾಡಿಲ್ಲ ನೀವೇನೇ ಗೆಸ್ಟ್. ಹೌದು, ನೀವೇ ಮಾತಾಡಿ ನೋಡಿ. ತನುಜ್ ಹೇಳ್ತಿದ್ದಾರೆ ನೀವೇ ಮಾತಾಡ್ಬೇಕಂತ. ಹಾಯ್ ಲಾಟಿ ಬ್ರೋ. ಬ್ರೋ ಇದ್ದೀನಿ ಉಪ್ಪಿ, ಊಟ ಮಾಡು. ಕಮಲ್ ಗುರು ಬಂದಿದ್ದಾರೆ. ಹಾಯ್ ಕಮಲ್ ಗುರು. ಬಂದು ಅಲ್ಲ, ಕೂಡ ಲಾಟಿ ಬ್ರೋ ನೋಡಿ ಕೂಡ ಅಂತೆ. ಹಾಯ್ ಹೇಳಲಿಲ್ಲ ನೋಡಿ ಕಮಲ್ ನೀವು ಗುರು. ಲಾಟಿ ಬ್ರೋ ಅಂತೆ ನೋಡಿ. ಹಾಯ್ ಲಾಟಿ ಬ್ರೋ, ಊಟ ಏನ್ ಮಾಡಿದ್ರಿ? ಆ, ಊಟ ಆಗ್ಲಿಲ್ಲ, ಇನ್ನಾಗ್ಬೇಕು, ಹೊರಗಡೆ ಹೋಗ್ಬೇಕು. ಕಮ್ಮು ಅಂತ ಹೇಳ್ತಿದ್ದಾರೆ ಸಹನ್ ಅವರು. ಮ್ಯಾಮ್ ಐ ಆಮ್ ನಾಟ್ ದ್ಯಾಟ್. ಯಾರ್ ಯುವರ್ ಹೇಳ್ತಿದ್ದಾರೆ ಗೊತ್ತಿಲ್ಲ. ಅಪ್ಪಿ ಅಂತ ಹೇಳ್ತಿದ್ದಾರೆ ಪ್ರಿನ್ಸ್ ಕಮಲ್. ಹಾಯ್ ಕಮಲ್ ಹೇಳ್ತಿದ್ದಾರೆ ಕಮಲ್ ಅವರು. ತನುಜ್ ಅವರು ಊಟ ಮಾಡಿ ಬರ್ತೀನಿ ಬಾ ಹೇಳ್ತಿದ್ದಾರೆ. ಆಯ್ತಾಯ್ತು. ಪ್ರಸಾದ್ ಮೆಸೇಜ್ ಇದಾಗಿದೆ, ಹೈಡ್ ಆಗಿದೆ. ಸೈಲೆಂಟ್ ಶಕುಂತಲಾ ಮಂಜುನಾ ಅಲ್ವಾ? ಊಟ ಮಾಡು ಅಪ್ಪಿ, ಹೋಗು ನಾನು ಇರ್ತೇನೆ ಹೇಳ್ತಿದ್ದಾರೆ.
ಸಾನ ಅಡುಗೆ ಮನೆ ಅಂಡ್ ಬ್ಲಾಗ್ಸ್ ಕನೆಕ್ಟ್ ಹೇಳ್ತಿದ್ದಾರೆ ವಾಣಿ ಅವರು. ಓದ್ತೀರಾ ನೀವು? ಹಾ ಹೌದು. ಸಪೋರ್ಟ್ ಆನ್ ತನುಜ. ಶಕುಂತಲ ಸಿಸ್ ಹಾಯ್ ಹೇಳ್ತಿದ್ದಾರೆ. ಹಾಯ್ ಶಕುಂತಲ ಸಿಸ್. ಆರು ಕೇಕ್ಸ್ ಅಂಡ್ ಬ್ಲಾಗ್ ಸಪೋರ್ಟ್. ದೊಡ್ಡ ವೈನಿ ಬಂಗಾರ ಊಟ ಮಾಡಿ ಬಂಗಾರ. ಕಮಲ ಟೀಚರ್ಗೆ ಕಾಲ್ ಮಾಡಿದ್ದೆ ತಲೆನೋವು ಅಂತೆ ಮಲಗಿದಾರಂತೆ. ಸುಮ್ನೆ ಅಯ್ಯಯ್ಯೋ ಸುಮ್ನೆ ರಮ್ಯಾ ಮೇಡಮ್. ಯಾವಾಗ ಹುಷಾರಿಲ್ಲ ಅವಾಗ ಬೇರೆ ಐಡಿಯಿಂದ ಬರ್ತಾರೆ ಅವರು. ಸುಮ್ನೆ ಸುಮ್ನೆ ಹೇಳುದು ಅದು. ಹೌದಾ, ಅಂತ ಸರಿ ಇದ್ರು ಲೈವ್ ರಮ್ಯಾ ಮೇಡಮ್ಗೆ ಮಾಡುವಾಗ ಅವರಿಗೆ ಗೊತ್ತುಂಟು. ರಮ್ಯಾ ಮೇಡಮ್ಗೆ ಗೊತ್ತುಂಟು ಯಾವ ಐಡಿಯಿಂದ ಬಂದಿದ್ದಾರಂತ. ಕ್ಲೋಸ್ ಫ್ರೆಂಡ್ಸ್ ಅಲ್ಲ ಹೇಳ್ತಿಲ್ಲ. ಬಚ್ಚಲ್ ಮನೆ ಹೇಳಿ ಅವ್ರೆ. ಹೇಳಿ ರಮ್ಯಾ ಮೇಡಮ್. ವಾಶ್ರೂಮ್ ಸಪೋರ್ಟ್ ಆನ್ ಮಣಿ ಸಿಸ್ ಗಿಫ್ಟ್ ಕೊಟ್ಟಿನಿ ಚೆಕ್ ಮಾಡಿ ಅಂತ ಹೇಳಿ. ಸುಮ್ಮ ಆಯ್ತಾ ಕಮಲ್ ನಿಮ್ದು ಅಂತ ಕೇಳ್ತಿದ್ದಾರೆ. ವಿಲೇಜ್ ಲೈಫ್ ಮನಿ ಓಲ್ಡ್ ಮ್ಯಾನ್ ಕನೆಕ್ಟ್ ಅಂತ ಎಲ್ಲಿ ಲಾಟಿ ಬ್ರೋ ಬುರ್ಜು ಖಲೀಫಾನಲ್ಲಿ ಇದ್ದೀರಾ ನೀವು? ಹೌದೌದು, ಅಲ್ಲೇ ಕೂತದ್ದು. ಹೌದು ಕಾಣುತ್ತ ಬುರ್ಜ್ ಖಲೀಫಾ ಟಾಪ್ ಅಲ್ಲಿ ಹಿಂದೆ. ಇದ್ದಾರೆ ನೋಡಿ. ಟಾಪ್ ಅಲ್ಲಿದ್ದೇನೆ. ರಾಕೇಶ್ ಕುಮಾರ್ ಆನ್. ಬಾಯ್ ಬ್ರೋ ಹೆಡ್ಡೇಕ್ ಇದೆ ಸೊ ಟೀಚರ್ಗೆ ಹೌದಾ, ಹೆಡ್ಡೇಕ್ ಅಂದ್ರೆ ನಿಮ್ಗೂ ಕೂಡ ಹೆಡ್ಡೇಕಪ್ಪ. ಲಾಠಿಯಲ್ಲಿ ಹಾಕುವ. ಹೆಡ್ಡೇಕ್ ಸ್ವಲ್ಪ ಇವರಿಗೆ ಹೊತ್ತು ಹೆಡ್ಡೇಕ್ ಬಂತು ನೋಡಿ, ಬೇರೆ ರೂಪದಲ್ಲಿ ಬರ್ಲಿಕ್ಕೆ. ಅದಕ್ಕೆ ಹಾ. ಹೆಡ್ಡೇಕ್ ಬಂದದ್ದು. ಚಾಲು ಚಾಲು. ವಾಶ್ರೂಮ್ ಐಡಿ ಕಮಲ್ ಅಲ್ವಾ ಹೌದೌದು. ಕೇಳ್ಬೇಕು ಅವ್ರನ್ನ. ಹ್ಮ್ ಸುಮಾ ಸುಮಾ ಕನೆಕ್ಟ್ ಸುಮ ಸುಮ ಆಯ್ತು. ಕನೆಕ್ಟ್. ದೊಡ್ಡ ವೈನಿ ಅಂತ ಹೇಳಿದ್ರೆ ಅದು ರಮ್ಯಾ ಮೇಡಮ್. ಹೌದೌದು, ರಮ್ಯಾಗೆ. ಮತ್ತೆ ಏನು ಸ್ಪೆಷಲ್ ಊಟಕ್ಕೆ ಇಲ್ಲ ಹೊರಗಡೆ ಹೋಗ್ಬೇಕು ಗೊತ್ತಿಲ್ಲ ನೋಡ್ಬೇಕು. ಟಾಯ್ಲೆಟ್ ಅಂತ ಇದ್ದಿದ್ದು ನೀವೇನಬ್ರು ಹೇಳಿ ಕಮಲ್ ಗುರು. ಹೌದಾ ಹೌದಾ ಅಲ್ವಾ? ಸ್ನಾನ ಮೇಡಮ್ ಊಟ ಆಯ್ತಾ ಕೇಳ್ತಿದ್ದಾರೆ. ರಮ್ಯವಾಗಿ ಊಟ ಮಾಡಿ ಬಂದಿದ್ದಾರೆ. ನಮ್ಮ ಚಾನಲ್ ಕನೆಕ್ಟ್ ಆಗಿ ಪ್ಲೀಸ್. ತನು ಅಕ್ಕ ಊಟ ಆಯ್ತಾ ಕೇಳ್ತಿದ್ದಾರೆ. ಮೊಟ್ಟೆ ಸಾಂಬಾರ್ ಮುದ್ದೆ ರೈಸ್ ಸೂಪರ್. ಓ ಸೂಪರ್. ಕಮಲ್ ಕಮಲ್ ಅಂತ ನಗಾಡ್ತಿದ್ದಾರೆ ಶಕುಂತಲ. ಗಿಫ್ಟ್ ಕೊಟ್ಟಿದ್ದೀನಿ ಚೆಕ್ ಮಾಡಿ. ಮಂಜಣ್ಣ ಆಯ್ತಾ ಊಟ? ಕಮಲ್ ಕೇಳ್ತಿದ್ದಾರೆ. ಮಣಿ ನೀವು ಕನೆಕ್ಟ್ ಆಗಿ ನಾನು ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ರಮ್ಯಾ ಮೇಡಮ್. ತನುಜ ಹಾ ಊಟ ಆಯ್ತು ಕಮಲ್ ಅಂತ ಹೇಳ್ತಿದ್ದಾರೆ. ಸಾನ ಅವರು ಆನ್. ರಮ್ಯಾ ಅಡಿಗೆ ಮನೆಯವರು ಕೋಪದಲ್ಲಿದ್ದಾರೆ. ಅಪ್ಪಿ ಊಟ ಮಾಡು ಹೋಗು ಅಂತ ಹೇಳ್ತಿದ್ದಾರೆ. ಟುಗೆದರ್ ಲೈವ್ ಬ್ರೋ ಕನೆಕ್ಟ್ ಆಗಿ. ಯಾರು ಕಮಲ್ ಬ್ರೋಗೆ ಹೇಳ್ತಿದ್ದಾರೆ ಕಾಣ. ನಿಮ್ಗೆ ಹೇಳುದು. ಕನೆಕ್ಟ್ ಟುಗೆದರ್ ಲೈಫ್. ಆಗಿದೇನಲ್ಲ. ನಿಮ್ಮ ನೇಮ್ ಏನ್ ಬ್ರೋ ಅಂತ. ನನ್ನ ಹೆಸರು ಲತೀಶ್ ಅಂತ. ರಾಕೇಶ್ ಇವತ್ತು ಕ್ರಿಯೇಟರ್ ಆಗಿ ಸೂಪರ್. ಸಣ್ಣ ಬೈನಿ ಯಾಕೆ ಹಂಗ್ ನೋಡ್ತಾ ಇದೀಯ? ವರ್ಲ್ಡ್ಸ್ ಮ್ಯಾಂಗ್ಳೂರ್ ಕನೆಕ್ಟ್. ಮತ್ತೆ ಊಟ ಆಯ್ತಾ ಅಂತ ಕೇಳಿದ್ರೆ ಮಾತಾಡ್ಲೇ ಇಲ್ಲ. ಅವರು 2 ನಿಮಿಷಕ್ಕೊಮ್ಮೆ ಐಡಿ ಚೇಂಜ್ ಮಾಡಿ ಬರ್ತಿದ್ರೆ ಮೆಸೇಜ್ ಮಿಸ್ ಆಗ್ತದೆ ರಮ್ಯಾ ಮೇಡಮ್. ಈಗ ರಮ್ಯಾ ಮೇಡಮ್ ಕ್ವಶನ್ ಹೇಳಿ. ಟೀಚರ್ ಯಾವ ಐಡಿಯಿಂದ ಬಂದಿದ್ದಾರೆ ಇವತ್ತು? ನಿಮ್ಗೆ ಗೊತ್ತಿದೆ ಹೇಳಿ. ಅಕ್ಕ ಎನ್ನ ಊರುಗ ಮಾರಾಯ ಮನಸ್ಸೆ ಮನಸ್ಸೇ ಒಂದು ಬರ್ಪೆ. ಮನಸ್ಸೊಂದು ಬರ್ಪೆ ಅಂತ ಹೇಳ್ತಾರೆ. ಹ್ಮ್ ಓಕೆ ಓಕೆ ಮನಸ್ಸೊಂದು ಬರ್ಪೆ. ಊಟ ವಾಶ್ರೂಮ್ ನಂದು ಮಾಡ್ತಾ ಅಲ್ಲ ಇದ್ದೀನಿ. ಹೇಳ್ತಿದ್ದಾರೆ ನೋಡಿ ಕಮಲ್. ವಾಶ್ರೂಮ್ ಅವರಲ್ಲ ಅಂತೆ. ನೋಡಿಲ್ಲ ಬಂಗಾರ ಸಾರಿ. ಮಣಿ ಇದ್ದೀರಾ ಕೇಳ್ತಿದ್ದಾರೆ. ಹಾಯ್ ಚಿನ್ನಿ. ಇದ್ಯಾರು ಚಿನ್ನಿ? ಇದು ಪ್ರಮೋದ್ ಮತ್ತೆ ಹೇಳುದು ಅವ್ರೆ. ಇಲ್ಲ ಅದು ಚಿನ್ನಿ. ವಾಶ್ರೂಮ್ ಡಿಪಿ ಸೇಮ್ ಚಿನ್ನಿ ಡಿಪಿ ಸೇಮ್ ಇದೆ ಪ್ರೊಫೈಲ್ ಹ್ಮ್ ಫೋಟೋ. ಮತ್ತೆ ಅವರೇ ಹೇಳುದು. ಅಪ್ಪಿ ಪುಂಡಿ ಪಲ್ಯ. ಹಾಯ್ ರಮ್ಯಾ ಪುಂಡಿ. ಸಿಸ್. ಊಟ ಮಾಡ್ತಾ ಇದ್ದೀನಿ ಪುಂಡಿ ಪಲ್ಯ ರೊಟ್ಟಿ ರೈಸ್. ಬಾ ಊಟ ಮಾಡೋಣ ಅಂತ ಹೇಳ್ತಿದ್ದಾರೆ. ರಾಕೇಶ್ ಯಾರು ನೀನು? ನಮಗೂ ಗೊತ್ತಿಲ್ಲ ಕೇಳಿ ಶಕುಂತಲ.
ಮನಿ ಸಬ್ಸ್ಕ್ರೈಬ್ ಮಾಡಿದ್ದೀನಿ ಚೆಕ್ ರಿಟರ್ನ್ ಅಂತ ಹೇಳ್ತಿದ್ದಾರೆ ಕಮೆಂಟಲ್ಲಿ. ಅತ್ತೆಯ ಐಡಿ ನಂದಲ್ಲ ಅಂತ ಹೇಳ್ತಿದ್ದಾರೆ ಕಮೆಂಟಲ್ಲಿ. ಅಯ್ಯೋ ಕವಿಯಲ್ಲಿ ಮಾರೆ. ಶೆಟ್ರು ಬಂದ್ರು, ಹಾಯ್ ಓ ಲತೀಶ್ ಬಂದ್ರು ಸರ್ ಬಂದ್ರು. ಹೇಳ್ತಿದ್ದಾರೆ ಬಾಯ್. ಇವರಿಗೆ ಖುಷಿ ತುಂಬಾ ನೀವಂದ್ರೆ. ಹೌದಾ? ಮೊನ್ನೆಂದ ಹೇಳ್ತಿದ್ರಾ ಬನ್ನಿ ಬನ್ನಿ ಅಂತ. ಮಂಜು ಮಾತಾಡಿ. ನಿಮ್ಮ ಫೇವರೆಟ್ ಹೀರೋ ಬಂದಿದ್ದಾರೆ. ಆನ್ ಇರ್ತೀವಿ, ವಾಕ್ ಹೋಗಿ ಬರ್ತೀನಿ. ಓ ಸುಮ್ಮ ದುಬೈ ವಾಕ್ ಹೋಗ್ಬೇಕಾರೆ. ದುಬೈ ಹತ್ತಿ ಬಾ ಅಂತ ಕೇಳ್ತಿದ್ದಾರೆ ಸುಮ್ಮನೆ. ಮಮ್ಮಿ ಊಟ ಆಯ್ತಾ ಕೇಳ್ತಿದ್ದಾರೆ ಕಮೆಂಟಲ್ಲಿ. ಹಾ ಊಟ ಆಯ್ತು. ನಿನ್ನೆದಿತ್ತು ಮಾಚ. ಚಿನ್ನಿ ಏನ್ ಡೈಲಾಗು, ಕಾಪಿ ಕಾಮಿಡಿ. ಮಾಡ್ಬೇಡ. ಚಿಕ್ಕಪ್ಪ ಬಂದಿದ್ರು. ಹೌದಾ, ಅದಕ್ಕೆ ಲೇಟಾ? ಎಣ್ಣೆ ಪಾಟೆ ಆಗಿ ಬಂದ್ರ? ಚುಪ್ ಹೇಳ್ತಿದ್ದಾರೆ ರಾಕೇಶ್. ಇವರು ಕೂಡ ಅರ್ಜೆಂಟ್ ಅಲ್ಲಿ ಮಾಡಿ ಚುಪ್ ಹೇಳ್ತಾರೆ ನೋಡಿ. ಗೊತ್ತಿಲ್ಲ ಯಾರಂತ. ರಾಕೇಶ್ ಶಕತಾಳದ ಹಣ್ಣು ಹೇಳ್ತಿದ್ದಾರೆ. ಸಿದ್ದು ಊಟ ಆಯ್ತಾ? ಓ ಸಿದ್ದು ಅಲ್ವಾ? ಓ ಸಿದ್ದು ಸಿದ್ದು ಇದ್ರು, ಅದು ಟಾಯ್ಲೆಟ್ ಸಿದ್ದು ಅಂತ ಕಾಣ್ತದೆ. ಓಕೆ ಸುಮ್ಮನೆ ಮೇಡಮ್, ಹಾಗಾದ್ರೆ ಹೋಗ್ತೀರಾ? ಊಟ ಮಾಡಿ ಬಂದಾದ್ರೆ ಕವಿ ಬೇಗ ಬಂದ್ರೆ ಕನೆಕ್ಟ್ ಆಗ್ತೀನಿ ಹೌದಾ, ಕವಿ ಮೋಸ್ಟ್ಲಿ. ಬರ್ಲೇ ಇಲ್ಲ ಅಲ್ಲ. ಕವಿ ಬೇಡ ಬರುದು, ನಾನಿನ್ ಮಾತಾಡಲ್ಲ ಅವ್ರ ಹತ್ರ. ಇರ್ಲಿ. ಊಟ ಮಾಡಿ ಬನ್ನಿ ಆಯ್ತಾ, ಊಟ ಮತ್ತೊಮ್ಮೆ ಜಾಯಿನ್ ಮಾಡಿ ಆಗಿ. ಬೇಗ ಆದ್ರೆ ಜಾಯ್ನ್ ಆಗ್ತೀನಿ ನೋಡುವ. ಹಾ ಇಲ್ಲಾಂದ್ರೆ ನಾಳೆಲ್ಲ ರಜೆ ಅಲ್ಲ, ನೋಡುದು ಫ್ರೀ ಇದ್ರೆ ಆಯ್ತಾಯ್ತು. ಜಾಯ್ನ್ ಹಾ ಓಕೆ ಓಕೆ, ಆಗ್ತೀನಿ. ಓಕೆ ಥ್ಯಾಂಕ್ ಯು. ಬಾಯ್ ಬಾಯ್. ಥ್ಯಾಂಕ್ಸ್ ತುಂಬಾ. ಎಲ್ರಿಗೂ ಬಾಯ್. ಬಾಯ್ ಬಾಯ್. ಪ್ರಮೋದ್ ಬಾಯ್, ತನುಜ ಅವರು ಬಾಯ್, ರಮ್ಯ ಮೇಡಮ್ ಬಾಯ್, ಸಹನಾ ಅವರು ಬಾಯ್, ಶಕುಂತಲ ಅವರು ಬಾಯ್, ಮೊದಲೇ ನಂಗೆ ಅಶ್ವಿನಿ ಬಾಯ್, ದುಶ್ಮನ್ ಜಾಸ್ತಿ ಅಂತೆ. ಶೆಟ್ರು ಬಾಯ್. ಯಾರಾದ್ರೂ ಮಿಸ್ ಆಗಿದ್ರೆ ಎಲ್ರಿಗೆ ಬಾಯ್. ಪ್ರಮೋದ್ ಕೂಡ ಬಾಯ್. Sumi ma'am, I am the one of which came yesterday. Please understand. ಕಮಲ್ ಬನ್ನಿ ಕಮಲ್. ಯಾಕೆ ಇದು ಶಕುಂತಳ ಕವಿ ಇದು, ನಾನು ಹೋಗ್ತೀನಿ. ಯಾಕೆ ಪ್ರಮೋದ್? ಈಗ ನೋಡು ಎಷ್ಟು ಜನ ಹೋಗ್ತಾರಂತ. ಹೋಗಿ ಆಯ್ತು. ಬಾಯ್ ಲತೀಶ್. ನಾಟ್ ಕಮಲ್, ಸುಮಿ ಮ್ಯಾಮ್. ಓಕೆ, ಯಾರೇ ಆಗ್ಲಿ ಸಪೋರ್ಟ್ ಮಾಡಿ. ಬಾಯ್ ಹೇಳ್ತಿದ್ದಾರೆ ನೋಟ್ ಪರಶು. ಪಮ್ಮು ಇರು ಸುಮ್ನೆ ಹೇಳ್ತಿದ್ದಾರೆ. ಸಪೋರ್ಟ್ ಮಾಡ್ತಿದ್ದಾರೆ ಐಶ್ವರ್ಯ, ಅಶ್ವಿನಿ ಅವರು. ನಾಟ್ ಕ್ಲೀನ್. ಓಕೆ ಇಟ್ಸ್ ಓಕೆ, ಏನು ಪರವಾಗಿಲ್ಲ. ಮೆಸೇಜ್ ಸಪೋರ್ಟ್ ಮಾಡಿ. ಲಾಟಿ ಹೋಗ್ಬೇಡಿ ಪಾಪ. ಅಷ್ಟು ಒಳ್ಳೆ ಹೆಸರನ್ನು ಲಾಟಿ ಕರಿಬೇಡಿ. ಚಿನ್ನಿ ಸಪೋರ್ಟ್ ಮಾಡ್ತಿದ್ದಾರೆ. ಸಪೋರ್ಟ್. ನಂಗೆ ಇಲ್ಲಿ ಊಟಕ್ಕೆ ಕರೀಲಿಲ್ಲ ಪರೀಕ್ಷಾ ಹೇಳ್ತಿದ್ದಾರೆ. ಕಮ್ಮು ಊಟ ಆಯ್ತಾ ಹೇಳ್ತಿದ್ದಾರೆ ಸಹನಾ ಅವರು. ಸಹನಾ ಊಟ ಆಯ್ತಾ? ಹೋಗ್ತೀನಿ ಹೇಳ್ತಾ ಇದ್ರಿ. ಒಂದು ಒನ್ ಹೂ ಸೆಡ್ ಯು ಫಾರ್ ಕ್ಲೀನಿಂಗ್. ಖಾಲಿ ಇದೆ, ಬನ್ನಿ ಬನ್ನಿ. 2 ಬಾತ್ರೂಮ್ ಇದೆ, ಕ್ಲೀನ್ ಮಾಡಿ ಹೋಗಿ. ಓಕೆನಾ? ಒಂದು ಟಬ್ ಇರೋ ಬಾತ್ರೂಮ್, ಒಂದು ಸಿಂಗಲ್ ಬಾತ್ರೂಮ್. ರಾಕೇಶ್ ಕುಮಾರ್ ಸಪೋರ್ಟ್ ಮಾಡ್ತಿದ್ದಾರೆ. ಎಸ್ ಐ ನೋ ಯು. ಟಾಯ್ಲೆಟ್. ಪಮ್ಮು ಇನ್ನೂ ಇಲ್ಲ ಅನ್ಕೊಂಡೆ, ಇವಾಗ ಬಾ ಊಟ ಮಾಡೋಣ. ಅಪ್ಪಿ ಹೋಗ್ತೀನಿ. ಯಾಕೆ ಕಮಲ್ ಊಟ ಆಗ್ಲಿಲ್ವಾ? ನಿನ್ನೇನು ಲೈವ್ ಆನ್ ಇಟ್ಟು ಮತ್ತೆ ಎಂಡ್ ಆಯ್ತು ಆಗ್ಲೇ. ಆನ್ ಇಟ್ಟಿದ್ದೆ ಅಲ್ವಾ ನಾನು, ಯಾಕೆ ಎಂಡ್ ಮಾಡಿದ್ರಿ? ಜಾನ್ನ ಕಂಠ ಕೋಗಿಲೆ ಬಂದ್ರು. Then who is the other who came the washroom name? I don't know man. ಬೇಕಾಗಿಲ್ಲ, ಹೋಗು ಪರೀಕ್ಷಾ ಹೇಳ್ತಿದ್ದಾರೆ. ಹೋಗು, ನಾನು ಬರ್ತಿಲ್ಲ ಊಟ ಮಾಡಿ ಹೇಳ್ತಿದ್ದಾರೆ. ರೀತಿ ನನ್ಗೆ
ಅಯ್ಯ ಗೊತ್ತಿಲ್ಲ ಮಕ್ಕೋರಿ. ತಾನು ಊಟ ಆಯ್ತಾ ತಾನು? ಹಾ ಅಕ್ಕ ಊಟ ಆಯ್ತು ನಿಮ್ದು? ಹಾ ನಂದಾಯ್ತು. ಏನ್ ಅಡಿಗೆ? ಚಪಾತಿ ಹೀರೆಕಾಯಿ ಪಲ್ಯ. ಓಕೆ. ಏನು ನಾನ್ ವೆಜ್ ತಿನ್ನಲ್ವಾ ನೀವು? ಇಲ್ಲ ಇಲ್ಲ. ಹೌದಾ ವೆಜ್ಜಾ ವೆಜಿಟೇರಿಯನ್? ಹ ಹ ಓಕೆ. ನಾನ್ ಮಟನ್ ಮಾಡಿದ್ದೆ ನೀವು ಊಟ ಮಾಡ್ತೀರಂತ. ಹ್ಮ್ ಹ್ಮ್ ಕಾಮನ್ ಯಾಕೆ ಬಾಯ್ ಬಾಯ್ ಸಪೋರ್ಟ್ ಮಾಡ್ತಿದ್ದಾರೆ ರಾಕೇಶ್ ಅವರು. ಬನ್ನಿ ಬನ್ನಿ ಬೇಗ ಸಪೋರ್ಟ್. ಇವತ್ತು ಲೇಟ್ 2 hours ಲೇಟ್ ಬಂದೆ. ಐ ಆಮ್ ಟಾಯ್ಲೆಟ್ ಮ್ಯಾಮ್ ಐ ಕ್ಯಾನ್ ಗಿವ್ ಯು ಪ್ರೂಫ್ ಟು ಐ ಡಿ ನಾಟ್ ಸೇ ಎನಿಥಿಂಗ್ ರಾಂಗ್ ಮ್ಯಾಮ್ ಪ್ಲೀಸ್ ರಿಮೆಂಬರ್ ಮೈ ಡಿ ಪಿ ಮ್ಯಾಮ್. ಓಕೆ ಪಮ್ಮು ಗುಮ್ಮು ಮಮ್ಮು ಸಾರಿ ಹೇಳ್ತಿದ್ದಾರೆ. ಮತ್ತೆ ಏನು ಹೀರೆಕಾಯಿ ಪಲ್ಯ? ಹೌದೌದು ಹೀರೆಕಾಯಿ ಪಲ್ಯ ಅದು ಗ್ರೀನ್ ಇರ್ತದಲ್ವ ಅದಲ್ಲ. ಹೀರೆಕಾಯಿ ಪೀರೆ ಅಂತಾರೆ ಕನ್ನಡದಲ್ಲಿ. ಲತೀಶ್ ಬಾಯ್ ಲತೀಶ್ ಅವ್ರು ಬಾಯ್. ಯಾವಾಗ ಹೋಗಿ 5 ನಿಮಿಷ ಆಯ್ತಾ ಅಂತ. ಲತೀಶ್ ಹೋಗಿ ಪೀರೆಕಾಯಿ ಹೇಳ್ತೇವೆ ಮ್ಯಾಮ್ ಐ ಆಮ್. ಒಟ್ಟಿಗೆ ಬನ್ನಿ ಇಬ್ರು ಒಟ್ಟಿಗೆ. ವಾಶ್ರೂಮ್ ಮತ್ತೆ ಟಾಯ್ಲೆಟ್ ಒಟ್ಟಿಗೆ ಬೇಗ. ಮೆಸೇಜ್ ಒಟ್ಟಿಗೆ ಇರ್ಬೇಕು. ಥ್ಯಾಂಕ್ ಯು ಸಹನಾ. ಮ್ಯಾಮ್ ಐ ಆಮ್ ಮ್ಯಾಮ್ ಐ ಆಮ್ ಮ್ಯಾಮ್ ಐ ಆಮ್ ಮ್ಯಾಮ್ ಐ ಆಮ್ ಆಲ್ All types of types vegetables. of vegetables had green color, you know. Yes, all are green. Red, tomato red ಉಂಟಲ್ಲ. Tomato is red. ಮೂಲಂಗಿ is white. ಅದು ಹೇಗೆ ಬರ್ತದೆ ಆಲ್ ವೆಜಿಟೇಬಲ್ ಗ್ರೀನ್? ಗೊತ್ತಿಲ್ಲ Pammu. ನಿಮ್ಗೆ? ಅಮ್ಮ ನಿಮ್ಗೆ ಗೊತ್ತಿಲ್ಲ. ಅಮ್ಮ ಅಂತ ನೋಡ್ತಿದ್ದಾರೆ ಅದು. ಬೇರೆ ಯಾವ ಕಲರ್ ಅಲ್ಲಿ ಇರ್ತದೆ? ಇದು ಉಂಟಲ್ಲ ಬ್ರಿಂಜಾಲ್ ಪರ್ಪಲ್ ಕಲರ್. ಅಮ್ಮಗೆ ಗೊತ್ತಿಲ್ಲ. ಮಾರ್ಕೆಟಿಗೆ ಹೋಗಿ ನೋಡ್ಕೊಂಡ್ ಬನ್ನಿ ಅಲ್ವಾ. ಭೋಜನ ಮೇಡಮ್ ಆಯ್ತು. ಭೋಜನ. ತಿನ್ನಾರ ನಿಮ್ದು? Tomato is fruit. ನೋ 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 ಯಾರು ಹೇಳಿದ್ದು? Ma'am, ma'am, please don't trust any other ma'am. I am washroom toilet who came yesterday and we talked in evening. ಟೊಮೆಟೊ ಎಸ್ ಫ್ರೂಟ್ ಆದ್ರೆ ಮ್ಯಾಂಗೋ ಎಸ್ ಇದು ವೆಜಿಟೇಬಲ್ ಅಲ್ವಾ. ಇದು ಬೇರೆ ಐಡಿಯಾನಾ ಪ್ರಮೋದಿದ್ದು? ಗ್ರೀನ್ ಇದೆ ಇದರಲ್ಲಿ, ಬ್ಲೂ ಸಾರಿ. ಪಮ್ಮು ಬಾಯ್ ಬಾಯ್ ಆಲ್. Wow, Tanuja, English super. Thank you. I am the one whom you said good. Toilet is good. ಸಾನ ಹೋದ್ರಾ? ಹೋದವರದ್ದು ಬ್ಲೂ I got ರೂಮ್ ಅಲ್ಲ. scared when someone came with my name. Why you get scared? ಶಕುಂತಳ ಬ್ಲೂ ಕೊಡೋದು ಬಾಯಿ Sahana ಒಳಗೆ ji. ಹಾಕ್ತಾರೆ. Okay, bye, sis. Sahana. Green. Manju ಹ್ಮ್ Shetty. ಊಟ ಹೇಳಿ ಆಯ್ತಾ ಮಂಜು? ರಾಕೇಶ್ ಬ್ರದರ್. ಎಟ್ರೆ ಊಟ? I thought if he says anything wrong, then you will that it is me.
ಸಾಕಪ್ಪ ಇಂಗ್ಲಿಷ್, ಕನ್ನಡದಲ್ಲಿ ಮಾತಾಡಿ. ಡವ್ ಸಾಕು, ಡವ್. ಬನ್ನಿ That's ಬನ್ನಿ. why I got scared. ಸ್ಕ್ಯಾಡ್. Scared. That's why I got scared. ರೋ ನಹಿ ಬೋಲ್ನಾ. ಫಸ್ಟ್ ಸ್ಪೆಲ್ಲಿಂಗ್ ಕರೆಕ್ಟ್ Feel ಮಾಡ್ಕೊಂಡು ಬನ್ನಿ. scared. ರಾಕೇಶ್ ಕುಮಾರ್ ಅವರೇ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ, ಕರೆಕ್ಟ್ ಮಾಡ್ಕೊಂಡು ಬನ್ನಿ. Support. ಆಯ್ತು, ನಿಮ್ದು ಮಂಜು ಶೆಟ್ಟಿ. ನಂದಾಗಿದೆ. ನಿಮ್ದಾಯ್ತಾ ಶೆಟ್ರೆ? ಸುಮಿ ಮೇಡಮ್. ಮಂಜು ಶೆಟ್ಟಿ. ಎಲ್ಲಿ ಶೆಟ್ರೆ? ಹೂ ಈಸ್ ಅದರ್ ವಿತ್ ಯು ಸುಮಿ ಮ್ಯಾಮ್? ತನುಜಾ. ಮೆಸೇಜ್ ಮಾಡಿ ಮಂಜು. ಸೌಂಡ್. ಏ ರಾಕೇಶ್, ಐಡಿ ಇವತ್ತು ಕ್ರಿಯೇಟ್ ಆಗಿರೋದು ಯಾರು ಇದು? ಹೌದಾ? ಸೋನು ಸಮಂತ. ಇವತ್ತೇ ಐಡಿ ಕ್ರಿಯೇಟ್ ಮಾಡಿ ಬಂದಿದ್ದಾರೆ. ಅದು ಹಾಯ್ ಅರ್ಜೆಂಟ್ ಅಲ್ಲಿ. ಸೋನು ಸುಮಂತ್. Tanuja ma'am always also owns many channel. Hello, 19 like done. Sonu Sumant. ಥ್ಯಾಂಕ್ ಯು. Samant. ಸಮಂತ. ಸಮಂತ. Samant. ಅವರು ಇವರು ತಮಿಳ ಚಾನಲ್ ಇದೆ ಅವ್ರದ್ದು. Ramya on. Who is Queen? ಹಲೋ ಸೋನು. ಸೋನುನ ಅವರು? ಇಲ್ಲಿ ಬರ್ದಿಟ್ಟಿದೆ Sonu. ಟಾಯ್ಲೆಟ್ ಸೋನಾ? Song Tanuja. Rakesh brother, ನೀವು ಯಾರು? ಸಾಂಗ್ ಬೇಕಾ ಕೇಳ್ತಾರೆ ರಮ್ಯಾ. Who is ಆಡ್ತೀರಾ? Queen? Ma'am. ಸಾಂಗ್ ಬೇಕಾ ಕೇಳ್ತಾರೆ, ಆಡ್ತೀರಾ? Lyrics ಹಾಕಿ. ಯಪ್ಪ ಸಾಂಗ. ಪ್ರಮೋದ್. Sumi ma'am, in English please. ಆಯ್ತಾ ತನುಜಾ ಮ್ಯಾಮ್, ಯುವರ್ ಚಾನಲ್ ಲಿಂಕ್. ಲಿಂಕ್ ಬೇಕಂತೆ ನಿಮ್ದು? ಯಾವ ಸಾಂಗ್ ಬೇಕು? ಯಾವ್ದು ಹಾಕಿದ್ರು ಆಡ್ತೀನಿ. ಹೊಸ ಸಾಂಗ್ ಹಾಕಿ. ಸಚಿನ್ ಏನ್ ಲೇಟ್? ಕಾದು ಕಾದು ಸಾಕಾಯ್ತು ಪತಿನ್. ಚಳಿ ಚಳಿ ಸಾಂಗ್ ಹಾಕಿ ರಮ್ಯಾ.
ಯಾರು ಹೇಳಿದ್ದು? ಸಚಿನ್ 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 ಚಳಿ ಆಗ್ತದಾ? ಬ್ಲಾಂಕೆಟ್ ಇಲ್ವಾ? ಸಚ್ಚು ಬಂಗಾರ ಊಟ ಆಯ್ತಾ? ಪ್ರಮೋದಣ್ಣ ಇರು ಯಾರು? ಟಾಯ್ಲೆಟ್. ಪ್ರಮೋದ್. ಸಚಿನ್ ಪ್ರಮೋದ್ ಯಾರು? ಸಚಿನ್. ಸುಮಿ ಮ್ಯಾಮ್ ಇಸ್ ಕ್ವೀನ್. ಎಸ್. ಹಳ್ಳಿ ಮೇಷ್ಟ್ರೆ, ಹಳ್ಳಿ ಮೇಷ್ಟ್ರೆ. ಮೇಷ್ಟ್ರು ಹೋದ್ರಲ್ವಾ? ಮ್ಯಾಮ್ ಇದ್ದಾರೆ. ಇಲ್ಲ ಗೋಮೆ ಹೋಗಿ 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 ಸುಮಿ ಬೇರೆ ಬೇರೆ ವೇಷದಲ್ಲಿ ಬನ್ನಿ. ಸಚಿನ್ ಬೇಕಾ ಇವಾಗ? ಸಹನಕ್ಕ ಊಟ ಆಯ್ತಾ ನಿಮ್ದು? ಸಚಿನ್ ಊಟ ಆಯ್ತು ಇವಾಗ. ಸಚ್ಚು ಬಂಗಾರ. ಪ್ರಮೋದ್ ಯಾರು? ಗೊತ್ತಿಲ್ವಾ? ನಿಮ್ಮೊಟ್ಟಿಗೆ ಇದ್ದಲ್ಲ ನೆನ್ನೆ. ನಿಮ್ಮೊಟ್ಟಿಗೆ ಇದ್ರಲ್ವಾ ನೆನ್ನೆ? ಪ್ರಮೋದ ಯಾರು? ಅವರೇ. ತನುಜ ಅಕ್ಕಗೆ ಒಂದು ಸಾಂಗ್ ಚೆನ್ನಾಗಿ ಬರೋದು, ಅದನ್ನೇ ಯಾಕೆ ಹಾಗಾದ್ರೆ? ಗೋ 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 ಟಾಯ್ಲೆಟ್. Will I go Tanusha ma'am? ವಾಶ್ ದ ಟಾಯ್ಲೆಟ್. ಗೋ. ಏನು ಊಟ ಮುದ್ದು ಏನ್ ಅಕ್ಕ? ಊಟ ಅಂತ ಈ ಶೆಟ್ಟಿ ಯಾರು? ನಂಗೊತ್ತಿಲ್ಲ. ನಾನು ಯಾರು? ನೀನ್ ತತೀನಲ್ವಾ? ನೋಡ್ಕೊಂಡು ಬರ್ತೀನಿ ವಿತ್. ತತೀನಲ್ವಾ? ಹೌದಾ? ನೀ ತತೀನಿ. ತತೀನಿ ನೀವು ತತೀನಿ. ತೊದಲು ತತೀನಲ್ವಾ ನೀವು? ಸಿಂಗರ್ ಸಿಂಗರ್ ಸಿಂಗರ್. When I wash me, ma'am, now only. Why I watch Go go, ma'am? now only you can wash. ಪಳ ಪಳ ಹೇಳ್ಬೇಕು, ಅನ್ಬೇಕು. ಹೌದೌದು, ಈ ಲೈವ್ ಯಾರ್ದು? ಇದು ತನುಜ ಲೈವ್. ನಾನು ಯಾರು? ನೀವು ಚಿನ್ನಿ. ಶೆಟ್ಟಿ ಯಾರು? ಅದೇ ಶೆಟ್ಟಿ ಯಾರು? ಐ ಆಮ್ ನಾಟ್ ಇನ್ ದುಬೈ. ಎಂತ ಎಕೋ ಬರ್ತದಲ್ಲ. ಈ ಲೈವ್ ಯಾರ್ದು? I will not wash an. ಮಂಜಣ್ಣ ಅದನ್ನ ಇಲ್ಲ. ಚಿನ್ನಿ ಸುಮಿ ಬೇಕಾ ಟೋಪಿ? ಓ ಇದು DML. ಐ ಆಮ್ ನಾಟ್ ಫೇಕ್ ಐಡಿ ಮ್ಯಾಮ್. ನಾನು ಬೇಕಂತೆ. ಶೆಟ್ರೆ ಸುಮಿ ಮ್ಯಾಮ್ ಐ ಆಮ್ ನಾಟ್ ಫೇಕ್. ಅಯ್ಯೋ ದೇವ. Tanuja ma'am, I am not fake. Please understand. On ಗಣ್ಣೆ ದೋಸೆ ಬೇಕಾ ದುಬೈ ಅಕ್ಕ? ಕೊಡಿ ನಾಳೆಗೆ ಆಗ್ತದೆ ಬ್ರೇಕ್ಫಾಸ್ಟ್ ಗೆ. ಶೆಟ್ಟಿ ಫೇಕ್ ಅಂತ ಬ್ಲೂ ಕೊಟ್ಟಿಲ್ಲ. ಸುಮಿ ಮೇಡಮ್ ನಾನು ಬರಲ್ಲ, ಸಾರಿ. ಯಾಕೆ ತನುಜ ಮಂಜು? ಅಕ್ಕ ಫೇಕ್ ಐಡಿ ಇದೆ ಅದು. ಯಾರು ತಚಿನ್? ಅವ್ರು ಬ್ಲೂ ಕೇಳಲ್ಲ ಮಂಜು. ರಾಕೇಶ್ ರೀ. ಚಿನ್ನಿ ಶೆಟ್ಟಿ ಕಾಕ ತಗೋ. ದಾವಣಗೆರೆ ನವೀನ್ ಊಟ ಆಯ್ತಾ ಎಲ್ಲಾರ್ದು? ಊಟ ಆಯ್ತು, ನಿಮ್ದಾಯ್ತಾ? ಆರ್ ಯು ಬ್ಲಾಕಿಂಗ್ ಮೀ ಸುಮಿ ಮ್ಯಾಮ್? ತನುಜಾ ಮ್ಯಾಮ್ ಟಾಯ್ಲೆಟ್. ಸಹನಾ ಆನ್. ಪ್ರಮೋದ್ ಇಟ್ಸ್ ಓಕೆ ಶೆಟ್ಟಿ. ಆಯ್ತು ಸಹನಾ ಬ್ಲೂ ರಿಮೂವ್ ಮಾಡಿ ಸುಮಿ ಮ್ಯಾಮ್. ಮಾಡಿದೆ. ಪರಿಕಾ ದಾವಣಗೆರೆ.
ಒರಿಜಿನಲ್ ಶೆಟ್ರು ಅವರು. ಮಂಜಣ್ಣ. RMS. ತನುಜ ಅಡುಗೆ ಮನೆ ಫೇಕ್ ಐಡಿ ಟುಗೆದರ್ ಯಾಕೆ ಜಾಯಿನ್ ಮಾಡಿದ್ದೀರಾ? ಹೌದಾ ತನುಜ, ನೀವು ಬೇಕಾ? ಓಕೆ ಪ್ರಮೋದ್ ಟೇಕ್ ಇಟ್. ಬನಾನ ಬಂದಿದೆ ನೋಡಿ. ಬಾಯ್ ಸುಮಿ ಮ್ಯಾಮ್, ಬಾಯ್ ಬಾಯ್. ಬಾಯ್ ತನುಜ ಮ್ಯಾಮ್. ಬಾಯ್ ಹೇಳಿ. ಬಾಯ್. That's it. That is fake ID, not original Shetty. ಪ್ರಮೋದ್. ನಂಬರ್ ಬೇಕಾಗಿರ್ತದೆ. ಸಹನಾ ನವೀನ್ ಊಟ ಆಯ್ತಾ? ಮಂಜು ಶೆಟ್ಟಿ. ಪ್ರಮೋದ್ ನಂಬರ್ ಬೇಕಾ? ಪ್ರಮೋದ್ ಚಿನ್ನು. ರಾಕೇಶ್ ಆನ್. ಚಿನ್ನಿ ತನುಜ ಬೇಕಾ? ಏನು? RMS ಯಾಕೆ ಪ್ರಮೋದ್? ಸಹನಾ ಆಫ್. ಚಿನ್ನು. ಪ್ರಮೋದ್ ಅಣ್ಣ 2 ತಗೋ, ನಾಚಬೇಡ. ಪ್ರಮೋದ್ ಬ್ರೋ ಟೇಕ್ ಇಟ್. ರಾತ್ರಿ ಮ್ಯಾಚ್ಗೆ ಎನರ್ಜಿ ಬೇಕು. ಸಚಿನ್. ಭುವನೇಶ್ವರಿ ಭುವಿ ಕಟ್ಟಿ. ಹಾಯ್ ಭುವನೇಶ್ವರಿ. ಹಾಯ್ ಭುವಿ, ಬಂದ್ರ? ಬೇಡ ಮಾರಾಯ, ಸೇವ್ ಮಾಡ್ಕೊಳ್ಳೋಕೆ ಮೊಬೈಲಲ್ಲಿ ಸ್ಪೇಸ್ ಇಲ್ಲ ಶೆಟ್ಟಿ. ಸಹನಾ ಆನ್. ಚಿನ್ನಿ. ಸಚಿನ್ ಬ್ರೋ ಟೇಕ್ ಇಟ್. ಭುವನೇಶ್ವರಿ ಊಟ ಮಾಡಿದ್ರಾ? ಸಹನಾ ಸಿದ್ದು. ಭುವನೇಶ್ವರಿ ಅಪ್ಪ. ಸಚಿನ್. ತನುಜ ಅಕ್ಕ ನೀವು ಸೈಕಲ್ ನಲ್ಲಿ ಇದ್ದೀರಾ? ಇಲ್ಲ. ಸಚಿನ್ ಬರ್ತೀರಾ? ಭುವನೇಶ್ವರಿ ಆಯ್ತು ಆಂಟಿ. ಸಾಂಗ್ ಹೇಳಿ ಹೋಗಿ ಸಚಿನ್. ಇವತ್ತು ಯಾವ ಮ್ಯಾಚ್ ಸಚಿನ್ ಸರ್? ಬಾಯ್ ಬಾಯ್. ಸಿದ್ದು ಬ್ರೋ ನಾನು ಆಲ್ರೆಡಿ 2 ಬಾಳೆಹಣ್ಣು ತಿಂದ. ಬಿಬಿ ಟೇಕ್ ಇಟ್. ಹಾ ಇದು ಆದ್ರೆ ಫುಲ್ ಕ್ವಾರ್ಟರ್ ಕೊಡು ಚಿನ್ನಿ ತಗೋ. ಚಿನ್ನಿ ಕೋಪ ಮಾಡ್ಕೊಂತ ಇದ್ದಾರೆ. ಭುವನೇಶ್ವರಿ. ಸಚಿನ್ ಬನ್ನಿ. ಸಾಂಗ್ ಹೇಳಿ. ಟೇಕ್ ಇಟ್ ಫುಲ್ ಬ್ರೋ. ಸಚಿನ್ ತೂ ತಿಂದಿ. ಪ್ರಮೋದ್. ಪ್ರಮೋದ್ ಹಾಯ್ ಭುವಿ. ವಾಟ್ ಆರ್ ಯು ಡೂಯಿಂಗ್ ಸುಮಿ ಮ್ಯಾಮ್? ಟಾಯ್ಲೆಟ್. ವರ್ಲ್ಡ್ ಮ್ಯಾಂಗ್ಳೂರ್ DJS. ಹಾಯ್ ಮ್ಯಾಂಗ್ಳೂರ್ DJS.
What are you doing, Tanuja ma'am? Nothing. Message reading. Bhuvaneshwari, hello Pramod. Mangalore DJ, ಅಕ್ಕ ಏನ ವಾಸನೆ ಅಂದೆ. ವಾಸನೆ ಅಲ್ಲ, ಒಣಸಾಣಿ. ಮನಸಾನೆ ಅಂದೆ. ಮನಸ್ಸಾನೆ ಅಂದೆ. ಆಂಡೆ, ಒಣಸಾಂಡೆ. ಹಾ ಅಂದು. SK ಚಾನೆಲ್ ಸುಮಿ ಮ್ಯಾಮ್. ಮೈಂಡ್ ಡೈವರ್ಟ್ ಆಗುತ್ತೆ. ಕನಸುಗಾರನ ಒಂದು ಕನಸು ಕೇಳಮ್ಮ, ಕನಸುಗಾರನ ಒಂದು ಕನಸು ಕೇಳಮ್ಮ, ನೀ ನನ್ನ ಕವನವ ಕೇಳಲು ಆ ಚಂದ್ರನು ಕೆಳಗಿಳಿದು ಬಂದನು, ಮೇಲ್ ಮರೆತನು, ಈ ಕವನಕ್ಕೆ ಆ ಚಂದಿರ ಬಿಳಿ ಹಾಳೆಯಾಗಿ ಕವಿಯ ಮನಸ್ಸು ತುಂಬಿದನು. ಕನಸುಗಾರನ ಒಂದು ಕನಸು ಕೇಳಮ್ಮ, ಕನಸುಗಾರನ ಒಂದು ಕವನ ಕೇಳಮ್ಮ, ಹೂವೊಂದು ಕೇಳಿತಮ್ಮ, ನಾನಿಲ್ಲದಿದ್ದರೇನು, ನೀನಿಲ್ಲದಿದ್ದರೆ ನಗುವೇ ಇಲ್ಲಮ್ಮ, ಹೂವೇ ಇಲ್ಲದ ಲೋಕ ನಮಗೇಕಮ್ಮ, ನಗುವೇ ಇಲ್ಲದ ಲೋಕ ನಮಗೇಕಮ್ಮ, ಈ ಲೋಕದ ಶೃಂಗಾರವೇ ನೀನೇ ಹೂವಮ್ಮ, ಈ ಲೋಕದ ಶೃಂಗಾರವೇ ನೀನೇ ಹೂವಮ್ಮ, ಲೋಕಕ್ಕೆ ಒಯ್ಯ ಕಾರಣ. ಒಂದು ಕವನ ಕೇಳಮ್ಮ. ಬೀತಾರೆ ನನಗೆ ಇಜ್ಜಿ ಯಾಕೆ? ರಮ್ಮಿ ಪ್ರಮೋದ್ ಹೋಗ್ತಾರೆ ಈಗ. ಸಚಿನ್ ನಿಮ್ ರಮ್ಯಾ ಮೇಡಮ್ ಹುಷಾರಾದ್ರಾ? ಮಂಜು ಶೆಟ್ಟಿ, ನಿಮ್ ವಾಯ್ಸ್ಗೆ ದೊಡ್ಡ ಫ್ಯಾನ್ ಆಗ್ಬಿಟ್ಟೆ ನಾನು. ಸಚಿನ್, ನೀವು ಬನ್ನಿ ಸಚಿನ್. ನೆಕ್ಸ್ಟ್ ಪ್ಯಾರ ಬಂದ್ರೆ ಪಕ್ಕಾ ಹೋಗ್ತೀನಿ. ನೀವು ಆಡ್ಬೇಡ ಹಾಗಾದ್ರೆ. Nine members watching. ಮೆಸೇಜ್ ಮಾಡಿ. ಮಲ್ಗಿದಾರಾ ಎಲ್ರು? ತನುಜ ಮಲಗಿದಾರ? ಮಲ್ಗಿದ್ದಾರೆ ಅಕ್ಕ. ಎಲ್ಲ ಹೋದ್ರು ಅನ್ಸುತ್ತೆ. ಇದ್ದಾರೆ, 7 ಜನ ಇದ್ದಾರೆ.
ರಮ್ಯಾ ಅಕ್ಕ ಸಾಂಗ್ ಚೆನ್ನಾಗಿತ್ತಾ? Six members watching, keep message. ಕನಸು ಕಾರಣ ಒಂದು ಸೂಪರ್ ತನುಜಾ ಮೇಡಮ್ ನಿಮ್ದು ಚಾನೆಲ್ ಇದೆಯಾ? ಶೆಟ್ರೆ ಇದೆ. ಇದೀವಿ ಅಕ್ಕ. ಹೈಡಲ್ಲಿ ಸುಮಿ ಅಥವಾ ಫ್ಯಾನ್ಸ್ ಜಾಸ್ತಿ ಹೈಡಲ್ಲಿ ನೋಡ್ತಾ ಇರ್ತೀವಿ. ಹ್ಯಾಡ್ ರನ್ ಅದ್ಯಾಕೆ ಹೈಡಲ್ಲಿ? ಡಿಟ್ ಇಯರ್ಸ್ ಅಕ್ಕ ಹಣೆ ಮಾರನೇ ಪೂಜಾ ಊರುಡು. ಓಕೆ ಮೇರ ಪೂಜೆ ಹುರುದ. ಜುಲೈ. ತನುಜ ಊಟ ಏನು? ಚಪಾತಿ ಹೀರೆಕಾಯಿ ಪಲ್ಯ ರಮ್ಯಕ್ಕ. ನಿಮ್ದು? ಫ್ರಮ್ ಫುಡ್. ನಾನು ಐಟಿಯಲ್ಲಿ ಸತ್ಯ ಬಿಚ್ಚಿ ಸತ್ಯ ಬಿಚ್ಚಿಡಲ್ಲ. ಟಾಯ್ಲೆಟ್ ಹಾಯ್. ಕಿಂಗ್ ಹ್ಯಾಡ್ ಡಿಪಿ ಗುಡ್ ಜಾಯಿನ್. As had toilet. Can I get blue Sumi ma'am? Support message. ಯಾರು? ಯಾರು ಹೇಳಿದ್ದು? Toilet. Blue. ರಮ್ಯ ಯಾರದು ಟಾಯ್ಲೆಟ್? Support message don't read. ಅಥವಾ hide lovers now. Due good had. ಬ್ಲೂ ಕೊಡ್ಬೇಕಾ ರಮ್ಯ? ತನುಜಾ ಅಕ್ಕ ಅವರ ಸುಮಧುರ ಕಂಠದಿಂದ ಮೂಡಿ ಬಂದ ಅದ್ಭುತವಾದ ಹಾಡು ಕೇಳಲು ಅತ್ಯದ್ಭುತ, ಅಮೋಘ, ಆಕರ್ಷಕ, ರೋಮಾಂಚನವಾಗಿದೆ. ಕೇಳಲು ಸೂಪರ್. ಥ್ಯಾಂಕ್ ಯು ಭಟ್ರೆ. ಭಟ್ರೆ ಊಟ ಏನು? ಭಟ್ರು ಮುದ್ದೆ. ಟಾಯ್ಲೆಟ್. ಮ್ಯಾಮ್ ಕ್ಯಾನ್ ಐ ಗೆಟ್ ಬ್ಲೂ? ದಾವಣಗೆರೆ ನವೀನ್. ಶಕುಂತಲಾ. ರಮ್ಯಾ ನನ್ಗೂ ಗೊತ್ತಿಲ್ಲ. ಶಕುಂತಲಾ ನವಿ. ಮಂಜು ಶೆಟ್ಟಿ. ಏನಿದು ಟಾಯ್ಲೆಟ್? ಮಾಡು ಹೇಳು. ರಮ್ಯಾ ನವೀನ್ ನಮಸ್ತೆ. ಶಕುಂತಲಾ ಹೌದಾ? ಭಟ್ರು ಸಪೋರ್ಟ್. ದಾವಣಗೆರೆ ನವೀನ್. ಊಟ ಆಯ್ತಾ ಎಲ್ಲ? ಊಟ ಆಯ್ತು. ಪ್ರಮೋದ್ ಅನ್ಫ್ಯಾಂಟಸಿ. ಶಕುಂತಲಾ ಆಯ್ತಾ? ತುಂಬಾ. ಪ್ರಮೋದ್. ಅರ್ಪಿತಾ ಏನ್ ಮಾಡ್ತಿದ್ದಾರೆ? ನವೀನ್. ಹ್ಯಾಡ್ ಇಯರ್ಸ್ ಎಫ್ ಮಾಡು. ಟಾಯ್ಲೆಟ್ ಕ್ಲೀನ್ ಮಾಡೋಕೆ ಹಾರ್ಪಿಕ್ ಬ್ರಷ್ ಎಲ್ಲ ಬೇಕು. ಭಟ್ರು. ಕೀಪ್ ಕಿಂಗ್ ಹಿ ಡಿಟಿ ಗುಡ್ ಇಯರ್ಸ್ ಡಿಟಿ ಮುದ್ದು. ಬಕೆಟ್ ರಾಜ. ಊಟ ಹಾಕ್ರಪ್ಪ ಭಟ್ರೆ. ವರ್ಕ್. ಕಮಲ್ ಟು.
Kamala 2. Jerax Tanuja ma'am, how are you? I am fine. Good. Race ಮಲಗಿದ್ದಾಳೆ ವೈನಿ. ಅಶ್ವಥ್ ಭಟ್ರು ಸಪೋರ್ಟ್. ಕೀರ್ತಿ ಸಿಸ್ಟರ್ ಬಂದ್ರು. ಹಾಯ್ ಕೀರ್ತಿ ಸಿಸ್ಟರ್. ಅಶ್ವಥ್ ಭಟ್ರು ಸಪೋರ್ಟ್. ರಮ್ಯಾ ಸಪೋರ್ಟ್. ಶಕುಂತಲಾ ಗುಡ್. ಹೇಳು ರಮ್ಯಾ ಸಪೋರ್ಟ್. ರಮ್ಯಾ ಸಪೋರ್ಟ್. ರಮ್ಯಾ ಸಪೋರ್ಟ್. ಭಟ್ರು ಸಪೋರ್ಟ್. ಕೀರ್ತಿ ಸಪೋರ್ಟ್. ರಮ್ಯಾ ಸಪೋರ್ಟ್. ರಮ್ಯಾ ಸಪೋರ್ಟ್. ಪ್ರಮೋದ್ ಕಮಲ್ ಜೆಂಡರ್ ಚೇಂಜ್ ಆಯ್ತು. ರಮ್ಯಾ ಸಪೋರ್ಟ್. ಶಕುಂತಲಾ ಬೇಕು. ನನ್ ಬಕೆಟ್ ತಗೊಂಡು ಹೋಗಿ ಟಾಯ್ಲೆಟ್ಗೆ ಹೋಗಿ ಬರ್ತೀನಿ. ಜೋರ್ ಬರ್ತದ. ಸುಮಿ ಹೇಳಿ ಕೀರ್ತಿ. ಹಾಯ್ ಕೀರ್ತಿ, ಊಟ ಆಯ್ತಾ? ಮಾಮ ಬೇಕು ಮಾಮ ಅತ್ತೆ. ಪ್ರಮೋದ್. ಬಕೆಟ್ ರಾಜ ನಗ್ತಿದ್ದಾರೆ. ನೋಡಿ ಮಾಮನ ಕರೆದ್ರೆ ಕೇಳಲ್ಲ ಅವ್ರಿಗೆ. ರಮ್ಯಾ ಸಪೋರ್ಟ್. ತನುಜಾ ಅವರೇ, ಬೇರೆ ಹಣ್ಣಿನ ಹೆಸರು ಹೇಳಿ. ದಾಳಿಂಬೆ, ಮೋಸಂಬಿ, ಕಲ್ಲಂಗಡಿ ಹಣ್ಣು, ಬಾಳೆಹಣ್ಣು, ದ್ರಾಕ್ಷಿ ಹಣ್ಣು, ಹೀಗೆ ಹೇಳಿ. ಕೀರ್ತಿ. ಸುಮಿಯಲ್ಲಿ ಚಿಕ್ಕು ಸುಮಿ ಇದೆ, ಇದ್ದಾರೆ. ಬಟ್ಟೆ ಹಾಕೊಳ್ಳಿ. ಆರೆಂಜ್. ಸುಮಿಯಲ್ಲಿ ಇದ್ದೀನಿ ನಾನು. ಗ್ರೇಪ್ಸ್, ಕಲ್ಲಂಗಡಿ. ಬಟ್ಟೆ ಎಲ್ಲ ಅವರಿಗೆ ಮನೆಯಲ್ಲಿ. ಮಾಮ ಸೂಪರ್. 311 ಲಾಸ್ಟ್ ನಂಬರ್ ಯಾರ್ದು? ಶೆಟ್ಟಿ. ಒಂದೇ. ರಮ್ಯಾ ಸಪೋರ್ಟ್. ನಂದು ಶೆಟ್ಟಿ. ಹೇಳಿ. ಸಪೋರ್ಟ್ ಭಟ್ರು. ರಮ್ಯಾ ಸಪೋರ್ಟ್. ಚಿನ್ನಿ ಆನ್. ರಮ್ಯಾ ಸಪೋರ್ಟ್. ಭಟ್ರು ಸಪೋರ್ಟ್. ರಮ್ಯಾ ಸಪೋರ್ಟ್. ಭಟ್ರು ಸಪೋರ್ಟ್. ರಮ್ಯಾ ಸಪೋರ್ಟ್. ನಿದ್ದೆ ಆಗ್ತದ? ತನುಜಕ್ಕ ಇಲ್ಲ, ಬಿಗ್ ಫ್ಯಾನ್. ಚಿನ್ನಿ. ಭಟ್ರೆ ಜೋಕ್ ತನ್ನಿ. ಸುಮಿ ಮ್ಯಾಮ್ ತರ ಟ್ರೋಸ್ ಬೇಡಿ. ಓಕೆ. ಸಪೋರ್ಟ್. ಭಟ್ರು. ಚಿನ್ನಿ, ಐ ಆಮ್ ತನುಜಾಕ್ಕ ಬಿಗ್ ಫ್ಯಾನ್. ಓಕೆ. ಸಪೋರ್ಟ್. ಸಿದ್ದು ಅಜ್ಜ. ಸಪೋರ್ಟ್. ರಮ್ಯಾ. ಬಾಯ್ ಸಚಿನ್. ರಮ್ಯಾ ಸಪೋರ್ಟ್. ರಮ್ಯಾ ಸಪೋರ್ಟ್. ರಮ್ಯಾ ಸಪೋರ್ಟ್. ಭಟ್ರು ಸಪೋರ್ಟ್. ಪ್ರಿನ್ಸಸ್ ಎಸ್ಕೆ ಚಾನಲ್ ಟಾಯ್ಲೆಟ್. ರಮ್ಯಾ ಸಪೋರ್ಟ್. ಶಕುಂತಲಾ ವಿಡಿಯೋ.
ನೋಡು. ಎಸ್ಕೆ ಪ್ರಿನ್ಸಸ್. GN ಪ್ರಮೋದ್. Who am I asked channel toilet. SK channel. ರಮ್ಯಾ ಸಪೋರ್ಟ್. I am not Kamal. Toilet. Then SK channel is not Sumi ma'am. ID change ಏನಕ್ಕೆ ಸುಮಿ ಮೇಡಮ್. ಮಂಜು ಶೆಟ್ಟಿ. ಚೇಂಜ್ ಆಗಿಲ್ಲ ಮಂಜು, ಇದು ಸಪೋರ್ಟ್ ಐಡಿ. ರಿಯಲಿ ತನುಜಾ ಮ್ಯಾಮ್, ಐ ಆಮ್ ನಾಟ್ ಕಮಲ್. ಆಯ್ತು. ದಿನ ಮಾಡ್ರಿ, ಬೆಳಗ್ಗೆ ಉಸಿರಿ ತರಬೇಡ್ರಿ. ಸುಮಿ ಉಡುಪಿ ಕಡೆಯವರಾಗಿರ್ತಕ್ಕಂತಹ ಸುಮಿ ದುಬೈ ತುಳು ವ್ಲಾಗ್ಸ್ ಅವರು ಈ ವೈಟಿ ಸ್ಟಾರ್ ಕಡೆಯಿಂದ ಒಂದು ಲೈಕ್ ಇದ್ದಾರೆ. ನಾನು ಮನೆಗೆ ಹೋಗು ಬೈತಾರಲ್ಲ. ಹಾ ಸರಿ ಅಕ್ಕ, ಆಯ್ತು. ಗುಡ್ ನೈಟ್. ಗುಡ್ ನೈಟ್. ಓಕೆ, ಥ್ಯಾಂಕ್ಸ್. ಓಕೆ. ತನುಜಾ ಮ್ಯಾಮ್ ಹ್ಯಾಡ್ ಯುವರ್ ಡಿನ್ನರ್ ಆಗಿ ಮಲಗ್ಲಿಕ್ಕೆ ಹೋದ್ರು ಅವರು. ಯಾರು ಬರ್ತೀರಿ? ಸುಮಿ ಮ್ಯಾಮ್ ನೋ ಸಮ್ ನಾಟ್ ಕಮಲ್. 3 ಜನ ಇದ್ದಾರೆ, ಏನು ಮಾಡಲಿ? ಸಪೋರ್ಟ್ ಇವತ್ತು ಬರಲ್ಲ ಭಟ್ರೆ, ಮತ್ತೊಂದು 10-15 ಬರ್ತದೆ ಅಷ್ಟೇ. ಒಂಬತ್ತುವರೆ 11 ಗಂಟೆ. ಗೊತ್ತು ಕಮಲ್, ಗೊತ್ತು. ಎಲ್ಲಿ ಖಾಲಿ? ಎಲ್ಲ ಖಾಲಿ, ಹೌದು ಖಾಲಿ ಆದ್ರು. ನನ್ನಾದ್ರೆ ಎಂಟಿಗೆ ತುಂಬಾ ಜನ ಇದ್ರು. ಇವರಿದ್ರಲ್ವ ಕವಿ, ಅದಕ್ಕಾಗಿ. ಇವ್ರ ಕವಿ ಕಾಣ್ತಾನೆ ಇಲ್ಲ. ಬರ್ತಾರೆ ಸ್ವಲ್ಪ ಲೇಟ್ ಆಗಿ, ಸ್ವಲ್ಪ ಬರ್ತಾರೆ ಮತ್ತೆ ಎಂಡ್ ಆಗುವಾಗ. ಸಪೋರ್ಟ್ ಮೆಸೇಜ್ ಬಂದ್ರೆ ಸ್ವಲ್ಪ ಆಗ್ತದೆ. ಆಟ ಶುರು ಮಾಡಿ. ಯಾರಿದ್ದಾರೆ ಇಲ್ಲಿ? ಭಟ್ರೊಬ್ರು ಕಾಣ್ತಾರೆ, ಕಮಲ್ ಇದ್ದಾರೆ, ಮತ್ತೆ ಯಾರಿಲ್ಲ. ಮಾಡಿ. ಯಾವ ಆಟ? ಕಣ್ಣ ಉಚ್ಚಲೆ. ಓಕೆ, ಕಮಲ್ ಎಲ್ಲಿ ಮತ್ತೆ? ತಕ್ಕದಿ ಅಂತ ಬೊಂಬೆ ಡ್ಯಾನ್ಸ್ ಮಾಡಿ. ಬೇಗ ಟೈಪ್ ಮಾಡಿ ಮನುಷ್ಯರ್ರೆ, ಎಷ್ಟು ಲೇಟ್? ಪ್ಲೀಸ್ ಸ್ಪೀಕ್ ಇಂಗ್ಲಿಷ್. ಐ ಡೋಂಟ್ ನೋ ಇಂಗ್ಲಿಷ್.
ರಮ್ಯ ಅವನಲ್ಲಿದ್ದಾರೆ. ಭಟ್ರೆ ಶೆಟ್ರೆ ಶೆಟ್ರೆ ಮಾತಾಡಿ ಶೆಟ್ರೆ. ಐ ಆಮ್ ಓನ್ಲಿ ಟಾಯ್ಲೆಟ್. ಕ್ಲೀನ್ ಮಾಡ್ತೀರಾ? 2 ಬಾತ್ರೂಮ್ ಇದೆ. ಮಲಗಿ ರಮ್ಯ, ರೆಸ್ಟ್ ಮಾಡಿ. 11 o'clock ಆಯ್ತಲ್ವಾ? ಎಂಡ್ ಮಾಡ್ತೀನಿ ನಾನು. ರಮ್ಯ ಕಾಲೇವಿಗೆ ಬನ್ನಿ ಒಂದು ದಿವಸ. ಸೂಪರ್ ಚಾಟ್ ಇದೆ. ಸೂಪರ್ ಚಾಟ್ ಇದೆ ಅಂತೆ ನಿಮ್ಗೆ ರಮ್ಯ. ಅಂತ್ಯಾಕ್ಷರಿ ಹಾಡಿ. ಕ್ಲೀನ್ ಎಸ್ಟರ್ಡೇ. ದಿನಾ ಕ್ಲೀನ್ ಆಗ್ಬೇಕು. ಎಸ್ಟರ್ಡೆಗೆ. ಹಾಯ್ ಮಿಸಸ್. ಹಾಯ್ ರಾಜ್, ಹೇಗಿದ್ದೀರಿ? ಊಟ ಆಯ್ತಾ? ಫಾರ್ ಆಪಲ್ ಅಲ್ಲ. ಯಾರು ಹೇಳಿದ್ದು ಫಾರ್ ಆಪಲ್ ಅಂತ? ಮಂಜು ಶೆಟ್ಟಿ ಅಂತಾಕ್ಷರಿ ಅಂತ ಬೇಗ ಹಾಡಿ. ಭಟ್ರೆ ಬರೋಣ ಹೇಳ್ತಾರೆ. ಸಂಡೇ ಡೇ ಟೈಮ್ಗೆ ಬರ್ತೀರಾ? ಬಿ ಫಾರ್ ಬಾಲ್ ಅಲ್ಲಪ್ಪ, ಯಾರು ಹೇಳಿದ್ದು? ಬಿ ಫಾರ್ ಬಕೆಟ್. ನಿಮ್ಮ ಪ್ರೀತಿ, ವಿಶ್ವಾಸ, ಸಪೋರ್ಟ್ ಇರ್ಲಿ ಭಟ್ರೆ ಅಕ್ಕನ ಮೇಲೆ ಹೇಳ್ತಿದ್ದಾರೆ. ಸೊ ಹೌ ಕ್ಯಾನ್ ಐ ಕ್ಲೀನ್? ಐ ಆಮ್ ನಾಟ್ ಇನ್ ದುಬೈ. ಬನ್ನಿ ದುಬೈಗೆ. ಭಟ್ರೆ ಫ್ಲೈಟ್ ಇದೆ, ಒಂದ್ಸಲ ಬಂದು ಹೋಗಿ, ಕ್ಲೀನ್ ಮಾಡಿ ಹೋಗಿ. ಗುರ್ರ ಹೋಗಿದೆ ಅಂತ ಹುಷಾರಾಗಿದೆ ಅಂತ. ಯಪ್ಪೋ, ಈಗ್ಲೂ ಗೊತ್ತಾಗ್ಲಿಲ್ವ ಸುಮಿ? ರಾಜಕ್ಕೆ ಹೇಗ್ ಗೊತ್ತಾಗ್ತದೆ? ಕವಿನಾ? ಎಸ್ ಹೇಳ್ತಿದ್ದಾರೆ. ಬಿ ಫಾರ್ ಬಿಗ್ ಆಪಲ್. ಸಿ ಫಾರ್ ಛೋಟ ಆಪಲ್. ಹಾಯ್ ಅಮ್ಮ, ಊಟ ಆಯ್ತಾ? ಅಮ್ಮನಾ? ಓಕೆ. ಮಲಗಿ ಬಿಟ್ರ ಗಂಡ? ಅಮ್ಮ ಬಂದ್ರೆ ಖುಷಿ ಆಗ್ತದೆ ನಂಗೆ. ಮಲಗಿಸಿದ್ರ? ಗೊರಕೆ ಹೊಡಿತಾರೆ ಏನು, ಅದಕ್ಕೆ ಬಂದ್ರು ಅಮ್ಮ. ಕೇಮ್ ಬೈ ಫ್ಲೈಟ್. ಓಕೆ, ಕ್ಲೀನ್ ಮಾಡಿ ಸ್ಟಾರ್ಟ್. ಬಟ್ಟೆ 4 ಮೂಲೆ ತಗೊಂಡು 4 ದಿಕ್ಕು ಅಲ್ಲಿ 4 ಲಿಂಬೆ ಹಣ್ಣು ಮೇಲೆ ಕೆಳಗೆ ಮಾಡದೆ. ಬಟ್ಟೆ 4 ಮೊಳೆ ಕೊಂಡು 4 ದಿಕ್ಕಿನಲ್ಲಿ 4 ಲಿಂಬೆ ಮೇಲೆ ಕೆಳಗೆ ಮಾಡಿದೆ. ಸಿ ಫಾರ್ ಚಿಕ್ಕ ಆಪಲ್. ಎಲ್ಲಿ ಹೋಯ್ತು? 4 ಮೊಳೆ ತಗೊಂಡು 4 ದಿಕ್ಕಿನಲ್ಲಿ 4 ಲಿಂಬೆ ಕೆಳಗೆ ಮಾಡಿದೆ. ಎಂತದ ಮಾರೆ, ಅರ್ಥ ಆಗ್ತಿಲ್ಲ. ಈ ಫಾರ್ ಬಿಗ್ ಆಪಲ್. ಆಯ್ತು ರಮ್ಯಾ ಸಿಸ್, ನಿಮ್ದು? ನೋ, ಐ ವಿಲ್ ನಾಟ್ ಕ್ಲೀನ್ ಮಾಡ್ಬೇಕು ಬೇಗ, ಫಳ ಹೊಳಿಬೇಕು. ಡಿ ಫಾರ್ ದೊಡ್ಡ ಆಪಲ್. ಸಿ ಫಾರ್ ಚಿಕ್ಕ ಆಪಲ್. ಬಕೆಟ್ ರಾಜ. ಬಕೆಟ್ ತಂದಿದ್ದಾರೆ ನೋಡಿ, ಟಾಯ್ಲೆಟ್ಗೆ ಕೊಡಿ. ಹಾರ್ಪಿಕ್ ಎಲ್ಲ ಹಾಕಿ ಕ್ಲೀನ್ ಮಾಡಿ. ಮಲಗಿಸಿ ಬಂದೆ ಸುಮ್ಮನೆ. ಎಚ್ಚರ ಆದ್ರೆ ನಿಮ್ಗೆ ದೊಣ್ಣೆ ಬೀಳ್ತದೆ. ಹುಷಾರು ನೋಡ್ಕೊಳ್ಳಿ ಆಯ್ತಾ? ನಾನು ಹೇಳಿದಾಗೆ ಮಾಡಿದ್ರೆ ನೀವು. ಡಾರ್ಲಿಂಗ್ ರಮ್ಯ ನೋಡಿ, ಆವಾಗ ಹೇಳಿದ್ದೆ ಗಂಡ ಮಲಗಿದ್ಮೇಲೆ ಬನ್ನಿ ಅಂತ, ಹಾಗೇ ಮಾಡಿ ಬಿಟ್ಟಿದ್ದಾರೆ ನೋಡಿ ಇವರು. ಬಕೆಟ್ ನೈಸ್ ಕಲರ್, ರೆಡ್ ಅಂಡ್ ಬ್ಲೂ. ಊಟ ಏನು ಅಮ್ಮ ಹೇಳ್ತಿದ್ದಾರೆ.
ಮಧ್ಯದಲ್ಲಿ ಹೇಳುದಿಲ್ಲಲ್ಲ ಗಂಡ. ಅಮ್ಮು ಅಮ್ಮು. ಅಮ್ಮ ಡಾರ್ಲಿಂಗ್. ನುಗ್ಗೆಕಾಯಿ ಸಾಂಬಾರ್, ಅನ್ನ, ಮುದ್ದೆ ಸಿಸ್ ನಿಮ್ದು ಹೇಳ್ತಿದ್ದಾರೆ. ಬಾಯ್ ಸುಮಿ ಮ್ಯಾಮ್, ಬಾಯ್ ಬಾಯ್. ಟಾಯ್ಲೆಟ್ ಕ್ಲೀನ್ ಆಯ್ತಾ? ಟೀ ಫಾರ್ ಟಾಯ್ಲೆಟ್ ಅಂತೆ ಯಾರು ಹೇಳ್ತಿದ್ದಾರೆ? ಮಂಜು. ಎಗ್ ಸಾಂಬಾರಮ್ಮು. ಎಲ್ಲರೂ ಎಲ್ಲಿ? ಎಲ್ಲರೂ ಮಲಗಿಬಿಟ್ರು. ಚೋಚ ನೀವು ಬರ್ಲಿಲ್ಲಲ್ಲ, ಅದಕ್ಕೆ ಹೋದ್ರಲ್ಲ. ಅಮ್ಮ ಎಲ್ಲಿದ್ದಾರೆ? ಅಮ್ಮ ಇಲ್ಲಿ ಇದ್ದಾರೆ ನೋಡಿ. ರಾಜ್ ಅಂತ. ಎಸ್ ರಮ್ಯಾ ಮ್ಯಾಮ್ ಹೇಳ್ತಿದ್ದಾರೆ ಟಾಯ್ಲೆಟ್. ನೀವು ಹುಷಾರಾದ್ರೆ ರಮ್ಯಾ ಸಿಸ್ ಹೇಳ್ತಿದ್ದಾರೆ. ಬಾಯ್ ರಮ್ಯಾ ಮ್ಯಾಮ್ ಹೇಳ್ತಿದ್ದಾರೆ ಟಾಯ್ಲೆಟ್. ಸರಿ ಕ್ಲೀನ್ ಮಾಡ್ಬೇಕು. ಟಬ್ ಎಲ್ಲ ಸರಿ ಕ್ಲೀನ್ ಮಾಡ್ಬೇಕು. ದೊಡ್ಡ ಟಬ್ ಇದೆ ಒಂದ್ರಲ್ಲಿ. ನಿದ್ದೆ ಬರ್ತಿಲ್ವಾ ಅಮ್ಮು? ನಾಟ್ ಕ್ಲೀನ್. ಕ್ಲೀನ್ ಫಾಸ್ಟ್. ಅದು 2 ಬಕೆಟ್ ನೀರು ಖಾಲಿ ಆಗ್ಬೇಕು. ಇದ್ದೀರಾ ರಮ್ಯಾ? ಟೀಚರ್ ಇದ್ರು ನಿಮ್ಗೆ ಗೊತ್ತಾಗಿಲ್ವಾ? ಹೌದಾ? ಯಾರು ಐಡಿಯಲ್ಲಿ ಬರ್ತಾರೆ ಮಾರೆ. ರಾಜಾದಿರಾಜ ಕೊತ್ತಂಬರಿ ಬೀಜ. ಅಲ್ಲ ನೆನ್ನೆ ಕಮಲ್ ನಂದು ಲೈವ್ ಎಂಡ್ ಆದ್ಮೇಲೆ ಲೈವ್ ಅವರದ್ದಿತ್ತು, ನೋಡಿದ್ರ ನೀವು? ಒಬ್ರು ಯಾರೇ ಇದ್ರು, ಮತ್ತೆ ನಾನು ಆನ್ ಇಟ್ಬಿಟ್ಟೆ. ಮತ್ತೆ ನೋಡುವಾಗ ಎಂಡ್ ಮಾಡಿಬಿಟ್ಟಿದ್ರು. ನಾನು ಮಾರ್ನಿಂಗ್ ತನಕ ಇರ್ತದೆ ಅಂತ ಆನ್ ಇಟ್ಬಿಟ್ಟೆ. ಪರವಾಗಿಲ್ಲ ಅಮ್ಮ ಹೇಳ್ತಿದ್ದಾರೆ. ಓಕೆ ಬಾಯ್ ಟಾಯ್ಲೆಟ್ ಹೇಳ್ತಿದ್ದಾರೆ. ಅವರು ಹೋಗಲ್ಲ, ಇರ್ತಾರೆ. ಯಾವ ಐಡಿಯಲ್ಲಿದ್ರು ಕವಿ? ಬಕೆಟ್ ರಾಜನ? ಭಟ್ರೆ ಹೇಳ್ತಿದ್ದಾರೆ ನೋಡಿ. ಐ ಆಮ್ ಇನ್ ಇಂಡಿಯಾ, ನಾಟ್ ಇನ್ ದುಬೈ, ಸೊ ಹೌ ಕ್ಯಾನ್ ಐ ಕ್ಲೀನ್? ಯು ಕ್ಯಾನ್ ಕಮ್ ವಿತ್ ಬಟ್ರೆ ಫ್ಲೈಟ್. ಬಟ್ರೆ ಫ್ಲೈಟ್ ಅಲ್ಲಿ ಬನ್ನಿ. ಯಾವಾಗ್ಲೂ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ ಭಟ್ರು. ಹಾಯ್ ಭಟ್ರೆ ಅಂತ ಹೇಳ್ತಿದ್ದಾರೆ. ಏನಾಯ್ತಮ್ಮು? ಇಲ್ಲಿ ಬಂದ್ರೆ ಒಂದು ಟಾಯ್ಲೆಟ್ ಅಲ್ಲ, ಸುಮಾರು ಟಾಯ್ಲೆಟ್ ಸಿಗ್ತದೆ, ಹಣ ಸಿಗ್ತದೆ. ಅಮ್ಮ ಮಾತಾಡಿ, ಸಪೋರ್ಟ್ ಬರ್ಲಿ ಅಮ್ಮ ಜಲ್ದಿ. ನೆಟ್ ಎಲ್ಲ ಖಾಲಿ ಮಾಡಿದ್ರೆ ನಮ್ಮ ಹಸ್ಬೆಂಡ್ ಮತ್ತೆ ನೋಡಲ್ವಾ ನಾಳೆ ಅಮ್ಮ? ವಾಟ್ ಐ ಸೇ? Customs that I am coming to Dubai for cleaning toilet. ಮತ್ತೇನು ಟಾಯ್ಲೆಟ್ ಅಂತ ಹೆಸರಿಟ್ಟ ಮೇಲೆ ಟಾಯ್ಲೆಟ್ ಕ್ಲೀನ್ ಮಾಡ್ಲೇಬೇಕು. ಲಾಂಗ್ ಲಿವ್ಡ್ ಸಪೋರ್ಟ್. ಅಮ್ಮ ಎಲ್ಲಿ ಹೋದ್ರು?
ಅಮ್ಮ ಪೋಯ ಅಮ್ಮ ಪೋಯ ಹೆದ್ರಿಕೆ ಆಯ್ತಾ ಏನು ಗಂಡ ಬೈತಾರೆ ಅಂತ. ಸಪೋರ್ಟ್ ಬರ್ಲಿ ಫಾಸ್ಟ್ ಅಮ್ಮ. ಹೌದಾ ಮತ್ತೆ ನೋಡಿ ಭಟ್ರೆ, ಯಕ್ಷಗಾನ ನಲಿಬೇಡಿ ನೀವು ಅವರೊಟ್ಟಿಗೆ. ಓಕೆ ಐ ಆಮ್ ಕಮಿಂಗ್ ದುಬೈ. ವೇರ್ ಐ ಕಮ್, ಭಟ್ರಿಗೆ ಗೊತ್ತುಂಟು, ಭಟ್ರೊಟ್ಟಿಗೆ ಬನ್ನಿ. ಬರ್ತಾ ಹೋಗ್ತಾರೆ ಅವರು ಯಾವಾಗ್ಲೂ ಭಟ್ರು. ಸಾಪೋರ್ಟ್ ಭಟ್ರು ಯಕ್ಷಗಾನ ನಲಿತಾ ಇದ್ದಾರಂತೆ. ಇದ್ಯಾವ ಸಾಪೋಟ್, ಗಂಡನ ಸಾಪೋಟ ಇದು. ನೆಟ್ಟು ಕಾಲಿದ್ರೆ ಉಂಟು ಗಂಡನದ್ದು ನಾಳೆ ಅಮ್ಮಗೆ ಓದಿ. ನಾವು ಕ್ಲೀನಿಂಗ್ ಟನ್ ಇಲ್ಲೆಲ್ಲ ಆಗ್ಲಿಲ್ಲ, ಬರ್ಲೇ ಇಲ್ಲ ಇಲ್ಲಿ. ಅಮ್ಮ ಮ್ಯೂಟಲ್ಲಿ ಇದ್ದಾರಾ ಅಂತ ಕೇಳ್ತಾ ಇಲ್ಲ. ಕ್ಲೀನ್ ಇಲ್ಲೆಲ್ಲ ಆಗ್ಲಿಲ್ಲ, ಸರಿ ಕ್ಲೀನ್ ಆಗ್ಬೇಕು. ಇಲ್ಲಿ ತೀರಮಲ್ಲಿ ಸಿಗ್ತದೆ, 1-2-3 ಮನೆಗೆ ಹೋದ್ರೆ ಸಾಕು ತೀರಮಲ್ಲಿ ಹಣ. ಬಾಯ್ ಮ್ಯಾಮ್, ಬಾಯ್ ಬಾಯ್. ರಮ್ಮಿ ಮಲಗಿ, ರಮ್ಮಿ ಸಾಕು ಮಲಗಿ, ರೆಸ್ಟ್ ಮಾಡಿ. ಸ್ಕೂಲ್ ಇದೆ ಅಲ್ಲ ನಾಳೆ. ಕನ್ನಡ ಸೆಸ್ ಅಸ್ಲಂ. ರೆಡ್ಡಿ ಹಾಯ್, ಏನು ಲೇಟ್ ರೆಡ್ಡಿ? ಹಾಯ್ ಗೋಲ್ಡ್ ಅನುಷ್ಠಾನ ಹೇಳ್ತಿದ್ದಾರೆ. ಡಿನ್ನರ್ ಸುಮಿ? ಎಸ್ ಹೌದೌದು, ಟಾಯ್ಲೆಟ್ ಒಟ್ಟಿಗೆ ಮಾತಾಡಿ ಅದೇ ಬರ್ತಾ ಉಂಟು ಎಸ್ ನೋ ಅಂತ. ಏನು ಲೇಟ್ ರೆಡ್ಡಿ ಅವರೇ, ನಿಮ್ಮತ್ತೇನು ಊಟ? ಅಭಿಷೇಕ್ 14 ವರ್ಷ, ಯಾಕೆ? ವೈಟ್ ಸ್ಟಾರ್ ಹೇಳ್ತಿದ್ದಾರೆ. ನಿಮ್ದೇನು ಊಟ ರೆಡ್ಡಿ? ಮಂಜು ಸಪೋರ್ಟ್ ಮಾಡಿ, ಫಾಸ್ಟ್. ಮಮತಾ ಹ್ಯಾಡ್ ಯುವರ್ ಡಿನ್ನರ್? ಯಾರು ಮಮತಾ ಯಾರಲ್ಲಿ? ಮಸಾಲಾ ರೈಸ್ ಆಮ್ಲೆಟ್, ಇದೆಂತ 4 ಆಮ್ಲೆಟ್? ಆಯ್ತು ರೆಡ್ಡಿ, ನಿಮ್ದು ಹೇಳ್ತಿದ್ದಾರೆ. ಎಸ್ ಐ ಹ್ಯಾಡ್. ಬುದ್ಧಿವಂತರು ಮಾತ್ರ ಹೆಸರನ್ನು ಸರಿಯಾಗಿ ಜೋಡಿಸಿ. ಸಿಂಹಾರೆಡ್ಡಿ ವೀರ ವೀರಸಿಂಹಾರೆಡ್ಡಿ. ಹಾಯ್ ರೆಡ್ಡಿ ಸರ್ ಹೇಳ್ತಿದ್ದಾರೆ. ಸಿಂಹಾರೆಡ್ಡಿ ವೀರ.
ಹಾಯ್ ರೆಡ್ಡಿ ಸರ್ ಹೇಳ್ತಿದ್ದಾರೆ. ಮಂಜು ಅವರು ಹಾಯ್ ಸೆಟ್ ಹೇಳ್ತಿದ್ದಾರೆ. ವೀರಾ ಅವರು ವೈಟ್ ಸ್ಟಾರ್ ಫುಲ್ ಟಾಪ್ ಅಲ್ಲಿ ಇದ್ದಾರೆ. ಯಾರು? ನಾನಾ? ಟಾಪ್ ಇಲ್ಲ, ಡೌನ್ ಇಲ್ಲ. ನೀವೆಲ್ಲ ಬಂದ್ರೆ ಟಾಪ್ಗೆ ಹೋಗ್ಬೇಕು, ಇಲ್ಲಾಂದ್ರೆ ಇಲ್ಲ. ಮಮತಾ ಯಾರು ರೆಡ್ಡಿ? ಮಂಜುಗೆ ಹೇಳ್ತಿದ್ದೀರಾ? ರಮ್ಯ ಹೋದ್ರ? ಏನು ಜೋಡಿಸಬೇಕು ನನಗೆ? ಸುಮ್ನೆ ಮಮತಾ ಅಂದೆ. ಯಾರೋ ಏನು ಏನು ಮಜಲ್ಲ ಇವತ್ತು ರೆಡ್ಡಿ. ಯಾರೂ ಇಲ್ಲ ವೈಟಿಯಲ್ಲಿ, ಎಲ್ರು ಪೋಯ. ಅಶ್ವತ್ಥಾಮ ಹಂಟ್ ಕುಂಜಲ್. ಈ ಶೆಟ್ರಿ ಎಂತ ಮೆಸೇಜ್ ಮಾಡ್ತಾರೆ ಅರ್ಥನೇ ಆಗ್ತಿಲ್ಲ ನಂಗೆ. ಎಣ್ಣೆ ಹೊಡೆದ ಮೇಲೆ ಶೆಟ್ರಿ ಮೆಸೇಜೇ ಅರ್ಥ ಆಗೋದಿಲ್ಲ. ರೆಡ್ಡಿಗೆ ಅದೆಲ್ಲ ಇಲ್ಲಲ್ಲ ಎಣ್ಣೆ ಹೊಡೆಯೋದು. ಈ ಮಂಜುಗೆ ದಿನ ಇಡ್ಬೇಕಂತ ಎಣ್ಣೆ ಅಲ್ವಾ ಮಂಜು? ಟೈಮ್ ಎಷ್ಟಾಗಿದೆ? 10 ಗಂಟೆ ಆದದ್ದು ಇನ್ನು. ನಮ್ಮ ಮನೆಯಲ್ಲಿ ದೊಡ್ಡ ಬಡ ಬಡ ಆಗ್ತಾ ಉಂಟು ಕಿಚನ್ ಅಲ್ಲಿ. ಹೌದಾ, ನೀವು ಕೂಡ ಮಾಡ್ತೀರಾ? ಏನು ಬಿಯರ್ ಅದೇ ಅಂತ ಗ್ಲಾಸ್ ಫುಲ್ ಇದೆ, ಚಿಯರ್ಸ್ ಮಾಡ್ತೀರಾ? ಅದು ಹಾಗಲ್ಲ ಶೆಟ್ರೆ. ಅಶ್ವತ್ಥಮ್ಮ ಹತ್ತಹ ಕುಂಜರ, ಕುಂಜರಂತೆ. ನನ್ ಗಂಡ ಕೆಲಸ ಮಾಡ್ತಿದ್ದಾರೆ ನೋಡಿ. ಹೊಸ MH ಅಂತಾರೆ. ಆಟ್ ಡ್ರಿಂಕ್ ಐ ಎಮ್. ಏನು ಅರ್ಥ ಆಗಿಲ್ಲ. ಹಾಗಾದ್ರೆ ನೀವು ಮಾಡ್ತೀರಿ ಅಲ್ವಾ? ನಂಗೆ ಹೊಗಳ್ತಾ ಇದ್ದಾರೆ. ತೆಗಲೋಟು ಇದ್ರಿ ಅಂತ. ನಿಮ್ಗೆ ಏನಾದ್ರು ಅರ್ಥ ಆಗ್ತದೆ ಮಂಜು ಶೆಟ್ರಿದ್ದು ಮೆಸೇಜ್? ಲೋಟು ಇದ್ರಿ, ನಂಗೆ ಏನು ಅರ್ಥ ಆಗ್ತಿಲ್ಲ. ರೆಡ್ಡಿಗೆ ಅರ್ಥ ಆಗ್ತದಾ? ಅನ್ನ ಹೊಗಳ್ತಾ ಇದ್ದಾರೆ. ಯಾರು? ಭಟ್ರ ಅಲ್ಲ ರೆಡ್ಡಿನ? ತೆಗಲೋಟು ಇದ್ರಿ. ಬೇಡಪ್ಪ, ಅದ್ರ ವಿಷಯನೇ ಬೇಡ ಬಿಡಿ ಪಾಪ. ನಾಚಿಗೆ ಆಗ್ತಾ ಉಂಟು ಅವರಿಗೆ. ಚಿನ್ನಿ, ನೀವು ಯಾರು ಚಿನ್ನಿ ಹೇಳಬಹುದೇ? ಓ, ಬ್ಲೂ ಕೂಡ ಇದೆ ಈ ಚಿನ್ನಿಗೆ. ಗೊತ್ತಿದ್ದವರೇ. ಚಿನ್ಮಯ, ನೀನ್ ಚಿನ್ನಿನ ಚಿನ್ಮಯನ? ಏನು ಮಾಡ್ಲಿ? ಲೈವ್ ಕಿಕ್
ಇರ್ಬೇಕಲ್ವಾ? ರಾಂಗ್ ಮೆಸೇಜ್ ಬಂದ್ರೆ ಹೇಗೆ ಓದ್ಲಿ ನಾನು? ನನಗೇನ್ ಅರ್ಥ ಆಗುತ್ತೆ ಸುಮಿ? ನನಗೇನ್ ಅರ್ಥ ಆಗುತ್ತೆ ಮಂಜು ಶೆಟ್ರೆ, ನೀವು ರಾಂಗ್ ರಾಂಗ್ ಬರೆದ್ರಿ. ಮಂಜು ಶೆಟ್ಟಿಗೆ ನೋಡಿ, ಇದು ಚಿನ್ನಿ ನಮ್ಮ ಯಾರು ಗೊತ್ತಾ, ಟೀಚರೇ ಇರ್ಬೋದು ಅಂತ ಅನ್ಸುತ್ತೆ. ಚಿನ್ನಿ 8 ಸಬ್ಸ್ಕ್ರೈಬರ್ ಇದ್ದಾರೆ ಚಿನ್ನಿಗೆ. ಚಿನ್ನಿಯ ಮಿನ್ನಿ ಆಯ್ತು ಯಾರು ಹಾಟ್ ಕಳ್ಸಿದ್ದಾರೆ ನೋಡಿ ಮಂಜು ಶೆಟ್ಟಿಗೆ ಚಿನ್ನಿ ಅವರು. ಬಡ ಬಡ ಜೋರ್ ಸೌಂಡ್ ಬರ್ತದೆ ಉಂಟು ನಮ್ಮ ಕಿಚನ್ ಅಲ್ಲಿ. ಮಶ್ರೂಮ್ ಹೈಕ ವಿಶೇಷ ನೋಡ್ಕೊಳ್ಳಿ ಅಮ್ಮುವರೇ, ಇಲ್ಲಾಂದ್ರೆ ನಾಳೆ ಒದೆ ಬೀಳ್ಬಹುದು. ನಗ್ತಿದ್ದಾರೆ ಚಿನ್ನಿ ಅಂತ. ಅಡ್ಡೆ ಬಾಜಿ ನಕ್ಕು ನಾನು ಬಡ ಬಡ ಅಂತೊಲ್ಲೆ ತುಲಿ ಶೆಟ್ರೆ. ಶಿಟ್ಟಲ್ಲೇ ವಾಶ್ ಮಾಡ್ತಾರ ಅಂತ. ಸಿದ್ದು ಅವರು, ಓ ಸಿದ್ದು ಅವರ ಚಿನ್ನಿ ಆಗಿ ಬಂದ್ರ. ಯಾವ ಯಾವ ರೂಪದಲ್ಲಿ ಬರ್ತಿರೋ ಸಿದ್ದು ನೀವು. ಶಬ್ದ ಕೇಳ್ತಾ ಉಂಟಾ ಮನೆಯಲ್ಲಿ ನಮ್ದು? ಗಂಡ ಸಪೋರ್ಟ್ ಮಾಡ್ತಿದ್ದಾರೆ ನೋಡಿ, ಪಾತ್ರೆ ಎಲ್ಲ ತೊಳೆದು ನಂಗೆ. ಗಂಡನ ಸಪೋರ್ಟ್ ನೋಡಿ. ಸಿದ್ದು ಅವರೇ, ಸೌಂಡ್ ಅಲ್ಲಿ ಕೇಳಲ್ಲ ಮೆಸೇಜ್ ಕೂಡ. ಎಂತ ಎಲ್ಲ ಮ್ಯೂಟ್ ಅಲ್ಲಿ ಇದ್ದೀರಾ ಏನೋ? ನಾನು ಹೋಗಲ್ಲ, ನೀವೆಂತ ಮಾತಾಡುದಿಲ್ಲ? ಪಾತ್ರೆ ಅದು ತೊಳೆದು ಬರ್ತೇನೆ. ಅಜ್ಜ ರಮ್ಮಿ ಮಲಗ್ಲಿಲ್ವಾ ರಮ್ಮಿ? ಸೌಂಡ್ ಬರ್ತಾ ಇದೆ, ಅದೇ ನಮ್ಮ ಮನೆಯಲ್ಲಿ ಸಪೋರ್ಟ್ ಗಂಡನದ್ದು. ಬಾರಿ ಜೋರಿಂದ ಸಪೋರ್ಟ್ ಮಾಡ್ತಿದ್ದಾರೆ. ಹ್ಮ್.
ಹೌದು ಮಂಜು, ಯಾರಿಲ್ಲಲ್ಲ, ಕಿಕ್ಕಿಲ್ಲ ಏನು, ಯಾರು ಮಾತಾಡಲ್ಲ, ಏನ್ ಮಾಡುದು. ಮಜ್ಜಿಗೆ ಕುಡಿಯುದು ನಿದ್ದೆ, ಎಲ್ಲಿ ಹೋದ್ರು ಮಜ್ಜಿಗೆ ಕುಡ್ಕೊಂಡು ಮಲ್ಗಿ. ಯಾರು ಇಲ್ಲ ಮಂಜು, ಮಜ್ಜಿಗೆ ಕುತ್ಕೊಂಡು ಮಲ್ಗಿ ಬಿಡಿ, ಎಣ್ಣೆ ಕುಡ್ದದ್ದು ತಂಪಾಗ್ತದೆ. ಸದ್ಯ ನಿಮ್ಮ ಪ್ರೋತ್ಸಾಹ ನಮಗೆ ಉತ್ಸಾಹ. ಯಾರಿಲ್ಲ ಪ್ರೋತ್ಸಾಹ ಕೊಡ್ಲಿಕ್ಕೆ. ನೋಡಿ ಮಂಜು ಅವರು ಮಜ್ಜಿಗೆ ಕುಡ್ಕೊಂಡು ಮಲಗಿ ಬಿಟ್ರು. ಇದ್ದೀನಿ ಶೆಟ್ರು ಹೇಳ್ತಿದ್ದಾರೆ ಬಕೆಟ್ ಅವರು. ರಾಶವಣ್ಣ ಸಪೋರ್ಟ್ ಅಲ್ಲಿದ್ದಾರೆ, ಚಿನ್ನಿ ಆನ್ ಅಲ್ಲಿದ್ದಾರೆ, ಮಜ್ಜಿಗೆ ಪಿಂಡ ಅಜ್ಜಿ ಮತ್ತೆ ಯಾರು ಬಂದ್ರು. ಚಿಟ್ರೆ ಊಟ ಆಯ್ತಾ? ಹಾ ಎಲ್ಲಿ ಹೋಯ್ತು ಕೋಲ್ 1900 ಮೇಲೆ ಏನಾಯ್ತು? ಶೆಟ್ರೆ ಊಟ ಆಯ್ತಾ ಹೇಳ್ತಿದ್ದಾರೆ, 7 ಆಯ್ತು ಹೇಳ್ತಿದ್ದಾರೆ. ನಮಸ್ತೆ ರಮೇಶ್ ಸರ್ ಹೇಳ್ತಿದ್ದಾರೆ. ಆಹಾ ರುದ್ರ, ಆಹಾ ದೇವ ಜಡೈ,
ಅಲ್ಲಿ ಗಂಗೆ ತೊಡೆ, ಇಲ್ಲಿ ಪಾರ್ವತಿ ಶೆಟ್ರೆ ನಮಸ್ತೆ ಹೇಳ್ತಿದ್ದಾರೆ. ಚಿನ್ನು ಹೇಳ್ತಿದ್ದಾರೆ. ಚಂದು ಬಂದ್ರು. ಹಾಯ್ ಚಂದು, ಮಲಗ್ಲಿಲ್ವಾ? ಏನಲ್ಲ ಇಟ್ಟು ಚಂದು, ನಿಮ್ದು ಒಂದು ವಿಡಿಯೋ ನೋಡಿದೆ ಆಯ್ತಾ, ಮತ್ತೊಂದ್ರಲ್ಲಿ ನಾಳೆ ನೋಡ್ತೀನಿ, ಮತ್ತೊಂದು ಫೋನಲ್ಲಿ ನಾಳೆ ನೋಡ್ತೀನಿ. ಚಂದು ಬ್ಲೂ ಹಿಡ್ಕೊಂಡು ಹೋಗಿದ್ದಾರೆ ನಿನ್ನೆ. ನಮ್ಮ ಸುಂದ್ರಿ ಟೀಚರ್ ಅದೇ ಸುಂದ್ರಿ ಇಲ್ಲ, ಅದೇ ಏನು ಮಜಾ ಇಲ್ಲ ಇವತ್ತು ಲೈವ್ ಅಲ್ಲಿ. ನವೀನ್ ಸರ್ ನಂಗೂ ಅಲ್ಪ ಸ್ವಲ್ಪ ಗೊತ್ತು ಹೇಳ್ತಿದ್ದಾರೆ. ಚಂದ ಸಿಸ್ ಊಟ ಆಯ್ತಾ? ಬೆಣ್ಣೆಗೆ ದೊಣ್ಣೆ ಕೊಡುವ, ತಗೊಳ್ಳಿ ಬೆಣ್ಣೆ ದೊಣ್ಣೆ ತಗೊಳ್ಳಿ. ಕೆಲಸ ಮಾಡ್ತಿದ್ದೆ. ಓ ಇಷ್ಟು ಲೇಟಾ? ಎಷ್ಟಾಯ್ತು ಗಂಟೆ? ಟೈಲರ್ ಮಾಡ್ತೀರಾ, ಯೂಟ್ಯೂಬ್ ಮಾಡ್ತೀರಾ, ಮಕ್ಳನ್ನ ನೋಡ್ತೀರಾ, ಮನೆ ಕೆಲಸ ಮಾಡ್ತೀರಾ, ಫುಲ್ ಬಿಸಿ ಚಂದು ಅಲ್ವಾ? ಸೂಪರ್ ಇತ್ತು ಅದು ನೆನ್ನೆದ್ದು ಒಂದು ಬ್ಲೌಸ್, ಖುಷಿ ಆಯ್ತು ನಂಗೆ ಅದು. ದೊಣ್ಣೆ ಎಲ್ಲ ಗೊನ್ನೆ ಗೊನ್ನೆ ಬಂತು ನೋಡಿ. ಚಂದ ಮೇಡಮ್ ಮೋನು ಆನ್ ಆಯ್ತಾ? ಎಸ್ ಎಸ್ ಆಗಿದೆ. ವಿಡಿಯೋ ಎಲ್ಲ ನೋಡಿ ಅವರದ್ದು, ಆಡ್ ಎಲ್ಲ ಬರ್ಬೇಕು. ಸರಿ ಸೈಜ್ ಜಗ್, ಹೌದೌದು ನೋಡಿದೆ ಅದು ನಾನು. ಚೂರ್ ನೋಡುದು, ಮತ್ತೆ ಕೆಲ್ಸ ಮಾಡ್ತಿರ್ತೇನಲ್ಲ. ನಿಮ್ದು ಕೆಲವೊಂದ್ಸಲ 20 ಮೇಲೆ ಇರ್ತದೆ, ಅಷ್ಟು ಯಾರು ವೇಸ್ಟ್ ಅಲ್ಲ ಟೈಮ್. ಅದಕ್ಕೆ ಕೆಲಸ ಮಾಡುವಾಗ ಆನ್ ಇಟ್ಟು ಬಿಡ್ತೀನಿ. ಅಂತದ್ದು ಬ್ಲೌಸ್ ಎಲ್ಲ ಇದ್ರೆ ನೋಡ್ತೀನಿ ಸ್ವಲ್ಪ, ಕೆಲವೆಲ್ಲ ಒಳ್ಳೇದಿರ್ತದೆ ಬ್ಲೌಸ್ ಅದ್ರಲ್ಲಿ. ಸಪೋರ್ಟ್ ಮೆಸೇಜ್ ಓಕೆ. ಸವಿತಾ ಬಂದ್ರು. ಸಿಂಗರ್ ಹೌದು ಹೊರಟೋದ್ರು ಅವರು. ಸಿಂಗರ್ ಅತ್ತೆ, ಅತ್ತೆ ಅಲ್ಲ ತಾಯಿ ಅಂತ ಕಾಣ್ತದೆ, ಬೈದು ಬಿಟ್ರು ಹೋದ್ರು. ಹೂ ಬ್ರೋ 2 ವೀಕ್ಸ್ ಆಯ್ತು ಹೇಳ್ತಾರೆ. ನಾಳೆ ಮತ್ತೊಂದು ನೋಡ್ತೀನಿ ಆಯ್ತಾ. ಕವಿತಾ ಸಿಸ್ ಊಟ ಆಯ್ತಾ? ಸವಿತಾ ಸಿಸ್ ಊಟ ಆಯ್ತಾ ಹೇಳ್ತಿದ್ದಾರೆ. ಇವತ್ತಿದ್ದ ಸ್ವಲ್ಪ ಎಷ್ಟು ಅಷ್ಟಿರ್ಲಿಲ್ಲ, ಲಾಂಗ್ ಇರ್ಲಿಲ್ಲ. ನಿನ್ನೆದೊಂದು ಲಾಂಗ್ ಇತ್ತು ನಿಮ್ದು, ಅದು ಒಮ್ಮೆ ನೋಡಿದೆ, ಮತ್ತೆ ನೋಡುವ ಲಾಂಗ್ ಉಂಟಂತ ಬೇರೆ ನೋಡಿದೆ, ಮತ್ತೆ ಕೆಲಸ ಮಾಡುವಾಗ ಆನ್ ಇಟ್ಟು ಬಿಟ್ಟೆ. ಏನು ಸಮಾಚಾರ ಹೇಳಿ, ಜನ ಬರ್ತಿಲ್ಲಲ್ಲ, ಅದಕ್ಕೆ ಕಾಯ್ತಾ ಇದ್ದದ್ದು. ಇವತ್ತು ಲೇಟ್ ಬಂದೆ 2 hours. ಚಂದ ಸಿಸ್ ಪಾರ್ಟಿ ಮಾಡೋಣ ಎಲ್ರಿಗೂ ಒಮ್ಮೆಲೆ. ಮೌನಾದವರೆಲ್ರು ಒಟ್ಟಿಗೆ ಪಾರ್ಟಿ ಕೊಡ್ತೇವೆ ನಿಮ್ಗೆ. ನಾವು ನೋಡೋಕೆ ಆಗಲ್ಲ, ಯಾಕೆ? ಅಕ್ಕ ಮೌನ ಆದ್ಮೇಲೆ ಡಾಲರ್ ಏನು ಕಷ್ಟ ಅಕ್ಕ, ಇನ್ನು ಹೌದಲ್ಲ, ಯಾರಾದ್ರೂ ಹಾಕಿದ್ರೆ ಆಗ್ತದಂತ ಡಾಲರ್. ಒಂದೆರಡು ವ್ಯೂಸ್ ಹಿಟ್ಟಾದ್ರೆ ಇನ್ನೂರಗಳಿಲ್ಲ, ಹಿಟ್ಟಾಗ್ಬೇಕು. 100K 200K ಬಂದ್ರೆ ಉಂಟಲ್ಲ, ಕಷ್ಟ ಇಲ್ಲ. ವ್ಯೂಸ್ ಬರುದಿಲ್ಲಲ್ಲ, ಅದೇ ಕಷ್ಟ. ನೋಡಿದ್ರು ತಪ್ಪು, ನೋಡದಿದ್ರು ತಪ್ಪು, ಏನು ಮಾಡಿದ್ರು ತಪ್ಪೇ ಶೆಟ್ರೆ, ಏನು ಮಾಡ್ಲಿ. ಇಲ್ಲ ಯಾರು ಹೇಳಿದ್ದು? ನೋಡಿದ್ರೆ ಖುಷಿ ಆಗ್ತದೆ. ಒಂದು ಮೆಸೇಜ್ ಏನಾದ್ರು ಹಾಕಿದ್ರೆ ಕಮೆಂಟ್ಸ್, ಭಾರಿ ಖುಷಿ ಆಗ್ತದೆ ನಮ್ಗೆ. ನಿಮ್ದು ಕೆಲವೆಲ್ಲ ಇತ್ತು ಕಮೆಂಟ್ಸ್ ನೋಡಿದೆ, ಈಗ ನೋಡುದಿಲ್ಲ ಅಂತ ಕಾಣ್ತದೆ ನೀವು. ಹಗಲಿಗೆ ನೋಡುದಾದ್ರೆ, ಮತ್ತೆ ರಾತ್ರಿ ನೋಡಿ ಏನೇನೋ ಕಮೆಂಟ್ಸ್ ಇಟ್ರೆ ಅದು ಅರ್ಥನೇ ಆಗ್ಲಿಕ್ಕಿಲ್ಲ, ಎಣ್ಣೆ ಎಲ್ಲ ಹಾಕಿ ಕಮೆಂಟ್ಸ್ ಮಾಡಿದ್ರೆ ಅಲ್ವಾ ಚಂದ. 4K ಆದ್ರೂ ಬಂದ್ರೆ ಸಾಕು. ಹೌದು, ಕೇನೆ ಬರುದಿಲ್ಲಲ್ಲ ನಮ್ಗೆ. ಒಂದಕ್ಕೇನು ಬಂತು ಕೇ ಮೊನ್ನೆದ್ದು ಅಷ್ಟೆ, ಕೇನು ಇಲ್ಲ ಏನು ಇಲ್ಲ. ಮಂಜು ಬ್ರೋ ಅಂಡ್ ನವೀನ್ ಬ್ರೋ ಒಂದು ವಿಡಿಯೋ ಇದೆ, ಅದನ್ನು ನೋಡಿ. ನನ್ನ ಬಗ್ಗೆ, ನನ್ನ ಹಸ್ಬೆಂಡ್ ಬಗ್ಗೆ ಮಾತಾಡಿದ್ರು. ನನ್ನ ಬಗ್ಗೆ ನನ್ನ ಹಸ್ಬೆಂಡ್ ಮಾತಾಡಿದ್ರು, ಅದು ಇದ್ರೆ ಅದು ಮೌನ ಆದ್ಮೇಲೆಲ್ಲ. ನೋಡಿ ನೋಡಿ ಅವರಿಗೆ ಖುಷಿ ಆಗ್ತದೆ.
ಸವಿ ಸಪೋರ್ಟ್, ಥ್ಯಾಂಕ್ ಯು. ಸವಿ ಸವಿ. ಮೊನ್ನೆ ಯಾರು ಬೈದ್ರು? ಯಾರಿಗೆ ಚಂದು? ಮಂಜು, ಕರೆಕ್ಟ್ ಆಗಿ ಮೆಸೇಜ್ ಹಾಕಿ ನೀವು. ಯಾರಿಗೆ ಬೈದ್ರು ಅಂತ ಕರೆಕ್ಟ್ ಆಗಿ ಹೇಳಿ. ಅಕ್ಕ ಸೆಲೆಬ್ರೇಷನ್ ವಿಡಿಯೋ ಹೇಗಿದೆ ಅಕ್ಕ? ಅದು ಒಳ್ಳೇದಿತ್ತು, ಒಳ್ಳೇದಿತ್ತು. ನಮ್ಮ ಖುಷಿಗೆ ಒಂದು ಮಾಡ್ಬೇಕಲ್ಲ. ನಿಮಗ ನಿಮಗೆ ಯಾರು ಬೈದದ್ದು? ಯಾವಾಗ? ನಿಮ್ಗೆ ಗೊತ್ತಿಲ್ವಾ? ಯಾವ ಐಡಿಯಲ್ಲಿ ಯಾರು ಬೈದದ್ದು? ಸವಿ ಸಪೋರ್ಟ್, ಥ್ಯಾಂಕ್ ಯು. ಸಪೋರ್ಟ್ ಮೆಸೇಜ್ ಹಾಕಿ ಹೋಗಿ ಚಂದು, ಪಟ ಪಟ ಅಂತ. ಹೊಲಿಲಿಕ್ಕೆ ತುಂಬಾ ಬರ್ತದೆ ಅಲ್ವಾ ನಿಮ್ಗೆ? ಚಂದುಗೆ ಎಲ್ಲೆಲ್ಲ ರಾಶಿ ಎಲ್ಲ ಹಾಕಿದ್ರಿಲ್ವಾ? ಶಾಪಿಗೆಲ್ಲ ಸೇಲ್ ಮಾಡ್ತೀರಾ ನೀವು? ಅದು ಬ್ಲೌಸ್ ಎಲ್ಲ ಹೊಲ್ದು ಒಳ್ಳೇದುಂಟದು. ಇಲ್ಲಿ ಅಂತದ್ದೇ ಸಿಗ್ತದೆ, ನೆಟ್ ಇತ್ತು, ಹ್ಯಾಂಡ್ ಎಲ್ಲ ನೆಟ್ ಇತ್ತು, ಸ್ಲೀವ್ಸ್. ಯಾರು ಹೇಳಿ ಬ್ರದರ್, ಅವರನ್ನು ಒಂದು ಕೈ ನೋಡ್ಕೊಳ್ಳೋಣ ಹೇಳ್ತಾರೆ. ಅದಕ್ಕೆ ಇಲ್ಲಿ 90 ದಿರಮ್ ಎಲ್ಲ ಉಂಟು ಅಂತದ್ದು, ರೆಡಿಮೇಡ್ ಬ್ಲೌಸ್ಗೆ 80 ದಿರಮ್ 90 ದಿರಮ್. ಪ್ಯಾಡ್ ಇದ್ದದ್ದು ಜಾಸ್ತಿ, ನಾರ್ಮಲ್ಗೆ ಆದ್ರೆ 50 ಎಲ್ಲ ಸಿಗ್ತದೆ. ನಾರ್ಮಲ್ ಬ್ಲೌಸ್ ಆದ್ರೆ 1000 ಮೇಲೆ ಆಗ್ತದೆ, 50 ಅಂದ್ರೆ. ಬ್ಲಾಕ್ ಮಾಡಿದೆ. ಮಧು ಬ್ರೋ ಇಲ್ಲಿ ಬಂದ್ರ ನೀವು? ಅವರನ್ನು ಬಿಟ್ಟು ಬಂದ್ರ? ಅವರಿಗೆ ಬೇಜಾರಾಗಲ್ವಾ? ಅವರನ್ನು ಬಿಟ್ಟು ಯಾಕೆ ಬಂದದ್ದು? ಸವಿ ಸಪೋರ್ಟ್. ಮತ್ತೆ ನಿಮ್ಮ ಜೇನು ಹುಳಗಳೆಲ್ಲ ಹೇಗಿದ್ದಾವೆ? ರಾಣಿ ಹುಳ, ರಾಜ ಹುಳ? ನಿಮಗೆ ಬೇಜಾರೇ ಆಗ್ಬಾರ್ದು ಅಲ್ವಾ? ಇಲ್ಲಪ್ಪ, ನಂಗೆ ಬೇಜಾರಾಯ್ತು ಅದಕ್ಕೆ ಬಂದೆ ವರನ ಹತ್ರ ಮಾತಾಡುವ ಅಂತ. ಅವಾಗ ಇವರೆಲ್ಲ ಬಂದ್ರು, ಚಂದ್ರು. ಇಲ್ಲದ್ರೆ ಅಲ್ಲಿ ಮಾತಾಡ್ತಿದ್ದೆ ನಾನು ಮ್ಯೂಟಿಗೆಟ್ಟು. ಎಲ್ರು ನಮ್ಮವ್ರೆ, ಹೌದೌದು. ನಾನು ಮಾತಾಡ್ಲಿಕ್ಕೆ ಬಂದದ್ದು, ಅವಾಗ ಚಂದ ಬಂದ್ರು, ಸವಿ ಬಂದ್ರು, ಮತ್ತೆ ಈಚೆ ಬರ್ಬೇಕಾಯ್ತು. ಡನ್ ಹೇಳ್ತಿದ್ದಾರೆ. ವಾಟ್ ಡನ್? ಲೈಕ್ ಡನ್ ಮಾಡಿದ್ದ? ವರನದ್ದು ನಂಗೆ ಲೈವ್ ಸಿಗುದೇ ಇಲ್ಲ, ಅವ್ರು ನಮ್ಮ ಟೈಮಿಗೆ ಮಾಡ್ತಾರಲ್ಲ. ಏನೋ ಮಾತಾಡ್ತಾ ಇದ್ರಿ. ಬಾಯ್. ಏನು ಮಂಜು, ನಿಮ್ಗೆ ಅರ್ಥ ಆಗಲ್ವಾ ನಾವು ಮಾತಾಡಿದ್ದು? ಬೆಟ್ರ್ ಸಪೋರ್ಟ್. ಶಿಲ್ಪ ಅವರೇ ಬನ್ನಿ, ಹಾಯ್. ಈಗ ಫ್ರೀ ಆದ್ರ? ಹೆಂಗಸರು ಇದು ನೋಡಿ, ಇಷ್ಟು ಲೇಟ್ ಆಗ್ತದೆ ನಮ್ಗೆಲ್ಲ ಹೆಂಗಸರಿಗೆ ಕೆಲ್ಸ ಎಲ್ಲ ಮಾಡಿ. ಈಗ ನೋಡಿ ಫ್ರೀ ಆದ್ರು ಚಂದು, ಶಿಲ್ಪ ತುಳು ಅಲ್ವಾ? ಸಪೋರ್ಟ್ ಭಟ್ರೆ, ಥ್ಯಾಂಕ್ ಯು. ಭಟ್ರೆ ಇವತ್ತು ಜಾಸ್ತಿ ಇಲ್ಲ ಆಯ್ತಾ ಭಟ್ರೆ? ನಿನ್ನೆಗೆಂತ ಅರ್ಧ ಕೂಡ ಇಲ್ವಾ ಅಂತ. ಇಲ್ಲಿ ಭಟ್ರು ಶೆಟ್ರು ಕೊಂಕಣಿ ಎಲ್ರೂ ಇದ್ದಾರೆ. ಕೊಂಕಣಿ ಅವರಿದ್ದಾರೆ, ಭಟ್ರು ಅವರಿದ್ದಾರೆ, ಶೆಟ್ರು ಅವರಿದ್ದಾರೆ, ತುಳು ಅವರಿದ್ದಾರೆ. ನೀವಿಬ್ರು ತುಳು. ಬಾಯ್ ಅಕ್ಕ, ಹೋಗ್ತೀರಾ? ಮಲ್ಗಿ ಟಯರ್ಡ್ ಆಗಿರ್ಬೋದಲ್ವಾ? ಸವಿ ಸಪೋರ್ಟ್, ಥ್ಯಾಂಕ್ ಯು. ಎಷ್ಟು ಹೇಳ್ತಿದ್ದಾರೆ? ಮಧು ಬ್ರೋ ಕನೆಕ್ಟ್ ಆಗಿ, ಇಲ್ಲಾಂದ್ರೆ. ಮಧು ಸರ್, ನಂದು ಒಂದು ಪ್ರಶ್ನೆ ಇದೆ, ಅದು ಯಾವಾಗ ಬರ್ತದ ಗೊತ್ತಿಲ್ಲ ಇವತ್ತು ಪ್ರಶ್ನೆ ನಿಮ್ದು. ಮಧು ಸರ್ ಮಲಗಿ ಬಿಡ್ತಾರ ಅಂತ ನಿಮ್ಮ ಪ್ರಶ್ನೆ ಬರುವಾಗ. ಶಿಲ್ಪ ಹೇಳ್ತಿದ್ದಾರೆ. ವಾಚರು ಎಷ್ಟು? ಅಯ್ಯೋ, ಇನ್ನು ಅರ್ಧಕ್ಕೆ ಜಾಸ್ತಿ ಬೇಕು ಮಾರೈತಿ. ಹೇಳಿ ಮಂಜಣ್ಣ. ಇಲ್ಲ, ಅವರ ಪ್ರಶ್ನೆ ಬರುವಾಗ ನಿಮ್ಗೆ ನಿದ್ದೆ ಬರ್ಬೋದು. ಅಕ್ಕ ಫ್ಲೈಟ್
ನಿದ್ದೆ ಮಮ್ಮಲ್ಲಿ ಹೋಗ್ತಿದ್ದೆ. ಹೋಗಿ ಹೋಗಿ ಭಟ್ರೆ ಸಾಕು ಸಾಕು ಮಲಗಿಬಿಡಿ ಆರಾಮಾಗಿ. ಏಸ್ ಉಂಟಲ್ಲ ಫ್ಲೈಟ್ ಅಲ್ಲಿ, ತಪ್ಪು ತಿಳಿಬಾರ್ದು. ಇಲ್ಲಪ್ಪ, ತಪ್ಪು ತಿಳಿಯುವುದೇ ಇಲ್ಲ. ನೀವು ಹೇಳಿ ಫಸ್ಟ್. ಅದು ಕುರ್ರ ಬಗ್ಗೆ ಎಂದು ಕೇಳ್ಬೇಡಿ ಅವರಿಗೆ, ಮತ್ತೇನಾದ್ರೂ ಕೇಳಿ. ನೋಡಿ ಹೊಡೆದರು ತಿಂತಾರಂತೆ. ಎಲ್ಲಿ ಹೋದ್ರು ಅವ್ರು ದೊಣ್ಣೆ ಅವರು? ಬೆಣ್ಣೆ ದೋಸೆ ಹೋದ್ರು. ಬಾಯ್ ಬಾಯ್ ಭಟ್ರೆ, ಹ್ಯಾಪಿ ಜರ್ನಿ, ಸಿ ಯು ಟುಮಾರೋ. ಅವರು ಎಂತ ಕ್ವಶನ್? ನೀವು ಹೆಣ್ಣ ಗಂಡ ಅದನ್ನ ಹೇಳಿ. ನಿಮ್ದು ಹೇಳಿ ಫಸ್ಟ್, ಮತ್ತೆ ನಾವ್ ಹೇಳ್ತೇವೆ. ನಿಮ್ದು ಡೌಟ್ ನಮ್ಗೆ. ಚಕ್ಕನವರಿಗೆ ಹೇಳುದು ಕಷ್ಟ. ಬಾಯ್ ಬಾಯ್ ಭಟ್ರೆ. ಪ್ರಾಶವನ್ನ ಮಲಗುವುದೇ ಇಲ್ಲ ಪಾಪ. ನಂಗೆ ಡೌಟ್ ಈಗ, ಮಂಜು ಹೆಣ್ಣೋ ಗಂಡೋ? ಜೇನು ನೊಣದಲ್ಲಿ ಹೋದೆ. ಜೇನು ನೊಣದಲ್ಲಿ ಹೇಳಿದ್ದ, ಮೊದ್ಲು ಹೇಳ್ಬಾರ್ದ? ಎಂತ ಕಾಮಿಡಿ ಮಾರ್ರೆ. ಭಾರಿ ಕಾಮಿಡಿ ಕಲ್ತಿದ್ದೀರಲ್ವಾ ಶೆಟ್ರೆ? ಅದ್ರಲ್ಲೇ ಹೇಳಿದ್ದ ನೀವು. ಅದೌದು, ನಂದು ಕೂಡ ಕ್ವಶನ್ ಇತ್ತು, ಅದು ಹೇಗೆ ಗೊತ್ತಾಗ್ತದೆ ಹೆಣ್ಣು ಅಂತ? ಎಲ್ಲ ಸೇಮ್ ಇರ್ತದಲ್ಲ. ನಾನ್ ಮೊನ್ನೆ ಎಣಿಸಿದ್ದೆ ನೀವು ವಿಡಿಯೋ ನೋಡುವಾಗ, ಅದು ಹೇಗೆ ಗೊತ್ತಾಗ್ತದೆ ರಾಣಿ ಜೇನು ಅಂತ? ಅದಕ್ಕೆ ನಾನು ಏನು ಹೇಳುದು ಕೇಳುದಿಲ್ಲ. ಫಸ್ಟ್ ಹೇಳ್ಬೇಕಿತ್ತಲ್ಲ, ಜೇನು ನೊಣದಲ್ಲಿ ಹೆಣ್ಣು ಗಂಡು ಹೇಗೆ ಗೊತ್ತಾಗ್ತದೆ ಅಂತ. ನೀವು ಡೈರೆಕ್ಟ್ ಆಗಿ ಕೇಳ್ತೀರಿ ಗಂಡು ಹೆಣ್ಣು ಹೆಂಗೆ ಗೊತ್ತಾಗ್ತದೆ ಅಂತ. ನೋಡಿ ಹೊರಟೇ ಬಿಟ್ರು ನೋಡಿ, ಆನ್ಸರ್ ಇಲ್ಲ. ಇಲ್ಲಿಂದ ಜಾಗ ಖಾಲಿ ಮಾಡಿಟ್ರು ಪಾಪ, ಹೋಗೇ ಬಿಟ್ರು. ಅವರ ಲೈವ್ಗೆ ವಾಪಸ್ ಹೋದ್ರ ಅಂತ ಬಂದ್ರ. ಗಂಡ ನೊಣ ಸ್ವಲ್ಪ ದಪ್ಪ ಹಾಗೆ ಕಪ್ಪಿರುತ್ತದೆ, ಹೌದಾ? ನಮ್ಗೆ ಅಂತೂ ಗೊತ್ತಾಗ್ಲಿಕ್ಕಿಲ್ಲ ಅದು. ಹೆಣ್ಣು ನೊಣ ಹೇಗಿರ್ತದೆ? ರಾಣಿ ನೊಣ. ಅದು ಒಂದೇ ಸೆಂಟೆನ್ಸ್ ಅಲ್ಲಿ ಬರ್ಬೇಕು, ಒಂದೇ ಕ್ವಶನ್ ಅಲ್ಲಿ ಬರ್ಬೇಕು. ಗಂಡು ಮತ್ತೆ ಹೆಣ್ಣು ನೊಣ ಹೇಗೆ ಗೊತ್ತಾಗ್ತದೆ ಅಂತ ಕೇಳ್ಬೇಕಿತ್ತು. ನೀವು ಗಂಡು ಹೆಣ್ಣು ಹೇಗೆ ಗೊತ್ತಾಗ್ತದೆ ಅಂದ್ರೆ ಎಂತಂತ ಆನ್ಸರ್ ಮಾಡುದು? ರಾಣಿ ಸ್ವಲ್ಪ ದೊಡ್ಡದು ಅಂಡ್ ಬ್ರೈಟ್ ಇರುತ್ತೆ. ಓ ಹೌದಾ? ಅಲ್ಲ, ಅದೇ ರಾಣಿ ಅದೇ ಗಂಡಂತ ಹೇಗೆ ಗೊತ್ತಾಗ್ತದೆ? ಬ್ರೈಟ್ ಇದ್ದದ್ದೇ ಹೆಣ್ಣು, ಅದೇ ಗೊತ್ತಾಗ್ತದೆ. ನೊಣ ದೊಡ್ಡದಾಗಿರುತ್ತೆ, ರಾಣಿ ನೊಣ ಹೌದಾ? ಓಕೆ ಓಕೆ ಸರ್ ಹೇಳ್ತಿದ್ದಾರೆ. ಹೌದಾ? ಅದೇನು ಒಂದೇ ನೊಣ ಇರೋದು ಇಡೀ ಪೆಟ್ಟಿಗೆಯಲ್ಲಿ? ಈಗ ನಾವೆಲ್ಲ ಹತ್ರ ಹೋದ್ರೆ ಅದು ಏನು ಮಾಡಲ್ವಾ, ಕಚ್ಚುದಿಲ್ವಾ? ನಿಮ್ಮನ್ನು ನೋಡಿ ನೋಡಿ ಅಭ್ಯಾಸ ಆಗಿದೆ ಏನೋ ಅದಕ್ಕೆಲ್ಲ.
ಅದ್ರ ಹನಿ ಎಲ್ಲ ನೀವೆಂತ ಸೇಲ್ ಮಾಡ್ತೀರಾ? ಒಂದು ಪೆಟ್ಟಿಗೆಯಲ್ಲಿ ಬಂದು ಸೇರುತ್ತೆ. ಎಸ್ ರಾಣಿ. ಎಂತ ದಲ್ಲಿ ಎಲ್ಲ ನನಗಳು ರಾಣಿಯ ಮಕ್ಕಳು. ಆದ್ರೆ ರಾಣಿ ಮಾತ್ರ ಮೊಟ್ಟೆ ಇಡೋದು, ಬೇರೆ ಯಾವ ನೊಣ ಮೊಟ್ಟೆ ಇಡಲ್ಲ. ಓಕೆ ಓಕೆ. ಗೊತ್ತಾಯ್ತಾ ಶೆಟ್ರಿಗೆ? ಶೆಟ್ರು ನಮ್ಮ ಕರ್ಕೊಂಡು ಹೋಗಿ ಅಲ್ಲಿ ಕೈಗೆ ಹಾಕ್ಬೇಕು. ಶೆಟ್ರನ ಕೈಗೆ ತುಂಬಾ ನೊಣ ಹಾಕ್ಬೇಕು. ಮಂಜು ನೋಡಿದ್ದೀರಾ ನೀವು ಅವರು ಹಿಡಿಯುದೆಲ್ಲ? ನೊಣ ಹೇಗೆ ಹಿಡಿತಾರೆ ನೋಡಿ, ಕೈಯಲ್ಲಿ ಹಿಡಿಯುದು, 2 ಕೈಯಲ್ಲಿ ಬೆಣ್ಣೆ ತೆಗೆದಾಗೆ ತೆಗಿತಾರೆ ಅದನ್ನು ನೋಡಿ. ಅವರ ವಿಡಿಯೋ ಉಂಟು ನೋಡಿ. ಓಕೆ ಓಕೆ ಹೇಳ್ತಾರೆ, ಹೋಗಿ ನೋಡ್ಕೊಂಡು ಬನ್ನಿ. ಅದು ವಾಹಿನಿ ಹೆಬ್ರಿ. ನೋಡಿದ್ದೆ. ಹೌದಾ, ಯಾವಾಗ? ಮುಂಚೆ ನೋಡಿದ್ರ? ಒಂದೂವರೆ ಸಾವಿರ ಮೊಟ್ಟೆ ಇಡ್ತದ. ಮೋಸ ಇದು ಮಧು ಸರ್, ಏನ್ ಮೋಸ? ಏನ್ ಮೋಸ ಶೆಟ್ರೆ? ಒಂದು ದಿನಕ್ಕೆ ಎಷ್ಟು ಇರ್ತದ? ನಿಮ್ಗೆ ಹೇಗೆ ಗೊತ್ತಾ? ಅದು ಲೆಕ್ಕ ಎಲ್ಲ ಮಾಡ್ತೀರಾ ನೀವು? 1,500 ಹೇಗೆ ಗೊತ್ತಾಗ್ತದೆ ನಿಮ್ಗೆ? 3 ವರ್ಷಕ್ಕೆ. ಓಕೆ. ತಿರಲೆ ಮರಿ ಹಾಕೋದು, ಇಲಿ ಮರಿ ಹಾಕೋದು ಬೇರೆ ಬೇರೆ ನೋಡಿದೆ. ತಿರಲೆ ಮರಿ ಕೂಡ ನೋಡಿದ್ರ? ಇಲಿ ಮರಿ. ಓಕೆ ಓಕೆ, ಸ್ಟಡಿ ಮಾಡಿದ್ರ?
ಓಕೆ, ಇನ್ನು ಸ್ವಲ್ಪ. ಆಯ್ತಾಯ್ತು, ಹೋಗಿ ಹೋಗಿ, ನಾನು ಎಂಡ್ ಮಾಡ್ತೇನೆ. ಇಲ್ಲಿ ಯಾರಿಲ್ಲ ಮಾತಾಡ್ಲಿಕ್ಕೆ. ಬೈ ಬೈ, ಗುಡ್ ನೈಟ್. ಬನ್ನಿ, ಲೆಕ್ಕ ಮಾಡಿ. ಆಗ್ಲಿಕ್ಕಿಲ್ಲ ಅಷ್ಟು ಲೆಕ್ಕ ಮಾಡ್ಲಿಕ್ಕೆ. ಚಲೋ ಎಂಡ್ ಮಾಡುವ, ಯಾರಿಲ್ಲ ಅಲ್ಲ. ಎಂಡ್ ಮಾಡೋಣ ಬೇಗ. ಎಂಡು ಲೇಟೆಸ್ಟ್ ಸ್ಟಾರ್ಟ್ ಇವತ್ತು. 5 ಜನ ಇದ್ದಾರೆ. ಎಂಡ್ ಮಾಡೋಣ ಅಂತ ನೋಡಿದ್ರೆ 5 ಜನ ಇದ್ದಾರೆ. ಎಂಡ್ ಮಾಡೋಣ. ಬೈ ಬೈ, ಗುಡ್ ನೈಟ್, ಗುಡ್ ನೈಟ್. 5 ಜನ ತೋರಿಸ್ತಾ ಉಂಟಲ್ಲ. 4 ಜನ. ನಾಳೆ ಮಧ್ಯಾಹ್ನ ಮಾಡ್ಬೇಕು, ಟೈಮ್ ಇದ್ರೆ. ಒಂದು ಸರಿ ಒಂದು ಹುಂಜ ಎಷ್ಟು ಮೊಟ್ಟೆ ಇಡುತ್ತೆ? ಒಂದೇ ಒಂದು ಮೊಟ್ಟೆ. ಇಲ್ಲ, ಹುಂಜ ಮೊಟ್ಟೆ ಇಡಲ್ಲ. ಹಂಗೆ ಕಲ್ಸುದ ನೀವು? ನೀವು ಮೊಟ್ಟೆ ಇಡ್ತೀರಾ? ನೀವು ಮೊಟ್ಟೆ ಇಟ್ರಾದ್ರೆ ಹುಂಜ ಕೂಡ ಇಡ್ತದೆ ಮೊಟ್ಟೆ. ಎಲ್ರು ಹೋದಾಗ ಇದೆಲ್ಲ ಕ್ವಶನ್ ನಿಮ್ದಲ್ವಾ? ಆಗ್ಲೇ ಕೇಳ್ಬೇಕಿತ್ತಲ್ಲ, ಅವರೆಲ್ಲ ಇರುವಾಗ. ನಿಮ್ಮನೇಲಿ ಇರ್ತದ ಹುಂಜ? ನಮ್ಮನೇಲಿ ಇಡುದಿಲ್ಲ ಹುಂಜ ಮೊಟ್ಟೆ. ನಮ್ಮಲ್ಲಿ ಪೆರಡೆ ಮೊಟ್ಟೆ ಇಡುದು. ಪೆರಡೆ ಗೊತ್ತುಂಟ? ಪೆರಡೆ ಅಂದ್ರೆ ಹುಂಜ ತಿಪ್ಪುಚಿ, ತೆತ್ತಿ. ಪೆರಡೆ ಇರ್ತದೆ, ಪೆರಡೆ. ನೀವು ಕೇಳಿದ್ರಿ ಮೊನ್ನೆ, ಬೇರೆ ಅವರ ಲೈವ್ ಅಲ್ಲಿ ಕೇಳಿದ್ರಲ್ವಾ? ಆವಾಗ್ಲೇ ಆನ್ಸರ್ ಮಾಡಿದ್ದೆ ನಾನು. ಅವರು ಲೈವ್ ಅಲ್ಲಿ ಅಂತ ಕಾಣ್ತದೆ. ನಾನು ಕೇಳಲಾ? ಹೇಳ್ತೀರಾ ಆನ್ಸರ್? ನಾನು ಕೇಳ್ತೇನೆ, ಆನ್ಸರ್ ಮಾಡಿ ಆಯ್ತಾ? ಇದ್ದೀರಾದ್ರೆ ಎಸ್ ಹೇಳಿ. ಬೇಗ ಎಂಡ್ ಮಾಡ್ಬೇಕು. ನಾನು ಕ್ವಶನ್ ಕೇಳ್ತೀನಿ, ಹೇಳ್ತೀರಾ? ಇದ್ದೀರಾದ್ರೆ ಎಸ್ ಅಂತ ಹೇಳಿ. ಹೌದು, ಓಕೆ, ಕೇಳ್ತೇನೆ. ನಮ್ಮ ಈಗ ಉಡುಪಿಯಿಂದ ಮ್ಯಾಂಗ್ಳೂರ್ಗೆ ಹೋಗ್ಲಿಕ್ಕೆ ಬಸ್ಸಲ್ಲಿ 1 ಗಂಟೆ ಬೇಕು ಹೋಗ್ಲಿಕ್ಕೆ. ಬರುವಾಗ ಮ್ಯಾಂಗ್ಳೂರಿಂದ ಉಡುಪಿಗೆ ಬರುವಾಗ ಖಾಲಿ 60 ನಿಮಿಷ ಸಾಕು. ಅದು ಹೇಗೆ? ಹೋಗುವಾಗ 1 ಗಂಟೆ ಬೇಕು, ಬರುವಾಗ ಖಾಲಿ 60 ನಿಮಿಷದಲ್ಲಿ ಬರ್ತದೆ. ಹೇಗೆ ಅಂತ ಹೇಳಿ. ಆನ್ಸರ್ ಬೇಗ ಬರ್ಬೇಕು. ಆನ್ಸರ್ ಹೇಳಿ, ಎಸ್ ಅಲ್ಲ. ನೀವಿದ್ದೀರಾ? ಮಂಜುಗೆ ಹೇಳಿದ್ ನಾನು. ಮಂಜು ಆನ್ಸರ್ ಹೇಳಿ.
ಮಂಜುಗೆ ಎಷ್ಟು ಲೇಟ್? ಎರಡು ಒಂದೇ. ಅವ್ರು ಹೇಳಿದ್ದ, ಅವರು ಫಸ್ಟ್ ಆನ್ಸರ್ ಮಾಡಿದ್ರು, ನಿಮ್ದು ಲೇಟ್. ಎರಡು ಒಂದೇ, 1 ಗಂಟೆ 60 ನಿಮಿಷ. ಬೇಗ ಹೇಳ್ಬೇಕಿತ್ತಲ್ಲ, ಇಷ್ಟು ಲೇಟ್ ಏನ್ ಹೇಳಿದ್ದು? ಥಿಂಕ್ ಮಾಡ್ತಿದ್ರಿ, ಪರಶ್ ಹೇಳಿದ್ದು ಕೇಳಿದ್ದು ಮತ್ತೆ ಆನ್ಸರ್ ಮಾಡಿದ್ರಲ್ವಾ? ಎರಡು ಒಂದೇ. ಎಸ್. ಮತ್ತೆ ಎಂತ? ಬೇರೆ ಏನಾದ್ರು ಇದ್ರೆ ಕೇಳಿ. ಚಲೋ, ಹಾಗಾದ್ರೆ ಮೆಸೇಜ್ ಇಲ್ಲ, ಎಂಡ್ ಮಾಡ್ತೀನಿ ಆಯ್ತಾ. ಬಾಯ್ ಮಂಜು, ಬಾಯ್ ಪ್ರಶ್ವಾ, ಬಾಯ್ ಭಟ್ರೆ. ಐಡಲ್ ಇದ್ದೀರಾದ್ರೆ ಬೈ ಬೈ. ಯಾರ್ದು ಮೆಸೇಜ್ ಬರ್ತಾ ಇಲ್ಲ, ಎಂಡ್ ಮಾಡೋಣ. ಬಾಯ್ ಬಾಯ್, ಗುಡ್ ನೈಟ್. ಪಾರ್ಶ್ವ ಬಾಯ್, ಮಂಜು ಬಾಯ್ ಹೇಳಿ. ನಿಮ್ಮ ಒಂದು ಬಟ್ಟೆ ಎಷ್ಟು ಲೇಟ? ನಿಮ್ಮ ಮೆಸೇಜಿಗೆ ನಿಮ್ಮ ಒಂದು ಬಟ್ಟೆ ಒಗೆಯೋಕೆ 1 ಮಿನಿಟ್ ಬೇಕು. ಎಷ್ಟು ಬಟ್ಟೆ ಒಗೆಯೋಕೆ ಎಷ್ಟು ಮಿನಿಟ್ ಬೇಕು? 60 ಮಿನಿಟ್ ಬೇಕು. ಒಂದಕ್ಕೆ 1 ಮಿನಿಟ್ ಆದ್ರೆ 60 ಬಟ್ಟೆಗೆ 60 ನಿಮಿಷ. ಮತ್ತೆ ಎಷ್ಟು? ಚಿನ್ನಿ ಅವನಲ್ಲಿದ್ದಾರೆ. ಚಿನ್ನಿ ಮಲಗ್ಲಿಲ್ವಾ ಚಿನ್ನಿ? ಕರೆಕ್ಟ್ ಆನ್ಸರ್, ಕರೆಕ್ಟ್ ಹೇಳಿ. ಕರೆಕ್ಟ್ ಅದು, ಮತ್ತೆಂತ. ಒಂದು ಬಟ್ಟೆಗೆ 1 ನಿಮಿಷ. ವಾಷಿಂಗ್ ಮಿಷಿನ್ ಅಲ್ಲಿ ಹಾಕಿದ್ರೆ ಎಷ್ಟು ಅಷ್ಟೇ ಇರ್ತದೆ. 10 ನಿಮಿಷದಾದ್ರೆ 10 ನಿಮಿಷ ಒಟ್ಟಿಗೆ ಆಗ್ತದೆ. ಒಂದೇ ನಿಮಿಷನ ಒಂದು ಬಟ್ಟೆ ಒಗೆಯಕ್ಕೆ 1 ಮಿನಿಟ್? ಅದೇಗೆ ಭಟ್ರೆ? ರಶ್ವ ವಾಷಿಂಗ್ ಮಿಷಿನಿಗೆ ಹಾಕಿದ್ರ? ಒಂದೇ ನಿಮಿಷದಲ್ಲಿ 60 ಬಟ್ಟೆ ಆಗ್ತದ? ಇಲ್ಲಿಂದ ದುಬೈಗೆ ಬರಕ್ಕೆ ಟೈಮ್ ಆಗುತ್ತೆ. ಫಾಸ್ಟ್ ಮಾಡ್ಬೇಕು ಟೈಪಿಂಗ್. ಅದು ಆಪ್ಷನ್ ಉಂಟಲ್ಲ ಕನ್ನಡ, ಅದು ಪ್ರೆಸ್ ಮಾಡಿ, ಆಗ ಕನ್ನಡದಲ್ಲಿ ಬರ್ತದೆ. ಬೇಗ ಆಗ್ತದೆ, ಫಾಸ್ಟ್ ಆಗ್ತದೆ ಅದರಲ್ಲಿ. ಬಿಸಿಲಲ್ಲಿ ಒಣಗುತ್ತೆ. ಒಣಗೋಕೆ ಹೇಳಿದ್ದ ಅವರು? ಒಗೆಯೋಕೆ ಅಲ್ವಾ? ಓಕೆ ಓಕೆ, ವಾಶ್ ಮಾಡಕ್ಕೆ ಅಲ್ವಾ? ಒಗೆಯೋಕೆ ಅಂತ ಹೇಳಿದ್ದವ್ರು.
ಒಣಗೋಕೆ ಓಕೆ ಡ್ರೈ ಮಾಡ್ಲಿಕ್ಕೆ ಓಕೆ ಅದಾ ನಾನಂದ್ರೆ ಒಗೆಯೋಕೆ ಅಂತ ರೀಡ್ ಮಾಡಿದ್ದು. ಕರೆಕ್ಟ್ ಒಗೆಯಕ್ಕೆ ಡ್ರೈ ಮಾಡೋದಾದ್ರೆ ಸೇಮ್ ಕರೆಕ್ಟ್. ಒಂದೇ ನಿಮಿಷ. ಒಂದು ಬಟ್ಟೆ ಒಗೆಯೋಕೆ ಅಂತ ನಾನು ರೀಡ್ ಮಾಡಿದ್ದು, ಅದು ಒಣಗೋಕೆ. ರೀಡಿಂಗ್ ಮಿಸ್ಟೇಕ್ ಸಾರಿ. ರೀಡಿಂಗ್ ಮಿಸ್ಟೇಕ್ ಆಯ್ತು, ಇಲ್ಲಾದ್ರೆ ಗೊತ್ತಾಗ್ತದಲ್ಲ ಅದು. ಒಣಗೋಕೆ ನಾನು ಒಗೆಯೋಕೆ ಅಂತ ಹೇಳಿ ರೀಡ್ ಮಾಡಿದೆ, ರಾಂಗ್ ಆಯ್ತು. ಅದೆಲ್ಲ ಕ್ವಶನ್ ಒಂದೇ ಉಂಟು, ಸೇಮ್ ಟೈಪ್. ಓಕೆ ಚಲೋ ಎಂಡ್ ಮಾಡ್ತೀನಿ ಆಯ್ತಾ. ಬಾಯ್ ಪ್ರಶಾ ಅಂಡ್ ಮಂಜು ಅಂಡ್ ಚಿನ್ನಿ. ಬಾಯ್ ಬಾಯ್, ಗುಡ್ ನೈಟ್. ಬ್ಲೂ ತೆಗ್ದು ಎಂಡ್. ಬಾಯ್ ಬಾಯ್ ಪ್ರಶಾ, ಥ್ಯಾಂಕ್ ಯು ಸೊ ಮಚ್. ಮಂಜು ಬಾಯ್ ಬಟ್ರೆ ನಾಳೆ ಕೊಡ್ತೀನಿ, ತೆಗ್ದೆ ಬ್ಲೂ. ಸವಿತಾ ಕನ್ನಡದಲ್ಲಿ ಮೆಸೇಜ್ ಮಾಡೋದು ಕಷ್ಟ ನಿಮಗೆ ಓದಕ್ಕೆ ಇದೆ ಅಲ್ಲ, ಅದೊಂದು ಇದು ಬರ್ತದಲ್ವ, ನೀವು ಯಾವ್ದು ಹಾಕಿದ್ದೀರಿ ಗೊತ್ತಿಲ್ಲ. ಅಲ್ಲಿ ಆಪ್ಷನ್ ಇರ್ತದಲ್ಲ ಕೆಳಗಡೆ ಕನ್ನಡ ಅಂತ, ಅದನ್ನು ಪ್ರೆಸ್ ಮಾಡಿ ಇಡ್ಬೇಕು, ಆವಾಗ ನಮ್ಗೆ ಕನ್ನಡದಲ್ಲಿ ಬರ್ತದೆ. ಇಲ್ಲಾದ್ರೆ ಕನ್ನಡ ಇದು ಮಿಕ್ಸ್ ಆಗ್ತದೆ. ಅದೊಂದು ಲಿಂಕ್ ಉಂಟು, ಅದು ಡೌನ್ಲೋಡ್ ಮಾಡ್ಬೇಕು, ಅದು ಇದಾಗ್ತದೆ ಆ್ಯಪ್. ಬಾಯ್ ಬಾಯ್, ಗುಡ್ ನೈಟ್ ಮಂಜು. ಬಾಯ್, ಏನ್ ಮಾಡ್ತೀನಿ, ಬಾಯ್.